ಹರೇ ಕೃಷ್ಣ. ಯಾರಾದ್ರೂ ಕೀರ್ತನೆ ಮಾಡ್ತೀರಾ? ಹರೇ ಕೃಷ್ಣ. ಯಾರೋ ಜೈರು? ಯಾರು ಕೀರ್ತನೆ ಮಾಡೋ ಮೂಡಲಿಲ್ವಾ? ಜಯ ರಾಧ ಮಾಧವ ಜಯ ಕುಂಜ ಬಿಹಾರಿ ಜಯ ರಾಧ ಮಾಧವ ಜಯ ಕುಂಜ ಬಿಹಾರಿ ಜಯ ಕುಂಜ ಬಿಹಾರಿ ಜಯ ಕುಂಜ ಬಿಹಾರಿ ಶೋಧನಂದನ ಭುಜನರು. ಈಗ ರಿಪೀಟ್ ಮಾಡ್ತೀರಾ? ಹೋಗ್ಲಿ, ನಾನು ಹೇಳ್ತೀನಿ, ರಿಪೀಟ್ ಮಾಡಿ. ಜಯ ರಾಧ ಮಾಧವ ಜಯ ಜಯ ಬಿಹಾರಿ ಜಯ ರಾಧ ಮಾಧವ ಕುಂಜ ವಿಹಾರಿ ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ ಯಶೋದನಂದನ ವ್ರಜ ಜನ ರಂಜನ ಯಶೋದನಂದನ ವ್ರಜ ಜನ ರಂಜನ ಯಶೋದನಂದನ ವ್ರಜ ಜನ ರಂಜನ ಯಮುನಾ ತೀರ ವನಚಾರಿ ಯಮುನಾ ತೀರ ವನಚಾರಿ ಜಯ ಮಾಧವ ಕುಂಜ ವಿಹಾರಿ ಜಯೋ ರಾಧಾ ಮಾಧವ ಕುಂಜ ವಿಹಾರಿ ಹರಿ ಕೃಷ್ಣ 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 ಹರಿ ಹರಿ ರಾಮ 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 ಹರಿ ಹರಿ ಹರೆ ಕೃಷ್ಣ 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 ಹರಿ ಹರಿ ಹರೆ ರಾಮ 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 ಹರಿ ಹರಿ ಹರೆ ಕೃಷ್ಣ 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 ಹರಿ ಹರಿ ಹರೆ ರಾಮ 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 ಹರಿ ಹರಿ ಹರೆ ಕೃಷ್ಣ 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 ಹರಿ ಹರಿ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ. ಎಲ್ಲರಿಗೂ ಹರೇ ಧನ್ಯವಾದಗಳು. ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಾನು ಹಿಂದಿನ ತರಗತಿಯಲ್ಲಿ ಎಲ್ಲಿವರೆಗೂ ಮಾಡಿದ್ವಿ? ಶ್ಲೋಕ 2 ಮುಗಿಸಿದ್ವಿ ಪ್ರಭುಜಿ. ಮೂರನೇದು ಮುಗಿದಿದೆಯಲ್ಲ? ಹ್ಮ್. ಶ್ಲೋಕ 2ರಲ್ಲಿ ಏನ್ ಕಲ್ತಿದ್ವಿ? ಅದೇ ಯಾವ್ಯಾವ್ದು ಮಾಡಿದ್ರೆ ನಾವು ಭಕ್ತಿ ಸೇವೆಯಿಂದ
ದೂರ ಅವ್ರ ಭಕ್ತಿ ಆಗ್ತೇವೆ. ಸೇವೆ ವಿನಾಶ ಆಗತ್ತೆ ಅಂತ ಅನ್ಕೊಂಡು ಹೇಳಿರುವಂತದ್ದು. ಹ್ಮ್ ಕೃಷ್ಣ ಅಂದ್ರೆ ಪ್ರಜ್ಞೆಯಲ್ಲಿ ಅವಶ್ಯಕತೆಗಿಂತ ಹೆಚ್ಚಾಗಿ ತಿನ್ನುವುದು, ಕಷ್ಟಪಟ್ಟು ಹಣ ಸಂಗ್ರಹಿಸೋದು, ಹ್ಮ್ ಪ್ರಯಾಸ ಪಟ್ಕೊಂಡು, ಆಮೇಲಿಂದ ಲೌಕಿಕ ವಿಷಯಗಳ ಬಗ್ಗೆ ಸುಮ್ಮನೆ ಮಾತಾಡೋದು, ಅಂದ್ರೆ ಹಾಡಹರಟೆ ಮುಳು ಪ್ರಸಂಗ ಅಂತೀವಲ್ಲ ಹಂಗೆ. ಅಂದ್ರೆ ಶಾಸ್ತ್ರ ವಿಧಿಗಳನ್ನು ಆಧ್ಯಾತ್ಮಿಕ ಮುನ್ನಡೆಗಾಗಿ ಮಾಡ್ಬೇಕೇ ಹೊರತಾಗಿ ಅದನ್ನ ಮನಸೋ ಇಚ್ಛೆ ಆಗೋ ಹಂಗೆ ಮಾಡೋ ಅಂತಹದ್ದಲ್ಲ, ಸ್ವತಂತ್ರವಾಗಿ ಮಾಡೋ ಅಂತಹದ್ದಲ್ಲ ಅಂತ. ಆಮೇಲೆ ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಇಲ್ಲದೆ ಇರೋ ಲೌಕಿಕ ಬುದ್ಧಿಯ ವ್ಯಕ್ತಿಗಳದ್ದು ಸಹವಾಸ ಮಾಡಬಾರದು ಅಂತ. ಆಮೇಲೆ ಲೌಕಿಕ ಸಾಧನೆಗಳಿಗೆ ಹಾತೊರೆಯುವುದು, ಇವೆಲ್ಲ ಕೂಡ ನಮ್ಮ ಭಕ್ತಿ ಸೇವೆಯ ಒಂದು ಇದಕ್ಕೆ ಮುನ್ನಡೆಗೆ ತೊಂದರೆ ಉಂಟು ಮಾಡತ್ತೆ, ಭಕ್ತಿ ಸೇವೆ ಹಾಳಾಗುತ್ತೆ ಅಂತ ಹೇಳ್ಕೊಂಡು ನಾವು ತಿಳ್ಕೊಂಡ್ವಿ ಪ್ರಭುಜಿ. ಸ್ಕ್ರೀನ್ ಕಾಣಿಸ್ತಾ ಇದೆ ಹರೇ ಅಲ್ಲ? ಕೃಷ್ಣ. ಇನ್ನ ಇಲ್ಲ ಪ್ರಭುಜಿ. ಕಾಣಿಸ್ತಾ ಇದೆ. ಸೊ 2ನೇ ಶ್ಲೋಕದಲ್ಲಿ ಏನ್ ನೋಡಿದ್ವಿ ಅಂದ್ರೆ ಅತ್ಯಾಹಾರ ಪ್ರಯಾಸಶ್ಚ ಪ್ರಜಲ್ಪೋ ನಿಯಮಾಗ್ರಹ ಜನಸಂಘಶ್ಚ ಲೌಲ್ಯಂಶ್ಚ ಷಡ್ಭಿರ್ಭಕ್ತಿರ್ವಿನಶ್ಯತಿ. ಸೊ ಅವಶ್ಯಕತೆಗಿಂತ ಹೆಚ್ಚಾಗಿ ತಿನ್ನುವುದು ಅಥವಾ ಅವಶ್ಯಕ್ಕಿಂತ ಹೆಚ್ಚಾಗಿ ಹಣವನ್ನು ಸಂಗ್ರಹಿಸುವುದು, ಪಡೆಯಲು ಅತಿ ಕಷ್ಟವಾದ ಲೌಕಿಕ ವಸ್ತುಗಳಿಗಾಗಿ ಅತಿಯಾಗಿ ಪ್ರಯಾಸ ಪಡುವುದು, ಲೌಕಿಕ ವಿಷಯಗಳ ಬಗ್ಗೆ ಅನಾವಶ್ಯಕವಾಗಿ ಮಾತನಾಡುವುದು, ಶಾಸ್ತ್ರ ವಿಧಿಗಳನ್ನು ಆಧ್ಯಾತ್ಮಿಕ ಮುನ್ನಡೆಗಾಗಿ ಅಲ್ಲದೆ ಕೇವಲ ಕಾಟಾಚಾರಕ್ಕಾಗಿ ಅನುಸರಿಸುವುದು ಅಥವಾ ಶಾಸ್ತ್ರೋಕ್ತ ವಿಧಿವಿಧಾನಗಳನ್ನು ಧಿಕ್ಕರಿಸಿ ಮನಸ್ಸೋ ಇಚ್ಛೆ ವರ್ತಿಸುವುದು. ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಇಲ್ಲದ ಲೌಕಿಕ ಬುದ್ಧಿಯುಳ್ಳ ವ್ಯಕ್ತಿಗಳ ಸಹವಾಸ ಮಾಡುವುದು ಮತ್ತು ಲೌಕಿಕ ಸಾಧನೆಗಳಿಗಾಗಿ ಹಾತೊರೆಯುವುದು. ಈ 6 ವಿಧಗಳು ಏನ್ ಮಾಡುತ್ತೆ, ಈ 6 ಗುಣಗಳೇನಿವೆ, 6 ಚಟುವಟಿಕೆಗಳು, ಷಡ್ಬರ್ಭಕ್ತಿ ವಿನಶ್ಯತಿ. ಸೊ ಭಕ್ತಿ ಹಾಳಾಗುತ್ತೆ ಅಂತ ಇದು ನಾವು ತಿಳ್ಕೊಟ್ಟಿವಿ. ಈಗ ಆಚಾರ್ಯರು ಶಕ್ತಿಯು ಯಾವ ವಿಷಯಗಳಿಂದ ನಾವು ಭಕ್ತಿಯನ್ನು ಬೆಳೆಸ್ಕೊಳ್ಬಹುದು ಅನ್ನೋದನ್ನ 3ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸೊ 3ನೇ ಶ್ಲೋಕವನ್ನು ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರಾರ್ಥನೆಯೊಂದಿಗೆ ಶ್ರೀ ಶ್ರೀ ರಾಧಾ ಕೃಷ್ಣ ಚಂದ್ರ ಕಿ ಜೈ, ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಗೌರನಿತಾಯ್ ಕಿ ಜೈ, ಶ್ರೀ ಪ್ರಭುಪಾದ್ ಕಿ ಜೈ. ಶ್ರೀನಾಮದಿಷ್ಟದಾಸ್ ಪ್ರಭುಜಿ ಮತ್ತೆ ಎಲ್ಲರಿಗೂ ಭಕ್ತರಿಗೂ, ಇಸ್ಕಾನ್ ಮಂಗಳೂರಿನ ಎಲ್ಲ ಹಿರಿಯ ಭಕ್ತರು ಇದನ್ನ ನಮ್ಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಪ್ರಾರ್ಥನೆಗಳೊಂದಿಗೆ ಪ್ರಾರಂಭ ಮಾಡೋಣ. ಯಾರು ರಿಪೀಟ್ ಮಾಡಬಹುದು? ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಾಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ ಶ್ರೀ ರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವತಿಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಸಗಣ ಶ್ರೀ ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ನಮೋಸ್ತುತೆ. ಸಪ್ತಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಸೊ
ಭಕ್ತಿ ಹಾಳಾಗುವ ಆರು ವಿಷಯಗಳನ್ನು ನೋಡಿದ್ವಿ. ಭಕ್ತಿಯನ್ನು ಸುಲಭವಾಗಿ ಮುಂದುವರಿಸುವ 6 ವಿಷಯಗಳನ್ನು ಇಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಶ್ಲೋಕ 3, ಉಪದೇಶಾಮೃತ ಶ್ಲೋಕ 3. ಉತ್ಸಾಹಾತ್ ನಿಶ್ಚಯಾತ್ ಧೈರ್ಯಾತ್ ತತ್ತತ್ ಕರ್ಮ ಪ್ರವರ್ತನಾತ್ ಸಂಗತ್ಯಾಗಾತ್ ಸತಃ ವೃತ್ತೇ ಷಡ್ಭಿರ್ಭಕ್ತಿ ಪ್ರಸೀದ್ಯತಿ. ಈಗ ರಿಪೀಟ್ ಮಾಡೋಣ. ಉತ್ಸಾಹಾತ್ ನಿಶ್ಚಯಾತ್ ಧೈರ್ಯಾತ್ उत्साहात् निश्चयात् धैर्यात् उत्साहात् निश्चयात् धैर्यात् उत्साहात् निश्चयात् धैर्यात् तत्तत् कर्म प्रवर्तनात् तत्तत् कर्म प्रवर्तनात् उत्साहात् निश्चयात् धैर्यात् तत्तत् कर्म प्रवर्तनात् उत्साहात् निश्चयात् धैर्यात् तत्तत् कर्म प्रवर्तनात्. ಎಲ್ಲರೂ ರಿಪೀಟ್ ಮಾಡಿ, ಯಾಕಂದ್ರೆ ನೀವು ಈ ಕ್ಲಾಸ್ ಮುಗಿದ್ಮೇಲೆ ಖಂಡಿತ ಇದನ್ನ ನಾವು ಓದಲ್ಲ, ನಮ್ಗೆ ಗೊತ್ತಿರೋದೇ ಅದು. ಅದರಿಂದ ಇಲ್ಲಾದ್ರೂ ಒನ್ ಅವರ್ ಸರಿಯಾಗಿ ಪಾರ್ಟಿಸಿಪೇಟ್ ಮಾಡಿ. ಉತ್ಸಾಹಾತ್ ನಿಶ್ಚಯಾತ್ ಧೈರ್ಯಾತ್ ತತ್ತತ್ ಕರ್ಮ ಪ್ರವರ್ತನಾತ್. उत्साहात् निश्चयात् धैर्यात् तत्तत् कर्म प्रवर्तनात् ಸಂಗತ್ಯಾಗಾತ್ ಸತಃ ವೃತ್ತೇ संगत्यागात् सतः वृत्ते ಷಡ್ಭಿ ಭಕ್ತಿ ಪ್ರಸೀದ್ಯತಿ. षड्भिर्भक्ति प्रसिद्ध्यति. ಸಂಗತ್ಯಾಗಾತ್ ಸತಃ ವೃತ್ತೇ ಷಡ್ಭಿ ಭಕ್ತಿ ಪ್ರಸೀದ್ಯತಿ. संगत्यागात् सतः वृत्ते षड्भिर्भक्ति प्रसिद्ध्यति. उत्साहात् निश्चयात् धैर्यात् तत्तत् कर्म प्रवर्तनात्. उत्साहात् निश्चयात् धैर्यात् तत्तत् कर्म प्रवर्तनात् संगत्यागात् सतः वृत्ते षड्भि भक्तिः प्रसीद्यति. संगत्यागात् सतः वृत्ते षड्भिर्भक्ति प्रसिद्ध्यति. संगत्यागात् सतः वृत्ते षड्भि भक्तिः प्रसीद्यति. संगत्यागात् सतः वृत्ते षड्भिर्भक्ति प्रसिद्ध्यति. उत्साहात् उत्साहದಿಂದ, उत्साहದಿಂದ, ನಿಶ್ಚಯಾತ್ ಭರವಸೆಯಿಂದ, ನಿಶ್ಚಯಾತ್ ಭರವಸೆಯಿಂದ, ಧೈರ್ಯಾತ್ ತಾಳ್ಮೆಯಿಂದ, ತಾಳ್ಮೆಯಿಂದ, ತತ್ತತ್ ಕರ್ಮ ಭಕ್ತಿ ಸೇವೆಗೆ ಅನುಕೂಲವಾದ, ತತ್ತತ್ ಕರ್ಮ ಭಕ್ತಿ ಸೇವೆಗೆ ಅನುಕೂಲವಾದ ನಾನಾ ಚಟುವಟಿಕೆಗಳನ್ನು ಪ್ರವರ್ತನಾತ್ ಮಾಡುವುದರಿಂದ, ಸಂಗತ್ಯಾಗಾತ್ ಅಭಕ್ತರ ಸಹವಾಸವನ್ನು ತೊರೆಯುವುದರಿಂದ, ಅಭಕ್ತರ ಸಹವಾಸವನ್ನು ತೊರೆಯುವುದರಿಂದ, ಸತಃ ಪೂರ್ವಾಚಾರ್ಯರು ವೃತ್ತೆ ನಡೆದ ಹಾದಿಯನ್ನು ಅನುಸರಿಸುವುದರಿಂದ, ಷಡ್ಭಿಹಿ ಈ 6 ಬಗೆಯ, ಭಕ್ತಿಹಿ ಭಕ್ತಿ ಸೇವೆಯು, ಪ್ರಸೀದ್ಯತಿ ಮುಂದುವರಿಯುತ್ತದೆ ಅಥವಾ ಯಶಸ್ವಿಯಾಗುತ್ತದೆ. ಮುಂದುವರಿಯುತ್ತದೆ ಅಥವಾ ಯಶಸ್ವಿಯಾಗುತ್ತದೆ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಶುದ್ಧ ಭಕ್ತಿ ಸೇವೆ ಮಾಡಲು ಅನುಕೂಲವಾದ 6 ತತ್ವಗಳಿವೆ. ಮೊದಲನೆಯದಾಗಿ ಉತ್ಸಾಹದಿಂದಿರುವುದು, ನಂತರ ಆತ್ಮವಿಶ್ವಾಸದಿಂದ ಪ್ರಯತ್ನ ಪಡುವುದು, ತಾಳ್ಮೆಯಿಂದಿರುವುದು, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಕೃಷ್ಣನ ಬಗ್ಗೆ ಶ್ರವಣ ಜಪ ಮತ್ತು ಸ್ಮರಣೆ ಮೊದಲಾದವುಗಳಿಂದ ನಿಯಂತ್ರಕ ತತ್ವಗಳನ್ನು ಅನುಸರಿಸುವುದು, ಭಕ್ತರಲ್ಲದವರ ಸಹವಾಸವನ್ನು ತೊರೆಯುವುದು ಮತ್ತು ಹಿಂದಿನ ಆಚಾರ್ಯರು ನಡೆದ ಹಾದಿಯಲ್ಲಿ ನಡೆಯುವುದು. ಈ 6 ತತ್ವಗಳ ಅನುಷ್ಠಾನದಿಂದ ಖಂಡಿತವಾಗಿಯೂ ಭಕ್ತಿ ಸೇವೆಯಲ್ಲಿ ಸಿದ್ಧಿಯನ್ನು ಪಡೆಯಬಹುದು. ಈಗ ರಿಪೀಟ್ ಮಾಡೋಣ. ಶುದ್ಧ ಭಕ್ತಿ ಸೇವೆ ಮಾಡಲು ಅನುಕೂಲವಾದ 6 ತತ್ವಗಳಿವೆ. ಶುದ್ಧ ಭಕ್ತಿ ಸೇವೆ ಮಾಡಲು ಅನುಕೂಲವಾದ 6 ತತ್ವಗಳಿವೆ. 1 ಉತ್ಸಾಹದಿಂದಿರುವುದು, 2 ಆತ್ಮವಿಶ್ವಾಸದಿಂದ ಪ್ರಯತ್ನ ಪಡುವುದು, 3 ತಾಳ್ಮೆಯಿಂದಿರುವುದು,
3 ತಾಳ್ಮೆಯಿಂದಿರುವುದು. 4 ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಕೃಷ್ಣನ ಬಗೆಗೆ. 4 ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಕೃಷ್ಣನ ಬಗೆಗೆ. ಶ್ರವಣ ಜಪ, ಕೃಷ್ಣನ ಬಗೆಗೆ ಶ್ರವಣ ಜಪ ಮತ್ತು ಸ್ಮರಣ ಮೊದಲಾದವುಗಳಿಂದ. ಕೃಷ್ಣನ ಬಗೆಗೆ ಶ್ರವಣ ಜಪ ಮತ್ತು ಸ್ಮರಣ ಮೊದಲಾದವುಗಳಿಂದ ನಿಯಂತ್ರಕ ತತ್ವಗಳನ್ನು ಅನುಸರಿಸುವುದು. ಭಕ್ತರಲ್ಲದವರ ಸಹವಾಸವನ್ನು ತೊರೆಯುವುದು. ಮತ್ತು ಹಿಂದಿನ ಆಚಾರ್ಯರು ನಡೆದ ಹಾದಿಯಲ್ಲಿ ನಡೆಯುವುದು. ಈ 6 ತತ್ವಗಳ ಅನುಷ್ಠಾನದಿಂದ ಖಂಡಿತವಾಗಿ ಭಕ್ತಿ ಸೇವೆಯಲ್ಲಿ ಸಿದ್ಧಿಯನ್ನು ಪಡೆಯಬಹುದು. ಹರೇ ಕೃಷ್ಣ. ಅನುವಾದ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಪ್ರಭುಜಿ. ಇದು ಸ್ವಲ್ಪ ಟ್ರಾನ್ಸ್ಲೇಷನ್ ಸರಿಯಾಗಿ ಆಗಿಲ್ಲ, ಕೆಲವು ಕಡೆ ಇಂಗ್ಲಿಷ್ ಅಲ್ಲಿ ಹಾಗಾಗಿ ಇದೆ ಅದು. ಸೊ ಇಂಗ್ಲಿಷ್ ಓದ್ಲಿಕ್ಕೆ ಬರೋರು ಓದಿ, ಇಲ್ಲ ಅಂದ್ರೆ ನಾನೇ ಓದ್ತೀನಿ. ಗೀತಾ ಮಾತಾಜಿ ಓದ್ತೀರಾ? ಓದ್ತೀನಿ ಗುರುಜಿ. ಓದಿ ಮಾತಾಜಿ. ಅರ್ಥ ಅಲ್ಲಿಂದ ಮಾತಾಜಿ ಪ್ರಭುಜಿ? ಇಲ್ಲಿಂದ ಭಾವಾರ್ಥ ಇಲ್ಲಿಂದ ಓದಿ. ಇಲ್ಲಿವರೆಗೂ ಓದಿದೀವಲ್ಲ ನಾವು, ಅನುವಾದ ಓದಿದೀವಲ್ಲ, ಭಾವಾರ್ಥವನ್ನು ಶುರು ಮಾಡ್ಕೊಳ್ಳಿ. ಭಕ್ತಿ ಅರ್ಥ. ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದರಿಗೆ ಜಯವಾಗಲಿ. ಭಕ್ತಿ ಸೇವೆಯು ಭಾವನಾತ್ಮಕ ಊಹಾಪೋಹ ಅಥವಾ ಕಲ್ಪನಾತ್ಮಕ ಆನಂದದ ವಿಷಯವಲ್ಲ. ಅದರ ಸಾರವು ಪ್ರಾಯೋಗಿಕ ಚಟುವಟಿಕೆಯಾಗಿದೆ. ಶೀಲರೂಪ ಗೋಸ್ವಾಮಿ ತಮ್ಮ ಭಕ್ತಿ ರಸಾಮೃತ ಸಿಂಧು 1.1.11ರಲ್ಲಿ ಭಕ್ತಿ ಸೇವೆಯನ್ನು ಈ ಕೆಳಗಿನಂತೆ ವ್ಯಾಖ್ಯಾನಿಸಿದ್ದಾರೆ. ಅನ್ಯಾಭಿಲಾಷಿತೋಸು ನಂ ಜ್ಞಾನ ಕರ್ಮಾದಿ ಅನಾವೃತಂ ಅನುಕೂಲೇನ ಕೃಷ್ಣಾನುಶೀಲನಂ ಭಕ್ತಿರ್ ಉತ್ತಮ. ಉತ್ತಮ ಭಕ್ತಿ ಅಥವಾ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನ ಮೇಲಿನ ನಿಷ್ಕಳಂಕ ಭಕ್ತಿಯು ಭಗವಂತನಿಗೆ ಅನುಕೂಲಕರವಾದ ರೀತಿಯಲ್ಲಿ ಭಕ್ತಿ ಸೇವೆಯನ್ನು ಸಲ್ಲಿಸುವುದನ್ನು ಒಳಗೊಂಡಿದೆ. ಈ ಭಕ್ತಿ ಸೇವೆಯು ಯಾವುದೇ ಬಾಹ್ಯ ಉದ್ದೇಶಗಳಿಂದ ಮುಕ್ತವಾಗಿರಬೇಕು ಮತ್ತು ಫಲಪ್ರದ ಕರ್ಮ, ನಿರಾಕಾರ ಜ್ಞಾನ ಮತ್ತು ಇತರ ಎಲ್ಲಾ ಸ್ವಾರ್ಥಿ ಆಸೆಗಳಿಂದ ಮುಕ್ತವಾಗಿರಬೇಕು. ಭಕ್ತಿ ಒಂದು ರೀತಿಯ ಕೃಷಿ. ನಾವು ಕೃಷಿ ಎಂದು ಹೇಳಿದ ತಕ್ಷಣ ನಾವು ಚಟುವಟಿಕೆಯನ್ನು ಉಲ್ಲೇಖಿಸಬೇಕು. ಕೆಲವು ಹುಸಿ ಯೋಗಿಗಳು ಕಲಿಸುವಂತೆ ಆಧ್ಯಾತ್ಮಿಕತೆಯನ್ನು ಬೆಳೆಸುವುದು ಎಂದರೆ ಧ್ಯಾನಕ್ಕಾಗಿ ಸೋಮಾರಿಯಾಗಿ ಕುಳಿತುಕೊಳ್ಳುವುದು ಎಂದಲ್ಲ. ಭಕ್ತಿ ಸೇವೆಯ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದವರಿಗೆ ಅಂತಹ ಸೋಮಾರಿ ಧ್ಯಾನವು ಒಳ್ಳೆಯದು ಮತ್ತು ಈ ಕಾರಣಕ್ಕಾಗಿ ಇದನ್ನು ಕೆಲವೊಮ್ಮೆ ಗಮನವನ್ನು ಬೇರೆಡೆ ಸೆಳೆಯುವ ಭೌತಿಕ ಚಟುವಟಿಕೆಗಳನ್ನು ಪರಿಶೀಲಿಸುವ ಒಂದು ಮಾರ್ಗವಾಗಿ ಶಿಫಾರಸು ಮಾಡಲಾಗುತ್ತದೆ. ಧ್ಯಾನ ಎಂದರೆ ಎಲ್ಲ ಅಸಂಬದ್ಧ ಚಟುವಟಿಕೆಗಳನ್ನು ನಿಲ್ಲಿಸುವುದು, ಕನಿಷ್ಠ ತಾತ್ಕಾಲಿಕವಾಗಿ. ಆದಾಗ್ಯೂ ಭಕ್ತಿ ಸೇವೆಯು ಎಲ್ಲ ಅಸಂಬದ್ಧ ಐಹಿಕ ಚಟುವಟಿಕೆಗಳನ್ನು ಕೊನೆಗೊಳಿಸುವುದಲ್ಲದೆ ಅರ್ಥಪೂರ್ಣ ಭಕ್ತಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತದೆ. ಶ್ರೀ ಪ್ರಹ್ಲಾದ ಮಹಾರಾಜರು ಶಿಫಾರಸು ಮಾಡುತ್ತಾರೆ: ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಭಕ್ತಿ ಸೇವೆಯ 9 ಪ್ರಕ್ರಿಯೆಗಳು ಈ ಕೆಳಗಿನಂತಿವೆ: ದೇವೋತ್ತಮ ಪರಮಪುರುಷನ ಹೆಸರು ಮತ್ತು ಮಹಿಮೆಗಳನ್ನು ಕೇಳುವುದು, 2 ಆತನ ಮಹಿಮೆಗಳನ್ನು ಜಪಿಸುವುದು, 3 ಭಗವಂತನನ್ನು ಸ್ಮರಿಸುವುದು, 4 ಭಗವಂತನ ಪಾದಗಳಿಗೆ ಸೇವೆ ಮಾಡುವುದು, 5 ದೇವರನ್ನು ಪೂಜಿಸುವುದು, 6 ಭಗವಂತನಿಗೆ ನಮನಗಳನ್ನು ಅರ್ಪಿಸುವುದು, 7 ಕರ್ತನ ಸೇವಕನಾಗಿ ವರ್ತಿಸುವುದು, 8 ಭಗವಂತನೊಂದಿಗೆ ಸ್ನೇಹ ಬೆಳೆಸುವುದು, 9 ತನ್ನನ್ನು ಸಂಪೂರ್ಣವಾಗಿ ಕರ್ತನಿಗೆ ಒಪ್ಪಿಸುವುದು. ಶ್ರವಣ ಅಥವಾ ಶ್ರವಣವು
ಅತೀಂದ್ರಿಯ ಜ್ಞಾನವನ್ನು ಪಡೆಯುವುದರಲ್ಲಿ ಮೊದಲ ಹೆಜ್ಜೆಯಾಗಿದೆ. ಭಗವದ್ಗೀತೆಯಲ್ಲಿ 4.34ರಲ್ಲಿ ಶಿಫಾರಸು ಮಾಡಿದಂತೆ ಅನಧಿಕೃತ ವ್ಯಕ್ತಿಗಳಿಗೆ ಶ್ರವಣ ಸ್ವಾಗತವನ್ನು ನೀಡಬಾರದು, ಆದರೆ ಸರಿಯಾದ ವ್ಯಕ್ತಿಯನ್ನು ಸಂಪರ್ಕಿಸಬೇಕು. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಾಸ್ತತ್ವದರ್ಶಿನಃ. ಆಧ್ಯಾತ್ಮಿಕ ಗುರುವನ್ನು ಸಮೀಪಿಸುವ ಮೂಲಕ ಸತ್ಯವನ್ನು ಕಲಿಯಲು ಪ್ರಯತ್ನಿಸಿ. ಅವರಿಂದ ವಿಧೇಯತೆಯಿಂದ ವಿಚಾರಿಸಿ ಮತ್ತು ಅವರಿಗೆ ಸೇವೆ ಸಲ್ಲಿಸಿ. ಆತ್ಮ ಸಾಕ್ಷಾತ್ಕಾರ ಪಡೆದ ಆತ್ಮಗಳು ಸತ್ಯವನ್ನು ನೋಡಿರುವುದರಿಂದ ನಿಮಗೆ ಜ್ಞಾನವನ್ನು ನೀಡಬಲ್ಲವು. ಮುಂಡಕ ಕೃಷ್ಣ ಉಪನಿಷತ್. ಹರೇ ಕೃಷ್ಣ. ಹರೇ ಧನ್ಯವಾದಗಳು. ಕೃಷ್ಣ. ಹರೇ ಕೃಷ್ಣ. ಮಂಗಳ ಮಾತಾಜಿ. ಇನ್ನು ಆಫ್ ಮಾಡಿದ್ಯಪ್ಪ. ಹರೇ ಕೃಷ್ಣ ಪ್ರಭುಜಿ. ಮಂಗಳ ಮಾತಾಜಿ ಓದಿ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿಂದ ಅವನಲ್ವಾ ಪ್ರಭುಜಿ? ಬ್ರಹ್ಮಾಂಡ ಭ್ರಮಿತೆ ಅಲ್ಲ, ನಾನು ಹೈಲೈಟ್ ಮಾಡಿದೆ. ಮುಂಡಕ ಉಪನಿಷತ್ ತದ್ವಿಜ್ಞಾರ್ಥ ಗುರು ಏವಾಭಿಕೃತ್ ನಲ್ಲಿ ಮತ್ತಷ್ಟು ತದ್ವಿಜ್ಞಾನಾರ್ಥಂ ಸ ಗುರುಂ ಏವಾಭಿಗಚ್ಚೇತ್. ಮುಂದುವರಿಸಿ. ಮತ್ತಷ್ಟು ಶಿಫಾರಸು ಮಾಡಲಾಗಿದೆ. ಅಲೌಕಿಕ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಒಬ್ಬರು ನಿಜವಾದ ಆಧ್ಯಾತ್ಮಿಕ ಗುರುವನ್ನು ಸಂಪರ್ಕಿಸಬೇಕು. ಆದ್ದರಿಂದ ಅಲೌಕಿಕ ಗೌಪ್ಯ ಜ್ಞಾನವನ್ನು ವಿಧೇಯತೆಯಿಂದ ಪಡೆಯುವ ವಿಧಾನವು ಕೇವಲ ಮಾನಸಿಕ ಊಹೆಯನ್ನು ಆಧರಿಸಿಲ್ಲ. ಈ ನಿಟ್ಟಿನಲ್ಲಿ ಶ್ರೀ ಚೈತನ್ಯ ಮಹಾಪ್ರಭು ರೂಪ ಗೋಸ್ವಾಮಿಗೆ ಹೇಳಿದರು: ಬ್ರಹ್ಮಾಂಡ ಭ್ರಮಿತೆ ಕೋನ ಭಾಗ್ಯವಾಂಜೀವ ಗುರು ಕೃಷ್ಣ ಪ್ರಸಾದೇ ವಾಯ ಭಕ್ತಿ ಲತಾ ಬೀಜ. ಬ್ರಹ್ಮನ ಸಾರ್ವತ್ರಿಕ ಸೃಷ್ಟಿಯನ್ನು ದಾಟುವಾಗ ಕೆಲವು ಅದೃಷ್ಟಶಾಲಿ ಆತ್ಮಗಳು ಭಕ್ತಿ ಲತೆಯ ಬೀಜವನ್ನು ಪಡೆಯಬಹುದು. ಅದು ಭಕ್ತಿ ಸೇವೆಯ ಬಳ್ಳಿ. ಇದೆಲ್ಲವೂ ಗುರು ಮತ್ತು ಕೃಷ್ಣನ ಅನುಗ್ರಹದಿಂದ. ಚೈತನ್ಯ ಚರಿತಾಮೃತ ಮಧ್ಯಲೀಲ 19.151. ಭೌತಿಕ ಜಗತ್ತು ಸ್ವಭಾವತಃ ಮಾಯಾ ಆನಂದವನ್ನು ಬಯಸುವ ಜೀವಿಗಳಿಗೆ ಬಂಧನದ ಸ್ಥಳವಾಗಿದೆ. ಅವರು ವಾಸ್ತವವಾಗಿ ಷರತ್ತು ಬದ್ಧ ಸಂತೋಷದ ಈ ಪ್ರಪಂಚದ ಬಂಧನದಿಂದ ಮುಕ್ತರಾಗಲು ಬಯಸುತ್ತಾರೆ. ಆದರೆ ವಿಮೋಚನೆಯ ಪ್ರಕ್ರಿಯೆಯನ್ನು ತಿಳಿಯದೆ ಅವರು ಒಂದು ಜಾತಿಯ ಜೀವದಿಂದ ಇನ್ನೊಂದಕ್ಕೆ ಮತ್ತು ಒಂದು ಗ್ರಹದಿಂದ ಇನ್ನೊಂದಕ್ಕೆ ಸ್ಥಳಾಂತರಿಸಗೊಳಿಸಬೇಕಾಗುತ್ತದೆ. ಈ ರೀತಿಯಾಗಿ ಜೀವಿಗಳು ಭೌತಿಕ ವಿಶ್ವಾದ್ಯಂತ ಅಲೆದಾಡುತ್ತಿವೆ. ಅದೃಷ್ಟದಿಂದ ಒಬ್ಬರು ಶುದ್ಧ ಭಕ್ತನನ್ನು ಸಂಪರ್ಕಿಸಿದಾಗ ಮತ್ತು ಅವನಿಂದ ತಾಳ್ಮೆಯಿಂದ ಕೇಳಿದಾಗ ಒಬ್ಬರು ಭಕ್ತಿಯ ಸೇವೆಯ ಮಾರ್ಗವನ್ನು ಅನುಸರಿಸಲು ಪ್ರಾರಂಭಿಸುತ್ತಾರೆ. ಅಂತ ಅವಕಾಶವನ್ನು ಪ್ರಾಮಾಣಿಕ ವ್ಯಕ್ತಿಗೆ ನೀಡಲಾಗುತ್ತದೆ. ಅಂತಾರಾಷ್ಟ್ರೀಯ ಕೃಷ್ಣ ಪ್ರಭುಜಿ ಮೇಲೋಯ್ತು ಪ್ರಭುಜಿ. ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘವು ಮಾನವೀಯತೆಗೆ ಅಂತ ಅವಕಾಶವನ್ನು ನೀಡುತ್ತಿದೆ. ಅದೃಷ್ಟವತ್ತು ಈ ಅವಕಾಶವನ್ನು ಬಳಸಿಕೊಂಡು ಭಕ್ತಿ ಸೇವೆಯಲ್ಲಿ ತೊಡಗಿಕೊಂಡರೆ ಮುಕ್ತಿಯ ಮಾರ್ಗವು ತಕ್ಷಣವೇ ತೆರೆದುಕೊಳ್ಳುತ್ತದೆ. ಈ ಅವಕಾಶವನ್ನು ಸ್ವೀಕರಿಸಿ ಭಗವಂತನ ಬಳಿಗೆ ಮರಳಲು ಬಹಳ ಉತ್ಸಾಹದಿಂದ ಹೋಗಬೇಕು. ಉತ್ಸಾಹವಿಲ್ಲದ ಒಬ್ಬ ವ್ಯಕ್ತಿಯು ಯಶಸ್ವಿಯಾಗಲು ಸಾಧ್ಯವಿಲ್ಲ. ಭೌತಿಕ ಜಗತ್ತಿನಲ್ಲಿಯೂ ಸಹ ಯಶಸ್ವಿಯಾಗಲು ಒಬ್ಬ ವ್ಯಕ್ತಿಯು ತನ್ನ ನಿರ್ದಿಷ್ಟ ಚಟುವಟಿಕೆಯ ಕ್ಷೇತ್ರದಲ್ಲಿ ಬಹಳ ಉತ್ಸಾಹದಿಂದಿರಬೇಕು. ಒಬ್ಬ ವಿದ್ಯಾರ್ಥಿ, ಉದ್ಯಮಿ, ಕಲಾವಿದ ಅಥವಾ ತನ್ನ ಸಾಲಿನಲ್ಲಿ ಯಶಸ್ಸನ್ನು ಬಯಸುವ ಯಾರಾದರೂ ಉತ್ಸಾಹಭರಿತರಾಗಿರಬೇಕು. ಅದೇ ರೀತಿ ಭಕ್ತಿ ಸೇವೆಯಲ್ಲಿಯೂ ಸಹ ಉತ್ಸಾಹಭರಿತರಾಗಿರಬೇಕು. ಉತ್ಸಾಹ ಎಂದರೆ ಕ್ರಿಯೆ. ಆದರೆ ಕ್ರಿಯೆ ಯಾರಿಗಾಗಿ? ಉತ್ತರವೆಂದರೆ ಯಾವಾಗಲೂ ಕೃಷ್ಣನಿಗಾಗಿ. ಕೃಷ್ಣಾರ್ಥ ಕಿಲ ಚೇಷ್ಟ ಭಕ್ತಿ ರಸಾಮೃತ ಸಿಂಧು ಕಾರ್ಯನಿರ್ವಹಿಸಬೇಕು. ಜೀವನದ ಎಲ್ಲಾ ಹಂತಗಳಲ್ಲೂ ಭಕ್ತಿ ಯೋಗದಲ್ಲಿ ಪರಿಪೂರ್ಣತೆಯನ್ನು ಪಡೆಯಲು ಆಧ್ಯಾತ್ಮಿಕ ಗುರುವಿನ ನಿರ್ದೇಶನದಲ್ಲಿ ಭಕ್ತಿ ಚಟುವಟಿಕೆಗಳನ್ನು ನಿರ್ವಹಿಸಬೇಕು. ಒಬ್ಬ ವ್ಯಕ್ತಿಯು ತನ್ನ ಚಟುವಟಿಕೆಗಳನ್ನು ಸೀಮಿತಗೊಳಿಸಿಕೊಳ್ಳುವುದು ಅಥವಾ ಸಂಕುಚಿತಗೊಳಿಸುವುದು ಎಂದು. ಆದ್ದರಿಂದ ಕೃಷ್ಣನಿಂದ ಸ್ವತಂತ್ರವಾಗಿ ಯಾವುದೂ ಇಲ್ಲ ಎಂದು ಕೃಷ್ಣನೇ ಭಗವದ್ಗೀತೆಯಲ್ಲಿ 9.4 ಹೇಳುತ್ತಾನೆ. ಮಾಯಾ ತತಂ ಇದಂ ಸರ್ವಂ ಜಗತ್ ಅವ್ಯಕ್ತ ಮೂರ್ತಿನ
ಮತ್ಸ್ಥಾನಿ ಸರ್ವಭೂತಾನಿ ನಾಚಾಂ ತೇಷು ಅವನ್ವಿತಃ. ತನ್ನ ಅವ್ಯಕ್ತ ರೂಪದಲ್ಲಿ ಇಡೀ ವಿಶ್ವವು ನನ್ನಿಂದ ವ್ಯಾಪಿಸಿದೆ. ಎಲ್ಲಾ ಜೀವಿಗಳು ನನ್ನಲ್ಲಿದ್ದಾನೆ, ಆದರೆ ನಾನು ಅವರಲ್ಲಿಲ್ಲ. ಪ್ರಾಮಾಣಿಕ ಆಧ್ಯಾತ್ಮಿಕ ಗುರುವಿನ ನಿರ್ದೇಶನದ ಮೇರೆಗೆ ಕೃಷ್ಣನ ಸೇವೆಗೆ ಎಲ್ಲವನ್ನು ಅನುಕೂಲವಾಗಿಸಬೇಕು. ಉದಾಹರಣೆಗೆ, ಪ್ರಸ್ತುತ ನಾವು ದಿಕ್ವಾ ಫೋನ್ ಬಳಸುತ್ತಿದ್ದೇವೆ. ಈ ಯಂತ್ರವನ್ನು ಕಂಡುಹಿಡಿದ ಭೌತವಾದಿ ಅದನ್ನು ಉದ್ಯಮಿಗಳು ಅಥವಾ ಲೌಕಿಕ ವಿಷಯಗಳ ಬರಹಗಾರರಿಗೆ ಉದ್ದೇಶಿಸಿದ್ದಾನೆ. ದೇವರ ಸೇವೆಯಲ್ಲಿ ದಿಕ್ವಾ ಫೋನ್ ಬಳಸುವ ಬಗ್ಗೆ ಅವರು ಖಂಡಿತವಾಗಿಯೂ ಎಂದಿಗೂ ಯೋಚಿಸಿರಲಿಲ್ಲ. ಆದರೆ ನಾವು ಕೃಷ್ಣ ಪ್ರಜ್ಞಾಪೂರ್ವಕ ಸಾಹಿತ್ಯವನ್ನು ಬರೆಯಲು ದೀಕ್ಷಾಫೋನ್ ಅನ್ನು ಬಳಸುತ್ತಿದ್ದೇವೆ. ಸಹಜವಾಗಿ ದಿಕ್ವಾಫೋನ್ ತಯಾರಿಕೆಯು ಸಂಪೂರ್ಣವಾಗಿ ಕೃಷ್ಣನ ಶಕ್ತಿಯೊಳಗೆ ಇದೆ. ಎಲೆಕ್ಟ್ರಾನಿಕ್ಸ್ ಕಾರ್ಯಗಳನ್ನು ಒಳಗೊಂಡಂತೆ ವಾದ್ಯದ ಎಲ್ಲಾ ಭಾಗಗಳು 5 ಮೂಲಭೂತ ರೀತಿಯ ಭೌತಿಕ ಶಕ್ತಿಯ ವಿಭಿನ್ನ ಸಂಯೋಜನೆಗಳು ಮತ್ತು ಪರಸ್ಪರ ಕ್ರಿಯೆಗಳಿಂದ ಮಾಡಲ್ಪಟ್ಟಿದೆ. ಅವುಗಳೆಂದರೆ ಭೂಮಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ. ಈ ಸಂಕೀರ್ಣ ಯಂತ್ರವನ್ನು ತಯಾರಿಸಲು ಆವಿಷ್ಕಾರಕನು ತನ್ನ ಮೆದುಳನ್ನು ಬಳಸಿದನು ಮತ್ತು ಅವನ ಮೆದುಳು ಮತ್ತು ಪದಾರ್ಥಗಳನ್ನು ಕೃಷ್ಣನೇ ಪೂರೈಸಿದನು. ಕೃಷ್ಣನ ಹೇಳಿಕೆಯ ಪ್ರಕಾರ ಮತ್ಸ್ಥಾನಿ ಸರ್ವಭೂತಾನಿ, ಎಲ್ಲವೂ ನನ್ನ ಶಕ್ತಿಯನ್ನು ಅವಲಂಬಿಸಿದೆ. ಹೀಗೆ ಭಕ್ತನ ಅರ್ಥ ಮಾಡಿಕೊಳ್ಳಬಹುದು. ಯಾವುದೂ ಕೃಷ್ಣನ ಶಕ್ತಿಯಿಂದ ಸ್ವತಂತ್ರವಾಗಿಲ್ಲವಾದ್ದರಿಂದ ಎಲ್ಲವನ್ನೂ ಅವನ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ ಪ್ರಭುಜಿ. ಧನ್ಯವಾದಗಳು ಮಾತಾಜಿ. ನೆಕ್ಸ್ಟ್ ಯಾರು? ಲಕ್ಷ್ಮೀ ಮಾತಾಜಿನ. ಹರೇ ಕೃಷ್ಣ ಪ್ರಭುಜಿ, ಓದ್ತೀನಿ. ಲಕ್ಷ್ಮೀ ಬಿವಿ ಇದಾರೆ ನೋಡಿ ಫಸ್ಟ್. ಲಕ್ಷ್ಮೀ ಸರಿ, ಬಿವಿ ಆಗ್ಲಿ, ಮಾತಾಜಿ. ಅವ್ರದ್ದು ಆಗ್ಲಿ. ಹರೇ ಲಕ್ಷ್ಮೀ ಕೃಷ್ಣ. ಬಿವಿ ಓದಿ ಮಾತಾಜಿ. ಕೃಷ್ಣ ಪ್ರಜ್ಞೆಯಲ್ಲಿ ಬುದ್ಧಿಶಕ್ತಿಯಿಂದ ಮಾಡುವ ಪ್ರಯತ್ನವನ್ನು ಉತ್ಸಾಹ ಅಥವಾ ಉತ್ಸಾಹ ಎಂದು ಕರೆಯಲಾಗುತ್ತದೆ. ಭಕ್ತರು ಎಲ್ಲವನ್ನೂ ಭಗವಂತನ ಸೇವೆಯಲ್ಲಿ ಬಳಸಿಕೊಳ್ಳಬಹುದಾದ ಸರಿಯಾದ ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ. ನಿರ್ಬಂಧ ಕೃಷ್ಣ ಸಂಬಂಧೆ ಯುಕ್ತಂ ವೈರಾಗ್ಯ ಮುಚ್ಯತೆ. ಭಕ್ತಿ ಸೇವೆಯ ಅನುಷ್ಠಾನವು ನಿಷ್ಫಲ ಧ್ಯಾನದ ವಿಷಯವಲ್ಲ, ಆದರೆ ಆಧ್ಯಾತ್ಮಿಕ ಜೀವನದ ಮುಂಚೂಣಿಯಲ್ಲಿ ಪ್ರಾಯೋಗಿಕ ಕ್ರಿಯೆಯಾಗಿದೆ. ಈ ಚಟುವಟಿಕೆಗಳನ್ನು ತಾಳ್ಮೆಯಿಂದ ನಿರ್ವಹಿಸಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ಅಸಹನೆ ತೋರಬಾರದು. ವಾಸ್ತವವಾಗಿ ಈ ಕೃಷ್ಣ ಪ್ರಜ್ಞೆ ಆಂದೋಲನವನ್ನು ಒಬ್ಬಂಟಿಯಾಗಿ ಪ್ರಾರಂಭಿಸಲಾಯಿತು ಮತ್ತು ಆರಂಭದಲ್ಲಿ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ಆದರೆ ನಾವು ನಮ್ಮ ಭಕ್ತಿ ಚಟುವಟಿಕೆಗಳನ್ನು ತಾಳ್ಮೆಯಿಂದ ನಿರ್ವಹಿಸುವುದನ್ನು ಮುಂದುವರಿಸಿದ್ದರಿಂದ ಜನರು ಕ್ರಮೇಣ ಆ ಆಂದೋಲನದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದರು ಮತ್ತು ಈಗ ಅವರು ಉತ್ಸಾಹದಿಂದ ಭಾಗವಹಿಸುತ್ತಿದ್ದಾರೆ. ಭಕ್ತಿ ಸೇವೆಯನ್ನು ನಿರ್ವಹಿಸುವಲ್ಲಿ ಅಸಹನೆ ತೋರಬಾರದು, ಆದರೆ ಗುರು ಮತ್ತು ಕೃಷ್ಣನ ಕರುಣೆಯನ್ನು ಅವಲಂಬಿಸಿ ಆಧ್ಯಾತ್ಮಿಕ ಗುರುಗಳಿಂದ ಸೂಚನೆಗಳನ್ನು ತೆಗೆದುಕೊಂಡು ತಾಳ್ಮೆಯಿಂದ ಅವುಗಳನ್ನು ಕಾರ್ಯಗತಗೊಳಿಸಬೇಕು. ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಲು ತಾಳ್ಮೆ ಮತ್ತು ಆತ್ಮವಿಶ್ವಾಸ ಎರಡೂ ಬೇಕಾಗುತ್ತದೆ. ಹೊಸದಾಗಿ ಮದುವೆಯಾದ ಹುಡುಗಿ ಸ್ವಾಭಾವಿಕವಾಗಿ ತನ್ನ ಗಂಡನಿಂದ ಸಂತತಿಯನ್ನು ನಿರೀಕ್ಷಿಸುತ್ತಾಳೆ, ಆದರೆ ಮದುವೆಯಾದ ತಕ್ಷಣ ಅವಳು ಅವರನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ. ಸಹಜವಾಗಿ ಅವಳು ಮದುವೆಯಾದ ತಕ್ಷಣ ಮಗುವನ್ನು ಪಡೆಯಲು ಪ್ರಯತ್ನಿಸಬಹುದು, ಆದರೆ ಅವಳು ತನ್ನ ಪತಿಗೆ ಶರಣಾಗಬೇಕು. ತನ್ನ ಮಗು ಸರಿಯಾದ ಸಮಯದಲ್ಲಿ ಬೆಳೆಯುತ್ತದೆ ಮತ್ತು ಜನಿಸುತ್ತದೆ ಎಂಬ ವಿಶ್ವಾಸದಿಂದ ಇರಬೇಕು. ಅದೇ ರೀತಿ ಭಕ್ತಿ ಸೇವೆಯಲ್ಲಿ ಶರಣಾಗುವುದು ಎಂದರೆ ಆತ್ಮವಿಶ್ವಾಸ ಹೊಂದಬೇಕು. ಭಕ್ತನು ಅವಶ್ಯ ರಕ್ಷಿಬೇ ಕೃಷ್ಣ ಎಂದು ಭಾವಿಸುತ್ತಾನೆ. ಕೃಷ್ಣನು ಖಂಡಿತವಾಗಿಯೂ ನನ್ನನ್ನು ರಕ್ಷಿಸುತ್ತಾನೆ ಮತ್ತು ಭಕ್ತಿ ಸೇವೆಯ ಯಶಸ್ವಿ ಅನುಷ್ಠಾನಕ್ಕೆ ನನಗೆ ಸಹಾಯ ಮಾಡುತ್ತಾನೆ. ಇದನ್ನು ಆತ್ಮವಿಶ್ವಾಸ ಎಂದು ಕರೆಯಲಾಗುತ್ತದೆ. ಓದ್ಲಾ ಪ್ರಭುಜಿ? ಓದಿ ಮಾತಾಜಿ. ಈಗಾಗಲೇ ವಿವರಿಸಿದಂತೆ ಒಬ್ಬ ವ್ಯಕ್ತಿಯು ಸೋಮಾರಿಯಾಗಿರಬಹುದು, ಆದರೆ ತತ್ ಕರ್ಮ ಪ್ರವೃತ್ತವನ್ನು
ಪ್ರವರ್ತನವನ್ನು ಪಾಲಿಸಲು ಬಹಳ ಉತ್ಸಾಹಭರಿತನಾಗಿರಬೇಕು. ನಿಯಂತ್ರಿತ ತತ್ವಗಳ ನಿರ್ಲಕ್ಷ್ಯವು ಭಕ್ತಿ ಸೇವೆಯನ್ನು ನಾಶಪಡಿಸುತ್ತದೆ. ಈ ಕೃಷ್ಣ ಪ್ರಜ್ಞೆ ಚಳುವಳಿಯನ್ನು 4 ಮೂಲಭೂತ ನಿಯಂತ್ರಕ ತತ್ವಗಳಿವೆ. ಅಕ್ರಮ ಲೈಂಗಿಕತೆ, ಮಾಂಸಾಹಾರ ಸೇವನೆ, ಜೂಜುಆಟ ಮತ್ತು ಮಾದಕತೆಯನ್ನು ನಿಷೇಧಿಸುತ್ತದೆ. ಭಕ್ತನು ಈ ತತ್ವಗಳನ್ನು ಅನುಸರಿಸಲು ಬಹಳ ಉತ್ಸಾಹಭರಿತನಾಗಿರಬೇಕು. ಅವುಗಳಲ್ಲಿ ಯಾವುದನ್ನಾದರೂ ಅನುಸರಿಸುವಲ್ಲಿ ಅವನು ನಿಧಾನವಾದರೆ ಅವನ ಪ್ರಗತಿಯನ್ನು ಖಂಡಿತವಾಗಿಯೂ ತಡೆಯಲಾಗುತ್ತದೆ. ಆದ್ದರಿಂದ ಶ್ರೀಲ ರೂಪ ಗೋಸ್ವಾಮಿ ತತ್ಕರ್ಮ ಪ್ರವರ್ತನ ಅನ್ನು ಶಿಫಾರಸು ಮಾಡುತ್ತಾರೆ. ಒಬ್ಬನು ವೈದಿಕ ಭಕ್ತಿಯ ನಿಯಂತ್ರಕ ತತ್ವಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಈ 4 ನಿಷೇಧಗಳ ಯಮ ಜೊತೆಗೆ ಜಪಮಾಲ ಮಣಿಗಳ ಮೇಲೆ 16 ಸುತ್ತುಗಳ ಪಠಣದಂತಹ ಸಕಾರಾತ್ಮಕ ನಿಯಂತ್ರಕ ತತ್ವಗಳು ನಿಯಮ ಇವೆ. ಈ ನಿಯಂತ್ರಕ ಚಟುವಟಿಕೆಗಳನ್ನು ನಿಷ್ಠೆಯಿಂದ ಉತ್ಸಾಹದಿಂದ ನಿರ್ವಹಿಸಬೇಕು. ಇದನ್ನು ತತ್ ಕರ್ಮ ಪ್ರವರ್ತನ ಅಥವಾ ಭಕ್ತಿ ಸೇವೆಯಲ್ಲಿ ವೈವಿಧ್ಯಮಯವಾಗಿ ತೊಡಗಿಸಿಕೊಳ್ಳುವುದು ಎಂದು ಕರೆಯಲಾಗುತ್ತದೆ. ಇದಲ್ಲದೆ ಧನ್ಯವಾದಗಳು. ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಜಿ. ಇದಲ್ಲದೆ ಭಕ್ತಿ ಸೇವೆಯಲ್ಲಿ ಯಶಸ್ವಿಯಾಗಲು ಒಬ್ಬರು ಅನಪೇಕ್ಷಿತ ಜನರ ಸಹವಾಸವನ್ನು ತ್ಯಜಿಸಬೇಕು. ಇದರಲ್ಲಿ ಕರ್ಮಿಗಳು, ಜ್ಞಾನಿಗಳು, ಯೋಗಿಗಳು ಮತ್ತು ಇತರ ಭಕ್ತರಲ್ಲದವರು ಸೇರಿದ್ದಾರೆ. ಒಮ್ಮೆ ಶ್ರೀ ಚೈತನ್ಯ ಮಹಾಪ್ರಭು ಅವರನ್ನು ಅವರ ಗೃಹಸ್ಥ ಭಕ್ತರೊಬ್ಬರು ವೈಷ್ಣವ ಧರ್ಮದ ಸಾಮಾನ್ಯ ತತ್ವಗಳು ಮತ್ತು ವೈಷ್ಣವರ ಸಾಮಾನ್ಯ ದಿನಚರಿಯ ಚಟುವಟಿಕೆಗಳ ಬಗ್ಗೆ ಕೇಳಿದಾಗ ಶ್ರೀ ಚೈತನ್ಯ ಮಹಾಪ್ರಭು ತಕ್ಷಣವೇ ಅಸತ್ಸಂಗ ತ್ಯಾಗ, ಈ ವೈಷ್ಣವ ಆಚಾರ ಲಕ್ಷ್ಮಣಾತ್ಮಕವಾಗಿ ವೈಷ್ಣವ ಎಂದರೆ ಲೌಕಿಕ ಜನರ ಅಥವಾ ಭಕ್ತರಲ್ಲದವರ ಸಹವಾಸವನ್ನು ತ್ಯಜಿಸುವವನು. ಆದ್ದರಿಂದ ಶ್ರೀಲ ನರೋತ್ತಮ ದಾಸ ಠಾಕೂರರು ತಾಂಡೇರ ಕಾರಣ ಸೇವಿ ಭಕ್ತಸನೇ ವಾಸ ಎಂದು ಶಿಫಾರಸು ಮಾಡಿದ್ದಾರೆ. ಒಬ್ಬನು ಶುದ್ಧ ಭಕ್ತರ ಸಹವಾಸದಲ್ಲಿ ಬದುಕಬೇಕು ಮತ್ತು ಹಿಂದಿನ ಆಚಾರ್ಯರು 6 ಗೋಸ್ವಾಮಿಗಳು ಸ್ವಲ್ಪ ಟೈಪಿಂಗ್ ಪ್ರಾಬ್ಲಮ್ ಇದೆ, ಅಲ್ಲಿ ಟ್ರಾನ್ಸ್ಲೇಷನ್ ಸರಿಯಾಗಿ. 6 ಗೋಸ್ವಾಮಿಗಳು, ಗೋಸ್ವಾಮಾಲಿ ಬಿಡಿ ಮತ್ತೆ ರಿಪೀಟ್ ಆಗಿದೆ. ಹೌದಾ ಪ್ರಭುಜಿ, ಮುಂದಕ್ಕೆ ಹೋಗ್ತೀವಿ. ನಿಯಮಿತ ತತ್ವಗಳನ್ನು ಪಾಲಿಸಬೇಕು. ಗೋಸ್ವಾಮಿ ಶ್ರೀ ಸನಾತನ ಗೋಸ್ವಾಮಿ, ಶ್ರೀ ಜೀವ ಗೋಸ್ವಾಮಿ, ಶ್ರೀ ರಘುನಾಥದಾಸ ಗೋಸ್ವಾಮಿ, ಶ್ರೀ ಗೋಪಾಲ ಭಕ್ತ ಗೋಸ್ವಾಮಿ ಮತ್ತು ಉದಾತ್ತ ಗೋಸ್ವಾಮಿ ಭಕ್ತಾದಿಕ ಗೋಸ್ವಾಮಿ 2 ಸತಿ ಬಂದಿದೆ. ಪರವಾಗಿಲ್ಲ ಮತ್ತೆ ಏನ್ ಮಾಡ್ಕೊಳ್ತೀವಿ. ಶ್ರೀ ಜೀವ ಗೋಸ್ವಾಮಿ ಭಕ್ತಾದಿಗಳ ಸಹವಾಸದಲ್ಲಿ ಜೀವಿಸಿದರೆ ಭಕ್ತಾದಿಮಾನಿಗಳೊಡನೆ ಬೆರೆಯುವ ಅವಕಾಶ ಕಡಿಮೆ. ಭಕ್ತರ ಸಹವಾಸದಲ್ಲಿ ವಾಸಿಸಲು ಮತ್ತು ಆಧ್ಯಾತ್ಮಿಕ ಜೀವನದ ನಿಯಂತ್ರಕ ತತ್ವಗಳನ್ನು ಅಭ್ಯಾಸ ಮಾಡಲು ಜನರನ್ನು ಆಹ್ವಾನಿಸಲು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆಯು ಅನೇಕ ಕೇಂದ್ರಗಳಲ್ಲಿ ತೆರೆಯುತ್ತಿದೆ. ಭಕ್ತಿ ಸೇವೆ ಎಂದರೆ ಅತೀಂದ್ರಿಯ ಚಟುವಟಿಕೆಗಳು. ಅತೀಂದ್ರಿಯ ವೇದಿಕೆಯಲ್ಲಿ ಭೌತಿಕ ಪ್ರಕೃತಿಯ 3 ವಿಧಾನಗಳಿಂದ ಯಾವುದೇ ಮಾಲಿನ್ಯವಿಲ್ಲ. ಇದನ್ನು ವಿಶುದ್ಧ ಸತ್ವ ಎಂದು ಕರೆಯಲಾಗುತ್ತದೆ. ಶುದ್ಧ ಒಳ್ಳೆಯತನದ ವೇದಿಕೆ ಅಥವಾ ಉತ್ಸಾಹ ಮತ್ತು ಅಜ್ಞಾನದ ಗುಣಗಳಿಂದ ಮಾಲಿನ್ಯದಿಂದ ಮುಕ್ತವಾದ ಒಳ್ಳೆಯತನ. ಈ ಕೃಷ್ಣ ಪ್ರಜ್ಞೆ ಆಂದೋಲನದಲ್ಲಿ ಪ್ರತಿಯೊಬ್ಬರೂ ಬೆಳಗ್ಗೆ 4 ಗಂಟೆಗೆ ಎದ್ದು ಮಂಗಳಾರತಿ ಅಥವಾ ಬೆಳಗಿನ ಪೂಜೆಗೆ ಹಾಜರಾಗಬೇಕು. ನಂತರ ಶ್ರೀಮದ್ ಭಾಗವತವನ್ನು ಓದಬೇಕು, ಕೀರ್ತನೆ ಮಾಡಬೇಕು ಇತ್ಯಾದಿ. ಹೀಗೆ ನಾವು ಪ್ರತಿದಿನ 24 ಗಂಟೆಗಳ ಕಾಲ ಭಕ್ತಿ ಸೇವೆಯಲ್ಲಿ ನಿರಂತರ ಚಟುವಟಿಕೆಗಳನ್ನು ನಡೆಸುತ್ತೇವೆ. ಇದನ್ನು ಸತೋವೃತ್ತಿ ಎಂದು ಕರೆಯಲಾಗುತ್ತದೆ. ಅಥವಾ ಪ್ರತಿಕ್ಷಣವನ್ನು ಕೃಷ್ಣ ಪ್ರಜ್ಞಾಪೂರ್ವಕ ಚಟುವಟಿಕೆಗಳಿಂದ ಪರಿಣಿತವಾಗಿ ತುಂಬಿದ ಹಿಂದಿನ ಆಚಾರ್ಯರ ಹೆಜ್ಜೆಗಳನ್ನು ಅನುಸರಿಸುವುದು. ಈ ಶ್ಲೋಕದಲ್ಲಿ ಶ್ರೀಲ ರೂಪ ಗೋಸ್ವಾಮಿಯವರು ನೀಡಿರುವ ಸಲಹೆಯನ್ನು ಉತ್ಸಾಹಭರಿತರಾಗಿರುವುದು, ಆತ್ಮವಿಶ್ವಾಸದಿಂದಿರುವುದು, ತಾಳ್ಮೆಯಿಂದಿರುವುದು,
ಬೇಡದ ವ್ಯಕ್ತಿಗಳ ಸಹವಾಸವನ್ನು ತ್ಯಜಿಸುವುದು, ನಿಯಂತ್ರಕ ತತ್ವಗಳನ್ನು ಅನುಸರಿಸುವುದು ಮತ್ತು ಭಕ್ತರ ಸಹವಾಸದಲ್ಲಿ ಉಳಿಯುವುದು ಕಟ್ಟುನಿಟ್ಟಾಗಿ ಪಾಲಿಸಿದರೆ ಭಕ್ತಿ ಸೇವೆಯಲ್ಲಿ ಮುನ್ನಡೆಯುವುದು ಖಚಿತ. ಈ ನಿಟ್ಟಿನಲ್ಲಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ತಾತ್ವಿಕ ಊಹಾಪೋಹಗಳಿಂದ ಜ್ಞಾನವನ್ನು ಬೆಳೆಸುವುದು, ಫಲಪ್ರದ ಚಟುವಟಿಕೆಗಳ ಪ್ರಗತಿಯಿಂದ ಐಹಿಕ ಐಶ್ವರ್ಯವನ್ನು ಸಂಗ್ರಹಿಸುವುದು ಮತ್ತು ಯೋಗ ಸಿದ್ಧಿಗಳಿಗಾಗಿ ಬಯಕೆ, ಭೌತಿಕ ಪರಿಪೂರ್ಣತೆಗಳು ಇವೆಲ್ಲವೂ ಭಕ್ತಿ ಸೇವೆಯ ತತ್ವಗಳಿಗೆ ವಿರುದ್ಧವಾಗಿದೆ ಎಂದು ಹೇಳುತ್ತಾರೆ. ಅಂತಹ ಶಾಶ್ವತ ಚಟುವಟಿಕೆಗಳಿಗೆ ಸಂಪೂರ್ಣವಾಗಿ ನಿಷ್ಠುರರಾಗಬೇಕು ಮತ್ತು ತನ್ನ ಉದ್ದೇಶವನ್ನು ಭಕ್ತಿ ಸೇವೆಯ ನಿಯಂತ್ರಕ ತತ್ವಗಳ ಕಡೆಗೆ ತಿರುಗಿಸಬೇಕು. ಭಗವದ್ಗೀತೆಯ ಪ್ರಕಾರ 2.69 ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಎಲ್ಲ ಜೀವರಾಶಿಗಳು ರಾತ್ರಿ ಎಂದರೆ ಅದು ಸ್ವಯಂ ನಿಯಂತ್ರಣ ಹೊಂದಿರುವವರಿಗೆ ಜಾಗೃತಿಯ ಸಮಯ ಮತ್ತು ಎಲ್ಲ ಜೀವಿಗಳು ಜಾಗೃತಿಯ ಸಮಯವು ಆತ್ಮಾವಲೋಕನ ಮಾಡುವ ಋಷಿಗೆ ರಾತ್ರಿ. ಭಗವಂತನ ಮಾತಾಜಿ ಧನ್ಯವಾದ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ. ಲಲಿತಾ ಮಾತಾಜಿ. ಹೇ ಕೃಷ್ಣ ಪ್ರಭುಜಿ. ಓದಿ. ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಕೊಳ್ಳುವುದು ಜೀವಿಯ ಜೀವನ ಮತ್ತು ಆತ್ಮ. ಅದು ಮಾನವ ಜೀವನದ ಅಪೇಕ್ಷಿತ ಗುರಿ ಮತ್ತು ಅತ್ಯುನ್ನತ ಪರಿಪೂರ್ಣತೆ. ಇದರ ಬಗ್ಗೆ ಒಬ್ಬರು ಆತ್ಮವಿಶ್ವಾಸ ಹೊಂದಿರಬೇಕು ಮತ್ತು ಭಕ್ತಿ ಸೇವೆಯನ್ನು ಹೊರತುಪಡಿಸಿ ಎಲ್ಲ ಚಟುವಟಿಕೆಗಳು, ಮಾನಸಿಕ ಊಹೆ, ಫಲಪ್ರದ ಕೆಲಸ ಅಥವಾ ಅತೀಂದ್ರಿಯ ಪ್ರಯತ್ನ ಎಂದಿಗೂ ಯಾವುದೇ ಶಾಶ್ವತ ಪ್ರಯೋಜನವನ್ನು ನೀಡುವುದಿಲ್ಲ ಎಂಬ ವಿಶ್ವಾಸವು ಇರಬೇಕು. ಭಕ್ತಿ ಸೇವೆಯ ಮಾರ್ಗದಲ್ಲಿ ಸಂಪೂರ್ಣ ವಿಶ್ವಾಸವು ಒಬ್ಬ ವ್ಯಕ್ತಿಯು ತನ್ನ ಅಪೇಕ್ಷಿತ ಗುರಿಯನ್ನು ಸಾಧಿಸಲು ಅನುವು ಮಾಡಿಕೊಡುತ್ತದೆ. ಆದರೆ ಇತರ ಮಾರ್ಗಗಳನ್ನು ಅನುಸರಿಸಲು ಪ್ರಯತ್ನಿಸುವುದರಿಂದ ಒಬ್ಬ ವ್ಯಕ್ತಿಯು ಅಶಾಂತನಾಗುತ್ತಾನೆ. ಶ್ರೀಮದ್ ಭಾಗವತದ 10ನೇ ಸ್ಕಂದದಲ್ಲಿ ಹೀಗೆ ಹೇಳಲಾಗಿದೆ: ಇತರ ಉದ್ದೇಶಗಳಿಗಾಗಿ ತೀವ್ರ ತಪಸ್ಸುಗಳಲ್ಲಿ ತೊಡಗಿಸಿಕೊಳ್ಳಲು ಭಕ್ತಿ ಸೇವೆಯನ್ನು ತ್ಯಜಿಸಿದವರು ತಮ್ಮ ಮುಂದುವರಿದ ತಪಸ್ಸುಗಳನ್ನು ಮಾಡಿದರೂ ಭಗವಂತನ ಅಲೌಕಿಕ ಪ್ರೀತಿಯ ಸೇವೆಯ ಬಗ್ಗೆ ಅವರಿಗೆ ಯಾವುದೇ ಮಾಹಿತಿ ಇಲ್ಲದ ಕಾರಣ ಅವರ ಮನಸ್ಸಿನಲ್ಲಿ ಶುದ್ಧವಾಗುವುದಿಲ್ಲ ಎಂದು ಒಬ್ಬರು ಶಾಂತವಾಗಿ ಮನವರಿಕೆ ಮಾಡಿಕೊಳ್ಳಬೇಕು. 10ನೇ ಸ್ಕಂದದಲ್ಲಿ ಹೀಗೆ ಹೇಳಲಾಗಿದೆ: ಮಾನಸಿಕ ಊಹಾಪೋಹಗಾರರು ಮತ್ತು ಫಲಾಪೇಕ್ಷಕರು ದೊಡ್ಡ ತಪಸ್ಸು ಮತ್ತು ತಪಸ್ಸುಗಳನ್ನು ಮಾಡಿದರೂ ಭಗವಂತನ ಪಾದ ಕಮಲದ ಬಗ್ಗೆ ಅವರಿಗೆ ಮಾಹಿತಿ ಇಲ್ಲದ ಕಾರಣ ಅವರು ಇನ್ನೂ ಕೆಳಗೆ ಬೀಳುತ್ತಾರೆ. ಆದಾಗ್ಯೂ ಭಗವಂತನ ಭಕ್ತರು ಎಂದಿಗೂ ಕೆಳಗೆ ಬೀಳುವುದಿಲ್ಲ. ಭಗವದ್ಗೀತೆಯಲ್ಲಿ 9.31ರಲ್ಲಿ ಪರಮಾತ್ಮನು ಅರ್ಜುನನಿಗೆ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ, ಓ ಕುಂತಿಪುತ್ರನೇ, ನನ್ನ ಭಕ್ತ ಎಂದಿಗೂ ನಾಶವಾಗುವುದಿಲ್ಲ ಎಂದು ಧೈರ್ಯದಿಂದ ಘೋಷಿಸು. ಮತ್ತೊಮ್ಮೆ ಭಗವದ್ಗೀತೆಯಲ್ಲಿ 2.40ರಲ್ಲಿ ಕೃಷ್ಣ ಹೇಳುತ್ತಾನೆ: ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಈ ಪ್ರಯತ್ನದಲ್ಲಿ ಯಾವುದೇ ನಷ್ಟ ಅಥವಾ ಇಳಿಕೆ ಇಲ್ಲ ಮತ್ತು ಈ ಹಾದಿಯಲ್ಲಿ ಸ್ವಲ್ಪ ಪ್ರಗತಿಯು ಅತ್ಯಂತ ಅಪಾಯಕಾರಿ ರೀತಿಯ ಭಯದಿಂದ ಒಬ್ಬರನ್ನು ರಕ್ಷಿಸುತ್ತದೆ. ಭಕ್ತಿ ಸೇವೆ ಎಷ್ಟು ಶುದ್ಧ ಮತ್ತು ಪರಿಪೂರ್ಣವೆಂದರೆ ಒಮ್ಮೆ ಪ್ರಾರಂಭಿಸಿದ ನಂತರ ಒಬ್ಬ ವ್ಯಕ್ತಿಯು ಬಲವಂತವಾಗಿ ಅಂತಿಮ ಯಶಸ್ವಿಗೆ ಎಳೆಯಲ್ಪಡುತ್ತಾನೆ. ಕೆಲವೊಮ್ಮೆ ಒಬ್ಬ ವ್ಯಕ್ತಿಯು ತನ್ನ ಸಾಮಾನ್ಯ ಭೌತಿಕ ಕಾರ್ಯಗಳನ್ನೇ ತ್ಯಜಿಸಿ ಭಾವನೆಯಿಂದ ಪರಮಾತ್ಮನ ಪಾದ ಕಮಲಗಳನ್ನು ಆಶ್ರಯಿಸುತ್ತಾನೆ ಮತ್ತು ಹೀಗೆ ಭಕ್ತಿ ಸೇವೆಯ ಪ್ರಾಥಮಿಕ ಅನುಷ್ಠಾನವನ್ನು ಪ್ರಾರಂಭಿಸುತ್ತಾನೆ. ಅಂತಹ ಅಪಕ್ವ ಭಕ್ತನು ಬಿದ್ದರೂ ಅವನ ಕಡೆಯಿಂದ ಯಾವುದೇ ನಷ್ಟವಿಲ್ಲ. ಮತ್ತೊಂದೆಡೆ ತನ್ನ ವರ್ಣ ಮತ್ತು ಆಶ್ರಮದ ಪ್ರಕಾರ ನಿಗದಿತ ಕರ್ತವ್ಯಗಳನ್ನು ನಿರ್ವಹಿಸುವವನಿಗೆ ಏನು ಲಾಭ? ಪತಿತ ಭಕ್ತನು ತನ್ನ ಮುಂದಿನ ಜನ್ಮವನ್ನು ಕೆಳಮಟ್ಟದ ಕುಟುಂಬದಲ್ಲಿ
ತಂದು ತೆಗೆದುಕೊಳ್ಳಬಹುದು. ಆದರೆ ಅವನ ಭಕ್ತಿ ಸೇವೆಯು ಅದು ನಿಲ್ಲಿಸಿದ ಸ್ಥಳದಿಂದಲೇ ಪುನರಾರಂಭಗೊಳ್ಳುತ್ತದೆ. ಭಕ್ತಿ ಸೇವೆಯು ಅಹೈತುಕಿ ಅಪ್ರತಿಹತ. ಇದು ಯಾವುದೇ ಐಹಿಕ ಕಾರಣದ ಪರಿಣಾಮವಲ್ಲ, ಅಥವಾ ಯಾವುದೇ ಐಹಿಕ ಕಾರಣದಿಂದ ಅದನ್ನು ಕೊನೆಗೊಳಿಸಲು ಸಾಧ್ಯವಿಲ್ಲ, ಅಥವಾ ಯಾವುದೇ ಐಹಿಕ ಅಡಚಣೆಯಿಂದ ಶಾಶ್ವತವಾಗಿ ಮೊಟಕುಗೊಳಿಸಲು ಸಾಧ್ಯವಿಲ್ಲ. ಆದ್ದರಿಂದ ಭಕ್ತನು ತನ್ನ ನಿಶ್ಚಿತಾರ್ಥದ ಬಗ್ಗೆ ವಿಶ್ವಾಸ ಹೊಂದಿರಬೇಕು ಮತ್ತು ಕರ್ಮಿಗಳು, ಜ್ಞಾನಿಗಳು ಮತ್ತು ಯೋಗಿಗಳ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದಿರಬಾರದು. ಫಲಪ್ರದ ನಟರು, ತಾತ್ವಿಕ ಊಹಾಪೋಹಗಾರರು ಮತ್ತು ಅತೀಂದ್ರಿಯ ಯೋಗಿಗಳಲ್ಲಿ ಖಂಡಿತವಾಗಿಯೂ ಅನೇಕ ಒಳ್ಳೆಯ ಗುಣಗಳಿವೆ. ಆದರೆ ಎಲ್ಲ ಒಳ್ಳೆಯ ಗುಣಗಳು ಭಕ್ತನ ಪಾತ್ರದಲ್ಲಿ ಸ್ವಯಂಚಾಲಿತವಾಗಿ ಬೆಳೆಯುತ್ತವೆ. ಯಾವುದೇ ಬಾಹ್ಯ ಪ್ರಯತ್ನದ ಅಗತ್ಯವಿಲ್ಲ. ಶ್ರೀಮದ್ ಭಾಗವತದ 5.18.12 ದೃಢಪಡಿಸಿದಂತೆ ದೇವತೆಗಳ ಎಲ್ಲ ಒಳ್ಳೆಯ ಗುಣಗಳು ಶುದ್ಧ ಭಕ್ತಿ ಸೇವೆಯನ್ನು ಬೆಳೆಸಿಕೊಂಡವನಲ್ಲಿ ಕ್ರಮೇಣವಾಗಿ ಪ್ರಕಟವಾಗುತ್ತವೆ. ಭಕ್ತನಿಗೆ ಯಾವುದೇ ಭೌತಿಕ ಚಟುವಟಿಕೆಯಲ್ಲಿ ಆಸಕ್ತಿ ಇಲ್ಲದ ಕಾರಣ ಅವನು ಭೌತಿಕವಾಗಿ ಕಲುಷಿತಗೊಳ್ಳುವುದಿಲ್ಲ. ಅವನು ತಕ್ಷಣವೇ ಅತೀಂದ್ರಿಯ ಜೀವನದ ವೇದಿಕೆಯಲ್ಲಿ ನೆಲೆಸುತ್ತಾನೆ. ಆದಾಗ್ಯೂ ಲೌಕಿಕ ಚಟುವಟಿಕೆಯಲ್ಲಿ ತೊಡಗುವವನು, ಅವನು ಜ್ಞಾನಿ, ಯೋಗಿ, ಕರ್ಮಿ, ಲೋಕೋಪಕಾರಿ, ರಾಷ್ಟ್ರೀಯವಾದಿ ಅಥವಾ ಯಾವುದೇ ಆಗಿರಲಿ, ಮಹಾತ್ಮನ ಉನ್ನತ ಹಂತವನ್ನು ಪಡೆಯಲು ಸಾಧ್ಯವಿಲ್ಲ. ಅವನು ದುರಾತ್ಮ ಅಥವಾ ಅಂಗವಿಕಲ ಮನಸ್ಸಿನ ವ್ಯಕ್ತಿಯಾಗಿ ಉಳಿಯುತ್ತಾನೆ. ಭಗವದ್ಗೀತೆ 9.13 ಪ್ರಕಾರ ಮಹಾತ್ಮಾನಸ್ತು ಮಹಾಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತೆ ಅನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಓ ಪುತ್ರನೇ, ಮೋಹಕ್ಕೆ ಒಳಗಾಗದ ಮಹಾನ್ ಆತ್ಮಗಳು ದೈವಿಕ ಸ್ವಭಾವದ ರಕ್ಷಣೆಯಲ್ಲಿದ್ದಾರೆ. ಅವರು ನನ್ನನ್ನು ದೇವೋತ್ತಮ ಪರಮಪುರುಷ, ಮೂಲ ಮತ್ತು ಅಕ್ಷಯ ಎಂದು ತಿಳಿದಿರುವುದರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ಭಗವಂತನ ಎಲ್ಲ ಭಕ್ತರು ಆತನ ಪರಮ ಶಕ್ತಿಯಿಂದ ರಕ್ಷಣೆ ಪಡೆಯುವುದರಿಂದ ಅವರು ಭಕ್ತಿ ಸೇವೆಯ ಮಾರ್ಗದಿಂದ ವಿಮುಖರಾಗಿ ಕರ್ಮಿ, ಜ್ಞಾನಿ ಅಥವಾ ಯೋಗದ ಮಾರ್ಗವನ್ನು ಆರಿಸಿಕೊಳ್ಳಬೇಕು. ಇದನ್ನು ಉತ್ಸಾಹ, ನಿಶ್ಚಯ, ಧೈರ್ಯ, ತತ್ತತ್ ಕರ್ಮ ಪ್ರವರ್ತನಾತ್ ಎಂದು ಕರೆಯಲಾಗುತ್ತದೆ. ಭಕ್ತಿ ಸೇವೆಯ ನಿಯಂತ್ರಕ ಚಟುವಟಿಕೆಗಳನ್ನು ಉತ್ಸಾಹದಿಂದ, ತಾಳ್ಮೆ ಮತ್ತು ಆತ್ಮವಿಶ್ವಾಸದಿಂದ ನಿರ್ವಹಿಸುತ್ತದೆ. ಈ ರೀತಿಯಾಗಿ ಒಬ್ಬರು ಭಕ್ತಿ ಸೇವೆಯಲ್ಲಿ ಅಡೆತಡೆ ಇಲ್ಲದೆ ಮುನ್ನಡೆಯಬಹುದು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಸೊ ಎಲ್ರು ಕೇಳಿಸ್ಕೊಂಡ್ರ? ಯಾರ್ಯಾರಿಗೆ ಏನೇನು ಅರ್ಥ ಆಯ್ತು ಇವಾಗ? ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಯಾರ್ಯಾರಿಗೆ ಏನೇನು ಅರ್ಥ ಆಯ್ತು? ಇವರು ಶೀಲರೂಪ ಗೋಸ್ವಾಮಿಯವರು ಭಕ್ತಿ ರಸಾಮೃತದಿಂದ ಹೇಳಿದ್ದಾರೆ. ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮ ಧ್ಯಾನಾವೃತಂ ಅನುಕೂಲೇನ ಕೃಷ್ಣಾನುಶೀಲನಂ ಭಕ್ತಿ ವೃತ್ತಂ ಅಂತ. ಭಕ್ತಿ ಸೇವೆ ಎಂದರೆ ಇದು ಅಂತ. ಉತ್ತಮ ಮತ್ತೆ ಭಕ್ತಿ ಅಥವಾ ದೇವೋತ್ತಮ ಪುರುಷನ ಕೃಷ್ಣನ ಬಗೆಗೆ ನಾವು ನಿರ್ಮಲವಾದ ಭಕ್ತಿ ಇರಬೇಕು. ಭಗವಂತನಿಗೆ ನಾವು ಇಷ್ಟವಾಗುವಂತೆ ಭಕ್ತಿ ಸೇವೆ ಮಾಡಬೇಕು. ಈ ಭಕ್ತಿ ಸೇವೆಯಲ್ಲಿ ಯಾವುದೇ ಬಾಹ್ಯ ಉದ್ದೇಶ ಇರಬಾರದು. ಕಾಮ್ಯಕರ್ಮ ಆಗ್ಲಿ, ನಿರಾಕಾರ ಜ್ಞಾನ ಆಗ್ಲಿ, ಮತ್ತೆ ಸ್ವಾರ್ಥ ಕಾಮನೆ ಆಗ್ಲಿ ಇರಕೂಡದು. ನಾವು ಕೃಷ್ಣನನ್ನು ಆರಾಧಿಸುವುದು ಮುಖ್ಯ. ಅವನನ್ನು ಆರಾಧಿಸುವ ಉದ್ದೇಶವೇ ನಮ್ಗೆ ಹೆಚ್ಚು ಮುಖ್ಯ. ಮತ್ತೆ ಕೆಲಸಕ್ಕೆ ಬಾರದ ನಾವು ಯಾವುದೇ ಲೌಕಿಕ ಕಾರ್ಯಚಟುವಟಿಕೆಗಳನ್ನು ನಿಲ್ಲಿಸುವುದು ಸೂಕ್ತ. ಮತ್ತೆ ಸಾರ್ಥಕವಾದ ಕಾರ್ಯಗಳನ್ನು ಒಬ್ಬನನ್ನು ತೊಡಗಿಸ್ಕೋಬೇಕು. ಪ್ರಹ್ಲಾದ ಮಹಾರಾಜನು ಭಕ್ತಿ ಸೇವೆ 9 ಪ್ರಕ್ರಿಯೆಯಲ್ಲಿ ಹೇಳಿದ್ದಾರೆ. ಶ್ರವಣಂ, ಕೀರ್ತನಂ, ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ ಅಂತ ಹೇಳಿದ್ದಾರೆ. ಶ್ರವಣಂ ಅಂತ ಕೇಳೋದು ಎನ್ನುವುದು ಅದು ದಿವ್ಯ ಜ್ಞಾನ ಸಂಪಾದನೆಯಲ್ಲಿ ಅದು ಮೊದಲೇ ಹೆಜ್ಜೆ. ಮತ್ತೆ ಅನರ್ಹ ವ್ಯಕ್ತಿಗಳ ಮಾತನ್ನು ನಾವು ಯಾವಾಗಲೂ ಕೇಳಬಾರ್ದು. ಯೋಗ್ಯವಾದವ್ರ ಬಳಿ ಹೋಗ್ಬೇಕು. ನಾವು ನಮ್ರತೆಯಿಂದ ದಿವ್ಯವಾದ ನಮ್ರತೆ ರಹಸ್ಯ ಜ್ಞಾನವನ್ನು ಪಡೆಯುವ ಈ ವಿಧಾನ ಊಹಾಪೋಹವನ್ನು ಆಧರಿಸಿಲ್ಲ. ಮತ್ತೆ ಇದು ಕೃಷ್ಣನು ಸರ್ವಾಂತರ್ಯಾಮಿ. ಯಾವುದೂ ಕೃಷ್ಣನಿಂದ ಹೊರತಲ್ಲ, ಎಲ್ಲವೂ ಕೃಷ್ಣನಿಂದನೇ ಆಗಿದೆ. ಮಾಯಾ ತತ್ವಂ ಇದಂ ಸರ್ವಂ ಜಗತ್ ಅವ್ಯಕ್ತ ಮೂರ್ತಿನ ಮತ್ಸಾನಿ ಸರ್ವಭೂತಾನಿ ಚಾಹಂ ತೇಷ ಅವಸ್ಥಿತ.
ಮತ್ತೆ ಅವನು ನನ್ನಿಂದ ಎಲ್ಲ ಅವ್ಯಕ್ತ ರೂಪದಿಂದ ಇಡೀ ವಿಶ್ವವೇ ವ್ಯಾಪಿಸಿದೆ, ಸಕಲ ಜೀವಿಗಳು ನನ್ನಲ್ಲಿದ್ದಾರೆ, ಆದ್ರೆ ನಾನು ಅವರಲ್ಲಿಲ್ಲ ಅಂತ. ನಾವು ಸದ್ಗುರುವಿನ ಮಾರ್ಗದರ್ಶನದಲ್ಲೇ ನಾವು ಪ್ರತಿಯೊಂದನ್ನು ಕೃಷ್ಣನ ಸೇವೆಗೆ ನಾವು ಅನುಕೂಲವಾಗುವಂತೆ ಮಾಡಬೇಕು. ಯಾವುದು ಕೃಷ್ಣನ ಶಕ್ತಿ ಹೊರಗೆ ಇರಲು ಸಾಧ್ಯವಿಲ್ಲ, ಎಲ್ಲವನ್ನು ಅವನ ಸೇವೆಗೆ ಬಳಸಬೇಕು. ಅದು ಭಕ್ತನಾದವನಿಗೆ, ಅದು ಭಕ್ತನಾದವನು ತಿಳ್ಕೊಂಡಿರ್ಬೇಕು. ಮತ್ತೆ ಕೃಷ್ಣರ ಪ್ರಜ್ಞೆಯಿಂದ ಮಾಡಿದ ನಾವು ಬುದ್ಧಿವಂತಿಕೆಯ ಪ್ರಯತ್ನವನ್ನು ಉತ್ಸಾಹ ಅಂತ ಕರಿತೀವಿ. ಪ್ರತಿಯೊಂದನ್ನು ಕೃಷ್ಣನ ಸೇವೆಗೆ ಹೇಗೆ ಸರಿಯಾಗಿ ಬಳಸಬೇಕು ಅನ್ನೋದು ಕಂಡುಕೊಂಡಿರ್ತೀವಿ. ನಿರ್ಬಂಧ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯ ಉಚ್ಚತೆ ನಿಶ್ಚಯಾತ್ ಅಂತ ಭರವಸೆಯಿಂದ, ಧೈರ್ಯ, ತಾಳ್ಮೆಯಿಂದ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ತಾಳ್ಮೆ ಕಳೆದುಕೊಳ್ಳಬಾರದು. ಮತ್ತೆ ಅವನ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಬೇಕು. ಅದಕ್ಕೆ ತಾಳ್ಮೆ ಮತ್ತು ಆತ್ಮವಿಶ್ವಾಸ ಎರಡೂ ಬೇಕು. ಭಕ್ತಿ ಸೇವೆಯಲ್ಲಿ ಶರಣಾಗತಿ ಅಂದ್ರೆ ಒಬ್ಬರ ಆತ್ಮವಿಶ್ವಾಸವುಳ್ಳವನಾಗಿರಬೇಕು. ಅವಶ್ಯ ರಕ್ಷೇವಿ ಕೃಷ್ಣ, ಕೃಷ್ಣ ಖಂಡಿತವಾಗಿ ನನ್ನನ್ನು ಕಾಪಾಡಿ ಭಕ್ತಿ ಸೇವೆ ಮಾಡಲು ನಿಶ್ಚಿತವಾಗಿ ಸಹಾಯ ಮಾಡುತ್ತಾನೆ ಅಂತ ನಾವು ಭಾವಿಸ್ಕೊಂಡು ಮಾಡಬೇಕು. ಮನುಷ್ಯನು ಸೋಮಾರಿಯಾಗಿರಬಾರ್ದು. ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಅವನು ತುಂಬಾ ಉತ್ಸುಕನಾಗಿರ್ಬೇಕು. ತತ್ತತ್ ಕರ್ಮ ಪ್ರವರ್ತನ ನಿಯಂತ್ರಕ ತತ್ವಗಳನ್ನು ಮತ್ತೆ 4 ಇದುಗಳನ್ನು ನಾವು ವರ್ಜಿಸ್ಬೇಕು. ಅವನ್ ಪಾಲಿಸ್ತಾ ಇದ್ರೆ ಭಕ್ತಿ ಸೇವೆನೂ ಹಾಳಾಗೋಗುತ್ತೆ. ಶೀಲರೂಪ ಗೋಸ್ವಾಮಿಯವರು ತತ್ತತ್ಕರ್ಮ ಪ್ರವರ್ತನ ಅಂತ ವೈದಿ ಭಕ್ತಿಯ ನಿಯಂತ್ರಕ ತತ್ವಗಳನ್ನು ಅವರು ನಾವು ಕಟ್ಟುನಿಟ್ಟಾಗಿ ಪಾಲಿಸ್ಬೇಕು. 4 ನಿಷೇಧಗಳು ಮಾಡಬೇಕು. ಮತ್ತೆ 16 ಸುತ್ತು ಜಪ ಮಾಡಬೇಕು ಅಂತ ಈ ವಿಧಿಗಳನ್ನ ಅವರು ನಿಷ್ಠಾದಿಂದ ಉತ್ಸಾಹದಿಂದ ಆಧರಿಸ್ಬೇಕು ಅಂತ ಹೇಳ್ತಾರೆ. ಮತ್ತೆ ಶೀಲ ನರೋತ್ತಮ ದಾಸರು ಅವರು ಹೇಳ್ತಾರೆ, ಶುದ್ಧ ಭಕ್ತರ ಸಹವಾಸದಲ್ಲಿದ್ದು ನಾವು ಪೂರ್ವ ಆಚಾರ್ಯರು 6 ಗೋಸ್ವಾಮಿಗಳವರು ಹೇಳಿರೋದನ್ನ ನಿಯಂತ್ರಕ ತತ್ವಗಳನ್ನ ನಾವು ಅನುಸರಿಸಬೇಕು. ಭಕ್ತಿ ಸೇವೆ ಅಂದ್ರೆ ಪಾರಮಾರ್ಥಿಕ ಚಟುವಟಿಕೆಗಳು ಅಂತ ಅರ್ಥ. ಪಾರಮಾರ್ಥಿಕ ನೆಲೆಯಲ್ಲಿ ಪ್ರಕೃತಿಯ ತ್ರಿಗುಣಗಳ ಕಲುಷಿತ ಇರುವುದಿಲ್ಲ. ಇದನ್ನು ನಾವು ವಿಶುದ್ಧ ಸತ್ಯ ಅಂತೀವಿ. ಶುದ್ಧ ಸತ್ಯದ ನೆಲೆ ಅಥವಾ ತಮೋಸ್ ರಾಕ್ಷಸ ಕಲುಷಿತವಾಗದೆ ನಾವು ಸತ್ವಗುಣ ಎಂದು ಕರಿತೀವಿ, ತತ್ವವೃತ್ತಿ. ನಾವು ಆಚಾರ್ಯರ ಹಾದಿಯಲ್ಲಿ ನಡೆಯಬೇಕು. ಶೀಲರೂಪ ಗೋಸ್ವಾಮಿಯವರು ಈ ಶ್ಲೋಕದಲ್ಲಿ ನೀಡಿರೋದು ಉಪದೇಶ ಅಂದ್ರೆ ಒಬ್ಬನು ಪಾಲಿಸಿದರೆ ಖಂಡಿತವಾಗಿ ಭಕ್ತಿ ಸೇವೆಯಲ್ಲಿ ಅವನು ಮುಂದುವರಿಯುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರಿ ಬೋಲ್. ಬೇರೆ ಯಾರಾದ್ರೂ ಏನಾದ್ರು ಆಡ್ ಮಾಡ್ತೀರಾ? ಮಾತಾಜಿ ಚೆನ್ನಾಗಿ ಹೇಳಿದ್ದಾರೆ. ಬೇರೆ ಯಾರಾದ್ರೂ ಇನ್ಯಾರಾದ್ರೂ ಆಡ್ ಮಾಡ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ. ಒಂದು ತುಂಬಾ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಳೋದು ಅಥವಾ ಅರ್ಥ ಮಾಡ್ಕೊಂಡಿದ್ರಿಂದ ಆತ್ಮವಿಶ್ವಾಸ ಇಟ್ಕೊಳ್ಳೋದು ಅಂತಂದ್ರೆ, ಭಗವದ್ಗೀತೆ 2.40 ಕೃಷ್ಣ ಅರ್ಜುನ್ಗೆ ಹೇಳ್ತಾನೆ, ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪಮಪ್ಪೈ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಅಂದ್ರೆ ಈ ಪ್ರಯತ್ನ ಏನ್ ಮಾಡ್ತೀವಲ್ಲ ಭಕ್ತಿ ಸೇವೆಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋ ಪ್ರಯತ್ನ, ಇದಕ್ಕೆ ನಷ್ಟ ಆಗ್ಲಿ ಕುಂದಾಗ್ಲಿ ಯಾವುದೂ ಉಂಟಾಗೋದಿಲ್ಲ. ಈ ಮಾರ್ಗದಲ್ಲಿ ಸ್ವಲ್ಪ ಮುಂದುವರೆದ್ರೂ ಕೂಡ ನಾವು ಎಂತ ಅಪಾಯಕಾರಿ ಭಯದಿಂದಲೂ ನಮ್ಮನ್ನ ನಾವು ರಕ್ಷಿಸ್ಕೋಬಹುದು. ಆಮೇಲಿಂದ ಅದು ಎಂದಿಗೂ ನಷ್ಟ ಆಗೋದಿಲ್ಲ. ಅದು ಖಂಡಿತವಾಗ್ಲೂ ಈ ಜನ್ಮದಲ್ಲಿ ನಮ್ಗೆ ಒಂದ್ ಸ್ವಲ್ಪ ಪ್ರಯತ್ನ ಮಾಡಿ ಬಿಟ್ಬಿಟ್ವಿ ಅಂತಂದ್ರೆ ಅದು ಹಾಗೇ ಉಳ್ಕೊಂಡು ಮುಂದಿನ ಜನ್ಮದಲ್ಲಿ ಕೂಡ ಅದು ಏನು ಅಂತಂದ್ರೆ ಆಡಪ್ ಆಗತ್ತೆ ಅಂತ ಹೇಳಿ ಅಂತ. ಅಂದ್ರೆ ಮೊದಲು ಇದ್ದಿದ್ದ ಒಂದು ಭಕ್ತಿಗೆ ಇದು ಏನು ಅಂತಂದ್ರೆ ಮತ್ತೆ ಅದಕ್ಕೆ ಸೇರ್ಕೆ ಆಗಿ ಇನ್ನ ಹೆಚ್ಚಿನ ಭಕ್ತಿಯಲ್ಲಿ ಮುಂದುವರ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಧನ್ಯವಾದ. ಪ್ರಭುಜಿ. ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ ಎಲ್ರಿಗೂ? ಶ್ಲೋಕ ಕಾಣಿಸ್ತಾ ಇದೆ ಅಲ್ಲ? ಗುರುಜಿ ಕಾಣಿಸ್ತಾ ಇದೆ ಗುರು. ಸೊ ಮೊದಲನೇದಾಗಿ ಈ ಶ್ಲೋಕದಲ್ಲಿ ಶ್ರೀಲರೂಪ ಗೋಸ್ವಾಮಿಗಳು ಉಪದೇಶಾಮೃತದ ಈ 3ನೇ ಶ್ಲೋಕ, ಆಧ್ಯಾತ್ಮಿಕ ಜೀವನದಲ್ಲಿ ನಮ್ಗೆ ಯಶಸ್ಸು ಸಿಗ್ಬೇಕು ಅಂದ್ರೆ ನಾವು ಯಾವ್ಯಾವ ಗುಣಗಳನ್ನು, 6 ಅತ್ಯಗತ್ಯ ಗುಣಗಳನ್ನು ನಾವು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಶ್ರೀಲರೂಪ ಗೋಸ್ವಾಮಿ ಅವರು ಹೇಳ್ತಾರೆ. ಈ ಶ್ಲೋಕ ನಾವು ಹಿಂದಿನ ಶ್ಲೋಕದಲ್ಲಿ 2ನೇ ಶ್ಲೋಕದಲ್ಲಿ ಭಕ್ತಿಗೆ ಅಡ್ಡಿಯಾಗುವ ತ್ಯಜಿಸಬೇಕಾದ 6 ಅಂಶಗಳನ್ನು ಹೇಳಿದ್ರು. ಈ ಶ್ಲೋಕದಲ್ಲಿ ಭಕ್ತಿಯನ್ನು ಪೋಷಿಸಲು ನಾವು ಅಳವಡಿಸಿಕೊಳ್ಳಬೇಕಾದ 6 ಗುಣಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಸಾರಿ, ಹರೇ ಕೃಷ್ಣ. ಸೊ 6 ಸಕಾರಾತ್ಮಕ ಗುಣಗಳು ಅಂದ್ರೆ ಒಂದು ಉತ್ಸಾಹದಿಂದಿರ್ಬೇಕು, ದೃಢ ನಿಶ್ಚಯವಾಗಿರ್ಬೇಕು, ತಾಳ್ಮೆ ಇರ್ಬೇಕು. ಭಕ್ತಿಯಲ್ಲಿ ನಾವು ಇವತ್ತು ಶುರು ಮಾಡಿದ್ವಿ, ಇವತ್ತೇ ನಮ್ಗೆ ಕೃಷ್ಣನ ದರ್ಶನ ಆಗ್ಬೇಕು ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ಸೊ ಅದಕ್ಕೆ ಅವರು ಶ್ರೀಲ ಪ್ರಭುಪಾದರ ಒಂದು ಉದಾಹರಣೆ, ಶ್ರೀಲರೂಪ ಗೋಸ್ವಾಮಿಯರ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ.
ಒಂದು 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 ಹೆಣ್ಣು ಮಗು ಒಂದು ಮದುವೆ ಆದ ತಕ್ಷಣ ಮಾರನೇ ದಿವಸನೇ ಮಗು ಆಗಲ್ಲ, ಅವಳಿಗೆ ಸ್ವಲ್ಪ ಟೈಮ್ ಬೇಕು. ಸೊ ತಾಳ್ಮೆ ಇರಬೇಕು ಅವಳಿಗೆ ಅಂತ. ಅದೇ ರೀತಿ ಭಕ್ತಿಯ ಪೂರಕವಾದ ನಿಯಮಗಳ ಪಾಲನೆಯನ್ನು ಕೂಡ ನಾವು ಹೇಳ್ತಾ ಇರ್ತೀವಿ, ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ನಾವು. ನಂತರ ಅಸತ್ ಸಂಘದ ತ್ಯಾಗ ಮತ್ತು ಸಾಧುಗಳ ಹೆಜ್ಜೆ ಗುರುತುಗಳನ್ನು ಅನುಸರಿಸುವುದು, ಅಂದ್ರೆ ನಮ್ಮ ಹಿಂದಿನ ಆಚಾರ್ಯರ ಹೆಜ್ಜೆ ಗುರುತುಗಳನ್ನು ಅನುಸರಿಸುವುದು. ಈ ರೀತಿಯಾಗಿ ನಾವು 6 ಒಂದು ಷಡ್ಭಕ್ತಿ ಪ್ರಸಿದ್ಧತಿ, ಸೊ 6 ವಿಷಯಗಳನ್ನು ನಾವು ಭಕ್ತಿಯನ್ನು ಮುಂದುವರಿಸ್ಕೊಳ್ಳಿಕ್ಕೆ ನಮ್ಗೆ ಅವಶ್ಯಕತೆ. ಸೊ ಉತ್ಸಾಹ ಅಂದ್ರೆ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಒಂದು ದಣಿವರಿಯದ ಆಸಕ್ತಿ ತೋರಿಸೋದು, ಅಂದ್ರೆ ದಣಿವು ತೋರಿಸದೆ ತುಂಬಾ ಆಸಕ್ತಿ ತೋರಿಸೋದು ಮತ್ತು ಆಲಸ್ಯ ಮಾಡದೇ ಇರುವಂಥದ್ದು ಮತ್ತು ಭಗವಂತನ ಸೇವೆಗೆ ಸದಾ ಸಿದ್ಧರಿರುವುದು. ಸೊ ಆಚಾರ್ಯರು ಹೇಳ್ತಾ ಇರ್ತಾರೆ, ಯಾವುದೇ ಸೇವೆ ಆಪರ್ಚುನಿಟಿ ಸಿಕ್ಕಿದ್ರು ಕೂಡ ತಕ್ಷಣ ನಾವು ಅದನ್ನ ಹಿಡ್ಕೊಂಡ್ಬಿಡ್ಬೇಕು, ಅಂದ್ರೆ ಗ್ರಾಬ್ ಇಟ್ ಅಂತ ಹೇಳ್ತಾರೆ. ಸೊ ಯಾವುದೇ ಸೇವೆ ಆಪರ್ಚುನಿಟಿ ಬಂದ್ರೆ ನಾನ್ ಮಾಡ್ತೀನಿ ಅಂತ ರೆಡಿ ಆಗಿರ್ಬೇಕು. ಸೊ ಯಾಕಂದ್ರೆ ಎಲ್ಲ ಸೇವೆಯೂ ಕೂಡ ಭಗವಂತನ ಸೇವೆ. ಸೊ ನಾವು ಯಾವುದೇ ಒಂದು ವಿಷಯವನ್ನು ನಾವು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ, ಅಂದ್ರೆ ನಮ್ಮ ಐಹಿಕ ಜೀವನದಲ್ಲಿ ಯಾವುದೇ ಒಂದು ವಿಷಯವನ್ನು ಕಲಿಯುವಾಗ ಅಥವಾ ನಾವು ಯಾವುದೇ ಒಂದು ವಿಷಯ ಬಗ್ಗೆ ಮಾತನಾಡುವಾಗ ಯಾವ ರೀತಿ ನಾವು ಉತ್ಸಾಹವನ್ನು ತೋರಿಸ್ತೇವೆ, ಅದೇ ರೀತಿಯ ಉತ್ಸಾಹವನ್ನು ನಾವು ಭಕ್ತಿಯಲ್ಲಿ ಕೂಡ ತೋರಿಸ್ಬೇಕು. ಸೊ ಉತ್ಸಾಹದ ಇಲ್ಲ ಅಂದ್ರೆ ಭಕ್ತಿ ಒಂದು ನೀರಿಲ್ಲದ ಗಿಡಕ್ಕೆ ಹಾಕ್ತಂಗೆ, ಗಿಡಕ್ಕೆ ನೀರಿಲ್ಲದೆ ಗಿಡ ಬೆಳೆಯೋದಿಲ್ಲಲ್ವ ಸರಿಯಾಗಿ. ಅದೇ ರೀತಿ ಉತ್ಸಾಹ ಇಲ್ಲ ಅಂದ್ರೆ ಉತ್ಸಾಹ ಭಕ್ತಿಗೆ ನೀರ್ ಹಾಕ್ದಂಗೆ. ಸೊ ಆ ಭಕ್ತಿಯನ್ನು ನಾವು ಬೆಳೆಸ್ಕೋಬೇಕು ಅಂದ್ರೆ ಉತ್ಸಾಹ ಇರಬೇಕು, ಮತ್ತು ನೀರು ಮತ್ತು ಗೊಬ್ಬರ ನಾವು ಹಾಕ್ಲೇಬೇಕು ಗಿಡಕ್ಕೆ, ಇಲ್ಲ ಅಂದ್ರೆ ಬೆಳೆಯೋದಿಲ್ಲ. ಸೊ ಆ ನೀರು ಮತ್ತು ಗಿಡ ಇದು ಏನಿದೆ ಅದು ಉತ್ಸಾಹ ಅನ್ನೋದು. ನಂತರ 2ನೇ ವಿಷಯ ನಿಶ್ಚಯ. ನಾವು ನಿಶ್ಚಯವಾಗಿರ್ಬೇಕು. ನಾನು ಭಗವಂತನ ಮಾರ್ಗದರ್ಶನದಿದ್ದೇನೆ, ಗುರು ಮತ್ತು ಕೃಷ್ಣನ ಮಾರ್ಗದರ್ಶನದಿದ್ದೇನೆ, ಅವರ ಕೃಪೆಯ ಮಾರ್ಗದಲ್ಲಿ ನಾನಿದ್ದೇನೆ. ಅದರಿಂದ ಇದು ಖಂಡಿತವಾಗಿಯೂ ನನ್ನನ್ನು ಕೃಷ್ಣನ ಧಾಮಕ್ಕೆ ತಲುಪಿಸುತ್ತದೆ ಅನ್ನೋ ಒಂದು ಅಚಲವಾದ ವಿಶ್ವಾಸ ಇರಬೇಕು. ಇದನ್ನ ಶ್ರೀಲ ಪ್ರಭುಪಾದರು ತಮ್ಮ ಭಾವಾರ್ಥದಲ್ಲಿ ಸುಮಾರು ಕಡೆ ಹೇಳಿದ್ದಾರೆ. ಸೊ ನೀವು ಬಂದಿದ್ದೀರಾ, ಕೃಷ್ಣ ಒಂದು 16 ಸುತ್ತು ಜಪ ಮಾಡ್ತಾ ಇದ್ದೀರಾ, 4 ರಿಸ್ಟ್ರಿಕ್ಟಿವ್ ಪ್ರಿನ್ಸಿಪಲ್ ಏನು ಫಾಲೋ ಮಾಡ್ತಾ ಇದ್ದೀರಾ, ನೀವು 4 ಏನು ಇದೇನಿದೆ ನಿಯಮಗಳನ್ನು ಪಾಲನೆ ಮಾಡ್ತಾ ಇದ್ದೀವಿ ನಾವು, ಭಕ್ತಿಗೆ ಪೂರಕವಾದ ನಿಮ್ಮ ನಿಯಮಗಳನ್ನು, ಅವುಗಳನ್ನು ಮಾಡ್ತಾ ಇರ್ಬೇಕಾದ್ರೆ ನಾವು ಒಂದು ಅಚಲವಾದ ನಿಶ್ಚಯ ಇಟ್ಕೊಳ್ಳಿ, ಖಂಡಿತವಾಗ್ಲೂ ನೀವು ಧಾಮಕ್ಕೆ ಹೋಗ್ತೀರಾ. ಸೊ ಅದೇ ರೀತಿ ನಾವು ಏನೇ ಐಹಿಕವಾಗಿ ಸಮಸ್ಯೆಗಳು ಏನು ಬಂದ್ರೂ ನಮಗೊಂದು ವಿಶ್ವಾಸ ಇರುತ್ತೆ, ನಾವು ಈ ಕೆಲಸ ಮಾಡೇ ಮುಗಿಸ್ತೀವಿ ನಾವು ಅಂದ್ಬಿಟ್ಟು. ಸೊ ಅದೇ ರೀತಿ ಒಂದು ಅಚಲವಾದ ನಂಬಿಕೆ ನಮ್ಗೆ ಇರಬೇಕು. ಮತ್ತು ಮುಂದನೆಯದು 3ನೇದು ಧೈರ್ಯ ಮತ್ತು ತಾಳ್ಮೆ. ಸೊ ಇಲ್ಲಿ ಭಕ್ತಿಯ ಫಲವು ತಕ್ಷಣ ಸಿಗುವುದಿಲ್ಲ. ಸೊ ಅಂತಹ ಯಾವುದೇ ಭಕ್ತಿ ಫಲ ಏನಿದೆ ಅದು ಗುರು ಮತ್ತು ಕೃಷ್ಣನ ಕೃಪೆಯಿಂದ ಮಾತ್ರ ಸಿಗುವಂಥದ್ದು. ಅದು ಕೇವಲ ನಮ್ಮ ಪ್ರಯತ್ನದಿಂದನೇ ಸಾಧ್ಯವಿಲ್ಲ. ನಮ್ಮ ಪ್ರಯತ್ನ ಎಷ್ಟು ಹಾಕಿದ್ರೂ ಕಡಿಮೆನೆ. ಎಲ್ಲಿವರೆಗೂ ಕೃಷ್ಣನ ಮತ್ತು ಗುರು ಮತ್ತು ಕೃಷ್ಣನ ಕೃಪೆ ಇಲ್ಲವೋ ಅಲ್ಲಿವರೆಗೂ ನಮಗೆ ಭಕ್ತಿ ಫಲ ಸಿಗುವುದಿಲ್ಲ. ಸೊ ಅದರಿಂದ ಅವರ ಕೃಪೆ ಸಿಗುವವರೆಗೂ ನಮ್ಮ ಪ್ರಯತ್ನವನ್ನು ನಾವು ಯಾವುದೇ ಒಂದು ಧೃತಿಗೆಡದೆ ತಾಳ್ಮೆಯಿಂದ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು. ಸೊ ನಂತರ ಇಲ್ಲಿ ಶ್ರೀಲ ಪ್ರಭುಪಾದರು ಕೊಟ್ಟಿರುವಂತಹ ಒಂದು ಉದಾಹರಣೆ ನಾವು ಆಗ್ಲೇ ತಿಳ್ಕೊಂಡ್ವಿ. ಒಂದು ಹೆಣ್ಣು ಮದುವೆ ಆದ ತಕ್ಷಣ ಮಗುವನ್ನು ನಿರೀಕ್ಷಿಸಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು. ಸೊ ಇದೇ ರೀತಿ ನಮ್ಮ ಆಫೀಸಲ್ಲೂ ಅವಾಗ ಹೇಳ್ತಾ ಇರ್ತೀವಿ, ಯಾರಾದ್ರೂ ನಮ್ಮ ಸೀನಿಯರ್ ಡೈರೆಕ್ಟರ್ ಅವ್ರು ಏನೋ ಬಂದ್ಬಿಟ್ಟು ನಾಳೆ ಬೆಳಗ್ಗೆ ಒಳಗಡೆ ಈ ಕೆಲಸ ಆಗ್ಬೇಕು ಅಂತ ಹೇಳ್ತಾರೆ. ಸೊ ಅವಾಗ ನಾವು ಹೇಳ್ತೀವಿ, ಸರ್ ಇದು ಮಗು ಆಗ್ಬೇಕು ಅಂದ್ರೆ 9 ತಿಂಗಳು ಬೇಕು, ತಕ್ಷಣ ನಾಳೆನೇ ಕೆಲಸ ಆಗಲ್ಲ, ಇದಕ್ಕೊಂದು ಸ್ವಲ್ಪ 4-5 ದಿವಸ ಟೈಮ್ ಬೇಕಿಲ್ಲ, ಒಂದು 10 ದಿವಸ ಟೈಮ್ ಬೇಕು, ಇಲ್ಲ ಒಂದು 2 ತಿಂಗಳು ಟೈಮ್ ಬೇಕು ಅಂತ ಹೇಳ್ತೀವಿ. ಯಾಕಂದ್ರೆ ಅದು ಸ್ವಲ್ಪ ಕೆಲಸ ಆಗ್ಬೇಕು, ಮೆಚುರಿಟಿ ಆಗ್ಬೇಕು ಅದಕ್ಕೆ, ಆ ಕೆಲಸಕ್ಕೆ. ಸೊ ಅದರಿಂದ ಅದು 4 ದಿವಸದಲ್ಲಿ ಯಾರನ್ನೋ ಒಬ್ಬರನ್ನು ಟ್ರೈನಿಂಗ್ ಕೊಡಕ್ ಆಗಲ್ಲ ನಾವು. ಸೊ ಅದಕ್ಕೊಂದು 2-3 ತಿಂಗಳು ಬೇಕು ಅವ್ರಿಗೆ. ಅವರು ಒಂದು ಸ್ವಲ್ಪ ಪ್ರಾಕ್ಟಿಕಲ್ ಎಲ್ಲ ಮಾಡಿ ನಂತರ ಅವ್ರಿಗೆ ಕೆಲಸ ಕೊಟ್ಟು ನಂತರ ಅವ್ರ ಕೆಲಸವನ್ನು ನೋಡಿ, ಆಯ್ತಪ್ಪ ಇವತ್ತಿನಿಂದ ನಿನ್ ಪಾಡಿಗೆ ನೀನು ಕೆಲಸ ಮಾಡಬಹುದು, ನಿನ್ನ ಇಂಡಿಪೆಂಡೆಂಟ್ ಕೆಲಸ ಮಾಡಬಹುದು ಅಂತ ಹೇಳಿ. ಆದ್ರೆ ಅದೇ ರೀತಿ ಇಲ್ಲೂ ಕೂಡ ನಾವು ಏನು ತಕ್ಷಣ ಮಾಡ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ತಾಳ್ಮೆ ಇರ್ಬೇಕು ನಮ್ಗೆ. ನಂತರ ತತ್ತತ್ ಕರ್ಮ ಪ್ರವರ್ತನ ಅಂತ ಹೇಳಿ ಒಂದು ಏನಿದೆ, ಇನ್ನೊಂದು ಶಬ್ದಗುಚ್ಛ ಇದೆ ಇಲ್ಲಿ. ಅಂದ್ರೆ ಭಕ್ತಿಗೆ ಏನು ಕಾರ್ಯಗಳು ಪೂರಕವಾಗಿರ್ತವೆ ಆ ಕೆಲಸಗಳನ್ನು ದೃಢವಾಗಿ ಮಾಡುವುದು. ಯಾವ್ಯಾವುದು ಆ ಕೆಲಸಗಳು? ಶಾಸ್ತ್ರಗಳನ್ನು ಓದುವುದು, ವ್ರತಗಳನ್ನು ಪಾಲಿಸುವಂಥದ್ದು, ಜಪ ಮಾಡುವಂಥದ್ದು. ಸೊ ಶ್ರೀಲ ಪ್ರಭುಪಾದರು ಹೇಳಿರೋದು ನಮಗೆ ಭಕ್ತಿಗೆ ಪೂರಕವಾಗಿ ಮಾಡ್ಲಿಕ್ಕೆ ತತ್ತತ್ ಕರ್ಮ ಪ್ರವರ್ತನ 2-3 ವಿಷಯಗಳನ್ನ ಹೇಳಿದ್ದಾರೆ. ಮೊದಲನೆಯದಾಗಿ 4 ಪ್ರಿನ್ಸಿಪಲ್ಸ್ನ ಮಾಡೋದು, ಅಂದ್ರೆ ಜೂಜಾಡದೆ ಇರುವಂಥದ್ದು, ಮದ್ಯಪಾನ ಮಾಡುವಂಥದ್ದು, ನಶೆ ಮಾಡದಂತಿರುವುದು, ಆಮೇಲೆ ಅನೈತಿಕ ಸಂಬಂಧಗಳನ್ನು ಇಟ್ಟುಕೊಳ್ಳುವಂತೆ ಇರುವುದು,
ಸೊ ನಂತರ ಇದೇನು ನಾನ್ ವೆಜ್ ತಿನ್ನಬಾರದು. ಸೊ ಈ ರೀತಿಯ 4 ಒಂದು ಕ್ರಮಗಳನ್ನು ಹೇಳಿದ್ದಾರೆ. ಅದ್ರ ಜೊತೆಗೆ ನಾವು 16 ಸುತ್ತು ಜಪ ಮಾಡಲೇಬೇಕು. ನಂತರ ಶಾಸ್ತ್ರಗಳನ್ನು ಓದುವುದು, ಅಂದ್ರೆ ಶೀಲ ಪ್ರಭುಪಾದರ ಪುಸ್ತಕಗಳು ಶಾಸ್ತ್ರಗಳೇ, ಸೊ ಅವುಗಳನ್ನು ಓದುವಂಥದ್ದು. ನಂತರ ಏಕಾದಶಿ ವ್ರತಗಳನ್ನು ಪಾಲಿಸುವಂಥದ್ದು. ಈ ರೀತಿಯಾಗಿ ತುಂಬಾ ಜಾಸ್ತಿ ಏನು ಹೇಳಿಲ್ಲ ಶೀಲ ಪ್ರಭುಪಾದರು. ಅವರು ನಮ್ಮ ಕಲಿಯುಗಕ್ಕೆ ನಮ್ಗೆ ಏನ್ ಕಷ್ಟಗಳಿದಾವೆ ಅದನ್ನೆಲ್ಲ ನೋಡ್ಕೊಂಡು ಹೇಳಿದ್ದಾರೆ. ಹೇಗಾದ್ರೂ ಮಾಡಿ ಒಂದು ದಿನದಲ್ಲಿ 6 ರಿಂದ 8 ಗಂಟೆ ನೀನು ಸಮಯವನ್ನು ನಾವು ಇದರಲ್ಲಿ ಅಳವಡಿಸ್ಕೊಳ್ಬೇಕು. ಶ್ರವಣ ಮಾಡಬೇಕು, ಮತ್ತೆ ಕೀರ್ತನೆಯನ್ನು ಮಾಡಬೇಕು. ಸೊ ಈ ರೀತಿಯಾಗಿ ಯಾರಾದ್ರೂ ಪ್ರತಿದಿನ ಬೆಳಗ್ಗೆ ನಮ್ಗೆ ಮಂಗಳಾರತಿಯನ್ನು ಅಟೆಂಡ್ ಮಾಡಬೇಕು. ನಂತರ ನಾವು ಭಾಗವತಂ ಕ್ಲಾಸ್ ಅಟೆಂಡ್ ಮಾಡಬೇಕು, ಭಗವದ್ಗೀತೆ ಅಟೆಂಡ್ ಮಾಡಬೇಕು, ಮತ್ತೆ ಓದಬೇಕು. ಈ ರೀತಿ ಮತ್ತೆ ಜಪ ಮಾಡಬೇಕು. ಜಪ 16 ಸುತ್ತು ಅಂದ್ರೆ ಕನಿಷ್ಠ ಪಕ್ಷ ಒಂದು ಸುಮಾರು 2 ಗಂಟೆಗಳ ಸಮಯ ಅದಕ್ಕೆ ಹೊರಟೋಗ್ಬಿಡುತ್ತೆ. ಸೊ ಈ ರೀತಿಯಾಗಿ ಹೇಗಾದ್ರೂ ಮಾಡಿ 6 ರಿಂದ 8 ಗಂಟೆ ಕಾಲ ನಾವು ತತ್ ಕರ್ಮ ಪ್ರವರ್ತನ, ಭಕ್ತಿಗೆ ಪೂರಕವಾದ ಈ ಎಲ್ಲ ಕೆಲಸಗಳನ್ನು ಮಾಡಬೇಕು. ಇದರಿಂದ ಏನಾಗುತ್ತೆ, ನಮ್ಗೆ ನಾವು ಒಂದು ಎಮೋಷನಲ್ ಆಗಿ ಭಕ್ತಿ ಮಾಡದೆ ಅದೊಂದು ಶಿಸ್ತು. ಅಂದ್ರೆ ಶೀಲ ಪ್ರಭುಪಾದರು ಹೇಳ್ತಾರೆ, ಯಾವ ಒಂದು ಮಿಲಿಟರಿ ಶಿಸ್ತು ಇರುತ್ತೆ, ಮಿಲಿಟರಿನಲ್ಲಿ ಶಿಸ್ತಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಸೊ ಒಬ್ಬರು ಸ್ವಲ್ಪ ತಪ್ಪು ಮಾಡಿದ್ರು ಫುಲ್ ಎಷ್ಟು ಪೂರ ಯೂನಿಟ್ ಏನಿರುತ್ತೆ ಬೆಟಾಲಿಯನ್ ಎಲ್ರಿಗೂ ಪನಿಷ್ಮೆಂಟ್ ಸಿಗುತ್ತೆ. ಸೊ ಆ ತರ ಒಂದು ಶಿಸ್ತಲ್ಲಿ ನಾವು ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು. ಸೊ 4:30 ಅಂದ್ರೆ 4:15ಗೆ ಮುಂಚೆ ನಾವು ಮಂಗಳಾರತಿಯಲ್ಲಿ ಇರಬೇಕು. ಸೊ 4:31 ಆದ್ರೆ ಪನಿಷ್ಮೆಂಟ್. ಸೊ ಅದು ಆ ರೀತಿಯ ಒಂದು ಮಿಲಿಟರಿ ಡಿಸಿಪ್ಲಿನ್. ಸೊ ಆ ರೀತಿಯ ಒಂದು ಮಿಷನರಿ ಜೀಲ್ ಇರಬೇಕು, ನಮ್ಗೆ ಮಿಷನರಿ ಡಿಸಿಪ್ಲಿನ್ ಇರಬೇಕು ಅಂತ ಶೀಲ ಪ್ರಭುಪಾದರು ಅವಾಗ ತಮ್ಮ ವ್ಯಾಖ್ಯಾನಗಳಲ್ಲಿ ಹೇಳಿದ್ದಾರೆ, ತಮ್ಮ ಲೆಕ್ಚರ್ಗಳಲ್ಲಿ ಹೇಳಿದ್ದಾರೆ. ನಂತರ 5ನೇದು ಸಂಗತ್ಯಾಗ. ಅಂದ್ರೆ ಆಧ್ಯಾತ್ಮಿಕ ಪ್ರಗತಿಗೆ ಏನೇನು ವಿರುದ್ಧವಾಗಿರುವ ಜನಗಳು, ಅಂದ್ರೆ ಅವರಿಗೆ ಇದು ಭಗವಂತನ ಮೇಲೆ ವಿಶ್ವಾಸವೂ ಇಲ್ಲ, ಭಗವಂತನ ಮೇಲೆ ಭಕ್ತಿನೂ ಇಲ್ಲ, ಮತ್ತು ಭಗವಂತನನ್ನು ಬಿಟ್ಟು ಮಿಕ್ಕಿದೆಲ್ಲ ಮಾಡ್ಲಿಕ್ಕೂ ಅವರು ರೆಡಿ ಆಗಿರ್ತಾರೆ. ಅವರು ಲೌಕಿಕ ಭೋಗ ಭಾಗ್ಯಗಳಲ್ಲಿ ಮುಳುಗಿರ್ತಾರೆ. ಸೊ ಅಂತಹವ್ರ ಜೊತೆ ಸ್ನೇಹ ಮಾಡಿದ್ರೆ ನಮ್ಗೆ ಏನ್ ಮಾಡುತ್ತೆ, ನಮ್ಮ ಭಕ್ತಿಯನ್ನು ಹೊಂದಿಸುತ್ತದೆ, ನಮ್ಗೆ ಭಗವಂತನಲ್ಲಿ ಶ್ರದ್ಧೆಯನ್ನು ಕಡಿಮೆ ಮಾಡುತ್ತೆ. ಸೊ ಅದರಿಂದ ಅಂಥವನ್ನು ನಾವು ಬಿಡಬೇಕು. ಸೊ ಉದಾಹರಣೆಗಂದ್ರೆ ನಾವು ಹರಟೆ ಹೊಡೆಯೋದು, ಇವರು ಶೀಲ ಪ್ರಭುಪಾದರು ಇದ್ರಲ್ಲಿ ಹೇಳ್ತಾರೆ, ಯಾರು ಚೈತನ್ಯ ಮಹಾಪ್ರಭುಗಳು ಇರ್ತಾರೆ, ಇದೇನಿದೆ ನಾವು ಈ ಪ್ರಜಲ್ಪ ಮಾಡುವುದನ್ನು ಬಿಡಬೇಕು. ವ್ಯರ್ಥವಾದ ಹರಟೆಯನ್ನು ಹೊಡೆಯೋದು, ಗ್ರಾಮ್ಯ ಕಥಾನ ಕಹಿಬೆ, ಗ್ರಾಮ್ಯ ಕಥಾನ ಸುನಿವೆ. ಅಂದ್ರೆ ಈ ವ್ಯರ್ಥವಾದ ಹರಟೆ ಏನಿದೆ ಗ್ರಾಮ್ಯ ಕಥಾ, ಅದನ್ನು ಮಾತಾಡ್ಲೂಬಾರ್ದು, ಕೇಳಲೂಬಾರ್ದು. ಸೊ ಅದರಿಂದ ಏನಾಗುತ್ತೆ, ನಾವು ಭಕ್ತರ ಸಂಘದಿಂದ ದೂರ ಆಗ್ಬಿಡ್ತೀವಿ. ಅದರಿಂದ ನಾವು ಸಂಗತ್ಯಾಗವನ್ನು ಮಾಡಬೇಕು. ನಂತರ ಕೊನೆಯದಾಗಿ 6ನೇ ವಿಷಯ ಸತೋವೃತ್ತಿ ಅಂತ ಹೇಳ್ಬಿಟ್ಟು. ಅಂದ್ರೆ ಸತೋವೃತ್ತಿ ಅಂದ್ರೆ ಸಾಧು ಸಂತರು ಮತ್ತು ಹಿಂದಿನ ಆಚಾರ್ಯರುಗಳು. ಉದಾಹರಣೆಗೆ ನಮ್ಗೆ 6 ಗೋಸ್ವಾಮಿಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಆ 6 ಗೋಸ್ವಾಮಿಗಳು, ಶ್ರೀಲ ಪ್ರಭುಪಾದರು ಮತ್ತು ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು, ಇವರೆಲ್ಲ ಆಚಾರ್ಯರ ಚಾರಿತ್ರ್ಯವನ್ನು ನಾವು ಅನುಸರಿಸುವುದು. ಮತ್ತೆ ನಮ್ಗೆ ಬೇಕಾದಷ್ಟು ಭಾಗವತಮಲ್ಲಿ ಓದಿದ್ರೆ ಬೇಕಾದಷ್ಟು ನಮ್ಗೆ ಆಚಾರ್ಯರು ಸಿಗ್ತಾರೆ. ಎಷ್ಟೊಂದು ಆಚಾರ್ಯರಿದ್ದಾರೆ ನಮ್ಗೆ. ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ, ಸುಮಾರು ಆಚಾರ್ಯರ ಒಂದು ಉದಾಹರಣೆಯನ್ನು ಅಲ್ಲಿ ವ್ಯಾಸದೇವರು ಕೊಟ್ಟಿದ್ದಾರೆ. ಸೊ ಅಂತಹ ಎಲ್ಲ ಆಚಾರ್ಯರ ಒಂದು ಉದಾಹರಣೆಗಳನ್ನು ನಾವು ತೆಗೆದುಕೊಂಡು ನಾವು ಅಂತಹ ಒಂದು ಮಾರ್ಗವನ್ನು ನಾವು ಫಾಲೋ ಮಾಡಬೇಕು. ನಾವು ಹೊಸದಾಗಿ ಶ್ರೀಲ ಪ್ರಭುಪಾದರು ಮತ್ತೆ ಹೇಳ್ತಾರೆ, ಹೊಸದಾಗಿ ಇನ್ವೆಂಟ್ ಮಾಡೋ ಏನೂ ಅವಶ್ಯಕತೆ ಇಲ್ಲ, ರಿಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ರಿಸರ್ಚ್ ಮಾಡಿ ಎಲ್ಲ ಬರೆದಿಟ್ಟಿದ್ದಾರೆ. ಈ ಬುಕ್ಗಳು ಇದು ಶಾಸ್ತ್ರದಲ್ಲಿ ಏನ್ ಬರ್ದಿದೆಯೋ ಅದನ್ನು ಫಾಲೋ ಮಾಡಿ. ಜಾಸ್ತಿ ಶಾಸ್ತ್ರ ಓದುವ ಅವಶ್ಯಕತೆನೂ ಇಲ್ಲ. ಭಗವದ್ಗೀತೆ, ಭಾಗವತ 2 ಓದಿ ಸಾಕು. ಮತ್ತು ಶ್ರೀಲ ಪ್ರಭುಪಾದರು ಬರೆದಿರುವ ಇನ್ನಷ್ಟು ಪುಸ್ತಕಗಳು, ಇವೆರಡು ಮುಖ್ಯವಾಗಿ ಓದಿದ್ರೆ ನಾವು ಹೊಸದಾಗಿ ಯಾವುದೇ ಹೊಸ ಮಾರ್ಗವನ್ನು ಕಂಡು ಹಿಡಿಯಲಿಕ್ಕೆ ಅವಶ್ಯಕತೆ ಇಲ್ಲ. ಅಲ್ಲಿ ಎಲ್ಲಾ ಮಾರ್ಗಗಳು ಬರೆದಿಟ್ಟಿದ್ದಾರೆ. ಸೊ ಎಲ್ಲಾ ಮಾರ್ಗಗಳಲ್ಲೂ ರಿಸರ್ಚ್ ಮಾಡಿ ಆಮೇಲೆ ಕೊನೆಗೆ ಭಕ್ತಿ ಮಾರ್ಗ ಒಂದೇ ನೆಟ್ಟಿಗಿರೋದು ಕಲಿಯುಗಕ್ಕೆ. ಅದರಲ್ಲೂ ಕೂಡ ಎಲ್ಲಾ ಯುಗದಲ್ಲೂ ಭಕ್ತಿ ಮಾರ್ಗವೇ ಅತ್ಯಂತ ಶ್ರೇಷ್ಠ. ಆದ್ರೆ ಕಲಿಯುಗಕ್ಕಂತೂ ಈ ಹರಿನಾಮ ಸಂಕೀರ್ತನೆ ಮತ್ತು ಭಕ್ತಿ ಯೋಗ ಬಿಟ್ರೆ ಬೇರೆ ಏನು ಮಾಡ್ಲಿಕ್ಕೂ ಸಾಧ್ಯವೂ ಇಲ್ಲ ನಿಮಗೆ. ಅದರಿಂದ ಇದನ್ನು ಮಾಡಿ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಸೊ ಈ ರೀತಿಯಾಗಿ ನಾವು ಈ 6 ಗುಣಗಳನ್ನು ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಭೌತಿಕವಾಗಿ ಒತ್ತಡರಹಿತವಾಗಿರುತ್ತೆ. ಅಂದ್ರೆ ಯಾವುದು ಸ್ಟ್ರೆಸ್ ಇರಲ್ಲ, ಮತ್ತು ಆಧ್ಯಾತ್ಮಿಕವಾಗಿ ನಾವು ಪರಮಾನಂದದ ಕಡೆಗೆ ಸಾಗ್ಲಿಕ್ಕೆ ಸಾಧ್ಯ. ಸೊ ಅದರಿಂದ ನಾವು ಮಕ್ಕಳಿಗೆ ಹೇಳ್ಬೋದು, ಅಥವಾ ನಮ್ಮ ಯಾರೇ ಸಂಬಂಧಿಕರು ಯಾರೇ ನಮ್ಮ ಹತ್ರ ಬರ್ತಾರೆ ಅವ್ರೆಲ್ರಿಗೂ ಕೂಡ ನಾವು ಈ ಉತ್ಸಾಹದ ಮತ್ತು ಧೈರ್ಯದ ಪಾಠವನ್ನು ನಮ್ಮ ಜೀವನದ ಮೂಲಕವಾಗಿ ತೋರಿಸ್ಕೊಡ್ಬೇಕು. ಯಾವಾಗ್ಲೂ ನಾವು ಉತ್ಸಾಹಿತರಾಗಿರಬೇಕು ಭಕ್ತಿ ಸೇವೆಯಲ್ಲಿ. ಮತ್ತು ಯಾವಾಗ್ಲೂ ಎಂತ ಕಷ್ಟ ಬಂದ್ರೂ ಕೃಷ್ಣ ನಮ್ಮನ್ನು ನೋಡ್ಕೊಳ್ತಾನೆ ಅನ್ನೋ ಒಂದು ಧೈರ್ಯದ ಪಾಠವನ್ನು ಕೂಡ
ಉಳಿದ ನಮ್ಮ ಸುತ್ತಮುತ್ತಲಿನವರು ನಮ್ದ ತಿಳ್ಕೊಂಡ್ರೆ ನಾವೇನು ಅವ್ರಿಗೆ ಹೋಗಿ ಪ್ರೀಚಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಯಾವಾಗ್ಲೂ ನಮ್ಮನ್ನು ಅವರು ಭಕ್ತಿ ಸೇವೆಯಲ್ಲಿ ಕಾಣ್ತಾ ಇರ್ತಾರೋ, ಉತ್ಸಾಹದಿಂದ ಮಾಡುವಂಥದ್ದು. ಮತ್ತು ಎಂಥದೇ ಕಷ್ಟಗಳು ಬಂದ್ರು ಕೃಷ್ಣ ನನ್ನನ್ನು ನೋಡ್ಕೊಳ್ತಾನೆ ಎನ್ನುವ ಒಂದು ಮಾತುಗಳು ಆಡಿದ್ರೆ ಸಾಕು. ನಾವು ಆ ಪಾಠದಿಂದಲೇ ಬೇರೆಯವರು ಕೂಡ ನಮ್ಮ ಜೀವನ ನಾವು ಹೇಗ್ ಬದುಕ್ತೀವಿ ಅದರ ಮೂಲಕವಾಗಿ ತೋರಿಸ್ಕೊಡ್ಬೋದು. ಆಚಾರ್ಯರು ಹಾಗೆ ಮಾಡೋದು, ಅವರ ಜೀವನದ ಮೂಲಕವಾಗಿ ನಾವು ಹೇಗ್ ಬದುಕಬೇಕು ಎನ್ನುವುದನ್ನು ಅವರು ತೋರಿಸ್ಕೊಟ್ಟಿದ್ರು. ಇನ್ನು ಸ್ವಲ್ಪ ಮುಂದೆ ಹೋಗೋದಂದ್ರೆ, ಸೊ ಭಕ್ತಿ ಸೇವೆಯ ಭಾವುಕತೆ ಅಥವಾ ಕಾಲ್ಪನಿಕ ಪರವಶತೆಯ ವಿಷಯವಲ್ಲ ಇದು. ಅದೇನು ಅಂದ್ರೆ ಭಕ್ತಿ ಸೇವೆ ಅಂದ್ರೆ ಏನು ಅಂತ ಶ್ರೀಲ ಗೋಸ್ವಾಮಿಯವರು ಭಕ್ತಿ ರಸಾಮೃತ ಸಿಂಧುನಲ್ಲಿ ಹೇಳಿದ್ದಾರೆ. ಏನದು? ಅನ್ಯಾಭಿಲಾತಿದ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಅನುಕೂಲೇನ ಕೃಷ್ಣಾನುಶೀಲಂ ಭಕ್ತಿರುತ್ತಮ. ಉತ್ತಮ ಭಕ್ತಿ ಅಥವಾ ದೇವೋತ್ತಮ ಪರಮಪುರುಷನ ಶ್ರೀಕೃಷ್ಣನ ಬಗೆಗೆ ನಿರ್ಮಲವಾದ ಭಕ್ತಿ ಅಂದ್ರೆ ಭಗವಂತನಿಗೆ ಇಷ್ಟವಾಗುವಂತೆ ಭಕ್ತಿ ಸೇವೆ ಮಾಡುವುದು. ಇದರಲ್ಲಿ ಯಾವುದೇ ಒಂದು ಬಾಹ್ಯವಾದ ಒಂದು ಉದ್ದೇಶ ಇರಬಾರದು. ಮತ್ತು ಕಾಮ್ಯ ಕರ್ಮ ಆಗ್ಲಿ, ನಿರಾಕಾರ ಜ್ಞಾನ ಆಗ್ಲಿ, ಮತ್ತಿತರ ಸ್ವಾರ್ಥ ಕಾಮನೆಗಳಿಂದ ನಮ್ಗೆ ಏನೂ ಪ್ರಯೋಜನ ಇಲ್ಲ. ಅದನ್ನು ಮಾಡಕೂಡುದು. ನಾವು ಕೇವಲ ಭಕ್ತಿ ಸೇವೆಯಲ್ಲಿ ಯಾವುದೇ ಉದ್ದೇಶವಿಲ್ಲದೆ ಕೃಷ್ಣನ ಪ್ರೀತಿಗೋಸ್ಕರ ಮಾತ್ರ ನಾವು ಭಕ್ತಿಯನ್ನು ಮಾಡಬೇಕು. ಸೊ ಭಕ್ತಿ ಸೇವೆ ನಾವು ಭಕ್ತಿ ಸೇವೆ ಮಾಡ್ತಾ ಇದ್ರೆ ಈ ಕೆಲಸಕ್ಕೆ ಬಾರದ ಎಲ್ಲಾ ಲೌಕಿಕ ಚಟುವಟಿಕೆಗಳನ್ನು ತಂತಾನೆ ನಿಲ್ಲಿಸ್ಕೊಂಡು ಹೋಗುತ್ತೆ ಅದು. ಸೊ ನಂತರ ನಾವು ಅವಾಗವಾಗ ನಾವು ಆಚಾರ್ಯರು ಹೇಳ್ತಾ ಇರ್ತಾರೆ, ನಾವುಗಳು ಹೇಳ್ಕೊಳ್ತೀವಿ. ಮೊದಲು ಈ ಭಕ್ತಿ ಕೃಷ್ಣ ಪ್ರಜ್ಞೆಗೆ ಬರುವಕ್ಕೆ ಮುಂಚೆ 5-6 ವರ್ಷಗಳ ಹಿಂದೆ ನಾವು ಒಂದು ಜಪ ಮಾಡಬೇಕು ಅಂತ ನಮ್ಗೆ ಹೇಳಿದ್ರೆ ಯಾರಾದ್ರೂ ಇವರು ನಮ್ಮ ಸೀನಿಯರ್ ಡಿವೋಟೀಸ್ ಏನ್ ಮಾಡ್ತಾ ಇದ್ವಿ, ಸರ್ ಪ್ರಭುಜಿ ಟೈಮ್ ಸಿಗೋದಿಲ್ಲ, 10 ನಿಮಿಷ ಆಗುತ್ತೆ ಪ್ರಭುಜಿ ಒಂದು ರೌಂಡ್ ಮಾಡ್ಲಿಕ್ಕೆ, ಟೈಮೇ ಸಿಗೋದಿಲ್ಲ ಪ್ರಭುಜಿ, ನಮ್ಗೆ ಬೆಳಗ್ಗಿನ ಸಂಜೆವರೆಗೂ ಆ ಕೆಲಸ ಈ ಕೆಲಸ ಏನೇನೋ ಕತೆ ಹೇಳ್ತಾ ಇದ್ವಿ. ಕೆಲವು ಮಾತಾಜಿಗಳಂತೂ ಹೇಳ್ತಾ ಇದ್ರು, ಪ್ರಭುಜಿ ನಾನು 4 ಗಂಟೆಗೆ ಹೇಳ್ತೇನೆ ಪ್ರಭುಜಿ, ಆ ಅಡುಗೆ ಮಾಡು ಈ ಅಡುಗೆ ಮಾಡು, ಮಕ್ಕಳನ್ನ ರೆಡಿ ಮಾಡು, ಆಮೇಲೆ ಅವ್ರನ್ನ ರೆಡಿ ಮಾಡು, ಇವ್ರನ್ನ ರೆಡಿ ಮಾಡು, ಆಮೇಲೆ ನನಗೆ ತಂದೆ ತಾಯಿ ಇರೋ ಅತ್ತೆ ಮಾವನು ಇದ್ದಾರೆ ಪ್ರಭುಜಿ, ಅವ್ರಿಗೂ ಮಾಡಬೇಕು, ಎಲ್ಲಾ ಮುಗಿಸೋಷ್ಟೊತ್ತಿಗೆ ಪ್ರಭುಜಿ ರಾತ್ರಿ 10 ಗಂಟೆ ಆಗುತ್ತೆ ಪ್ರಭುಜಿ, ಆಮೇಲೆ ಜಪ ಮಾಡೋಕೆ ಮನಸ್ಸೇ ಇರಲ್ಲ ಪ್ರಭುಜಿ, ಅಷ್ಟು ಸುಸ್ತಾಗ್ಬಿಟ್ಟಿರುತ್ತೆ ಪ್ರಭುಜಿ. ಒಂದು ಹಾಸಿಗೆ ಮೇಲೆ ಮಲ್ಕೊಂಡ್ರೆ ಸಾಕನ್ನಿಸ್ತಾ ಇರುತ್ತೆ ಪ್ರಭುಜಿ, ಅಷ್ಟು ಅವರೆಲ್ಲ ಮಾತಾಜಿಗಳು ಇದರ ವಿಷಯಗಳನ್ನು ಹೇಳ್ತಾ ಇದ್ರು. ಸೊ ನಂತರ ಇವಾಗ ಏನ್ ಮಾಡಿದ್ರು, ಈಗ ಎಲ್ಲರೂ 16 ಸುತ್ತು ಮಾಡ್ತಾರೆ, ಆಮೇಲೆ ಬೆಳಗ್ಗೆ ಕ್ಲಾಸು ಕೇಳ್ತಾರೆ, ಮಂಗಳಾರತಿನೂ ಅಟೆಂಡ್ ಮಾಡ್ತಾರೆ, ಎಲ್ಲದಕ್ಕೂ ಟೈಮ್ ಸಿಗ್ತಾ ಇದೆ. ಹೇಗೆ ಟೈಮ್ ಸಿಗ್ತಾ ಇದೆ? ನಾವು ತಂತಾನೆ ನಾವು ಭಕ್ತಿ ಸೇವೆಯಲ್ಲಿ ನಮ್ಮ ಹೆಜ್ಜೆ ನಿಟ್ಟ ತಕ್ಷಣ, 1 ಹೆಜ್ಜೆ 2 ಹೆಜ್ಜೆ ನಾವು ಇಡ್ತಾ ಹೋಗ್ತಾ ಇದ್ದ ತಕ್ಷಣ ಈ ಲೌಕಿಕ ಕಾರ್ಯ ಕೆಲಸಗಳೇನಿದೆಯೋ, ಕೆಲಸಕ್ಕೆ ಬಾರದ ಲೌಕಿಕ ಕಾರ್ಯ ಚಟುವಟಿಕೆಗಳು ಭಗವಂತನೇ ನಿಲ್ಲಿಸ್ಕೊಂಡು ಬರ್ತಾನೆ, ಅದನ್ನ ಕೆಲಸವನ್ನು ಕಡಿಮೆ ಮಾಡ್ಕೊಂಡು ಬರ್ತಾನೆ. ಸೊ ನಂತರ ನಮಗೆ ಗೊತ್ತಾಗುತ್ತೆ, ನಾವು ಮಾಡಿದ್ರು ಬೇರೆ ಯಾರು ಮಾಡ್ಕೊಂಡು ಹೋಗ್ತಾರೆ, ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು. ಸೊ ಶ್ರೀಲ ಪ್ರಹ್ಲಾದ್ ಮಹಾರಾಜರು ಭಕ್ತಿ ಸೇವೆ 9 ಕ್ರಿಯೆಗಳನ್ನು ಹೇಳಿದ್ದಾರೆ. ನಮ್ಗೆ ಇದಾದ ಶ್ಲೋಕ ಎಲ್ರಿಗೂ ಚೆನ್ನಾಗಿ ನೆನಪಿದೆ ಅನ್ಕೋತೀನಿ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಸೊ ಈ ಶ್ಲೋಕಗಳು ಏನಿದೆ ಇವೆಲ್ಲ ಸುಲಭವಾಗಿ ನೆನಪಿಟ್ಟುಕೊಳ್ಳಬೇಕಾದ ಶ್ಲೋಕಗಳು. ಮತ್ತು ನಾವು ಕೂಡ ಯಾವಾಗ ಇನ್ನೊಬ್ಬರಿಗೆ ಪ್ರೀಚಿಂಗ್ ಮಾಡ್ಲಿಕ್ಕೆ ಹೋಗ್ತೀವಿ ಈ ಶ್ಲೋಕಗಳ ಅವಶ್ಯಕತೆ ನಮ್ಗಿರುತ್ತೆ. ಅದರಿಂದ ಎಲ್ಲರೂ ಇದನ್ನ ರಿಪೀಟ್ ಮಾಡ್ಕೊಳ್ಳಿ. ಶ್ರವಣಂ ಕೀರ್ತನಂ ಬಗ್ಗೆ ಏನು ನಾವು ಹೇಳುವುದು ಬೇಕಾಗಿಲ್ಲ, ಬೇಕಾದಷ್ಟು ತಿಳ್ಕೊಂಡಿದ್ದೀವಿ. ನಂತರ ಅಷ್ಟೇ ಕೃಷ್ಣ ಈ ರಹಸ್ಯವಾದ ವಿಜ್ಞಾನವನ್ನು, ದಿವ್ಯ ರಹಸ್ಯವಾದ ವಿಜ್ಞಾನವನ್ನು ಪಡೆಯುವ ಬಗ್ಗೆ ಭಗವದ್ಗೀತೆಯಲ್ಲಿ 4.34 ಅರ್ಜುನನಿಗೆ ಹೇಳ್ತಾನೆ. ತದ್ವಿಧಿ ಪ್ರಣಿಪಾತೇನ ಪ್ರಣಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿಹ ತತ್ವದರ್ಶಿನಃ. ಸೊ ಸರಿಯಾದ ಗುರುವಿನ ಬಳಿಗೆ ಹೋಗ್ಬೇಕು ಮತ್ತು ನಮ್ರತೆಯಿಂದ ಗುರುವನ್ನು ತಿಳ್ಕೊಳ್ಬೇಕು. ಗುರುವಿನ ನಾಲೆಜ್ ನಾವು ಟೆಸ್ಟ್ ಮಾಡೋದಲ್ಲ, ಗುರುಗೆ ನಮ್ಗಿಂತ ಬೇಕಾದಷ್ಟು ಗೊತ್ತಿರುತ್ತೆ. ಅದು ಗುರುವಿನಿಂದ ನಾಲೆಡ್ಜ್ ಅನ್ನು ನಾವು ನಮ್ರತೆಯಿಂದ ಗುರುವಿನ ಸೇವೆ ಮಾಡಬೇಕು, ಗುರುವಿಗೆ ಶರಣಾಗತನಾಗಬೇಕು, ಅವನ ಸೇವೆ ಮಾಡಬೇಕು. ನಂತರ ಸೇವೆ ಮಾಡಿ ನಾವು ಪ್ರೀತಿಪೂರ್ವಕವಾಗಿ ಭಗವಂತನಿಂದ ನಾವು ಏನ್ ಮಾಡ್ಬೇಕು, ಪ್ರಣಿಪ್ರಶ್ನೇನ ಸೇವೆಯ ಪ್ರಣಿಪಾತೇನ ಅಂದ್ರೆ ಸಾಕ್ಷಾತ್ ದಂಡ ಪ್ರಣಾಮ ಮಾಡುವಂಥದ್ದು, ಅಂದ್ರೆ ಶರಣಾಗತರಾಗಬೇಕು. ಮಾಡಿದ ತಕ್ಷಣ ಅಂತಹ ನಾವು ಯಾವಾಗ ಮಾಡ್ತೇವೆ, ತತ್ವದರ್ಶಿನ, ಯಾರಿಗೆ ಆತ್ಮ ಸಾಕ್ಷಾತ್ಕಾರ ಹೊಂದಿರ್ತಾರ ಅವರು ತತ್ವದರ್ಶಿನಿ, ಅವರು ಅದನ್ನು ಭಗವಂತನನ್ನು ನೋಡಿದ್ದಾರೆ, ಅವರು ಭಗವಂತನ ಜ್ಞಾನವನ್ನು ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಒಂದು ಇದನ್ನು ಹೈಯರ್ ಟೇಸ್ಟ್ ಅನ್ನು ಅನುಭವಿಸಿದ್ದಾರೆ. ಅವರು ನಮ್ಗೆ ಅಂತಹ ನೀಡ್ತಾರೆ. ನಂತರ ತದ್ವಿಜ್ಞಾರ್ಥಂ ಸಗುರುಂ ಏವಾಭಿಗಚ್ಚೇತ್ ಮಂಡೂಕೋಪನಿಷತ್ತಲ್ಲಿ ಹೇಳಿದ್ದಾರೆ. ಈ ದಿವ್ಯ ಜ್ಞಾನವನ್ನು ಅರಿಸಲು ನಾವು ಏನ್ ಮಾಡ್ಬೇಕು, ತಿಳ್ಕೋಬೇಕು ಅಂದ್ರೆ ಯಾರ್ಯಾರ ಜೊತೆನೂ ಹೋಗೋದಲ್ಲ, ಯಾರ್ಯಾರನ್ನೂ ಗುರುಗಳು ಮಾಡ್ಕೊಳ್ಳೋದಲ್ಲ, ಅವರು ಸದ್ಗುರು ಆಗಿರಬೇಕು.
ಆ ಸದ್ಗುರು ಯಾರಾಗಿರ್ಬೇಕು? ಅವನಿಗೆ ಭಗವಂತನ ಜ್ಞಾನೋದಯವಾಗಿರ್ಬೇಕು, ಭಗವಂತನ ದರ್ಶನ ಆಗಿರ್ಬೇಕು ಅವ್ರಿಗೆ. ಸೊ ನಂತರ ಇಲ್ಲಿ ಇನ್ನೊಂದು ಶ್ಲೋಕವನ್ನು ಚೈತನ್ಯ ಚರಿತಾಮೃತದಲ್ಲಿ ಮಹಾಪ್ರಭುಗಳು ಹೇಳ್ತಾರೆ, ಬ್ರಹ್ಮಾಂಡ ಭ್ರಮಿತೆ ಕೋನ ಭಾಗ್ಯವಾನ್ ಜೀವ ಗುರು ಕೃಷ್ಣ ಪ್ರಸಾದೇ ಪಾಯ ಭಕ್ತಿ ಲತಾ ಬೀಜ. ಅಂದ್ರೆ ಬ್ರಹ್ಮನು ಸೃಷ್ಟಿಸುವ ಈ ಸಂಪೂರ್ಣ ಜಗತ್ತಿನಲ್ಲಿ ಯಾರೋ ಕೆಲವು ಭಾಗ್ಯವಂತವಾದ ಜೀವಿಗಳಿಗೆ ಭಕ್ತಿ ಬೀಜ ಸಿಗುತ್ತೆ. ಅದೆಲ್ಲ ಗುರು ಮತ್ತು ಕೃಷ್ಣನ ಕೃಪೆ. ಇದೇ ರೀತಿಯ ಒಂದು ಶ್ಲೋಕವನ್ನು ಭಗವಂತನು ಕೂಡ ಭಗವದ್ಗೀತೆಯನ್ನು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಭಗವಂತ? ಅನೇಕ ಜನ್ಮಗಳ ನಂತರ ಈ ಜ್ಞಾನಿಗಳು ಏನ್ ಮಾಡ್ತಾರೆ ಅಂದ್ರೆ, ಭಗವಂತನೇ ವಾಸುದೇವಂ ಸರ್ವಮಿತಿ ಅಂತ ಭಗವಂತನೇ ಎಲ್ಲ ಬಹುನಾಮ್ ಜನ್ಮನಾಮಂತೆ ವಾಸುದೇವನಂ ಹೇಳ್ದಿ ಜನ್ಮನಾಮಂತೆ ಜ್ಞಾನವಾನ್ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಸೊ ಭಗವಂತ ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ಸೊ ಇಲ್ಲಿ ಚೈತನ್ಯ ಪ್ರಭುಗಳು ಕೂಡ ಭಗವಂತನೇ ಅಲ್ವ. ಸೊ ಅದೇ ಒಂದು ಶ್ಲೋಕವನ್ನು ಚೈತನ್ಯ ಮಹಾಪ್ರಭುಗಳು ಇಲ್ಲೂ ಕೂಡ ಅದನ್ನು ರಿಪೀಟ್ ಮಾಡಿದ್ದಾರೆ. ಸೊ ನಂತರ ಕೃಷ್ಣಾರ್ಥಿಕೆಲ ಚೇಷ್ಟ, ಎಲ್ಲ ನಾವು ಚೇಷ್ಟ ಅಂದ್ರೆ ಏನೇನು ಕೆಲಸಗಳನ್ನ ನಾವು ಮಾಡ್ತೀವಿ ಎಲ್ಲ ಕೃಷ್ಣನಿಗಾಗಿ ಕ್ರಿಯಾಶೀಲವಾಗಿರ್ಬೇಕು ಅವೆಲ್ಲ. ಸೊ ಅದರಿಂದ ಯಾವಾಗ್ಲೂ ನಾವು ಆಚಾರ್ಯರ ನಿರ್ದೇಶನದಲ್ಲಿ ಭಕ್ತಿ ಸಂಬಂಧವಾದ ಕಾರ್ಯಗಳನ್ನು ಮಾಡ್ತಾ ಇರಬೇಕು. ನಮ್ಗೆ ಇಷ್ಟ ಬಂದಿದ್ದು ಕೆಲಸಗಳು ಮಾಡ್ಬಿಟ್ಟು ಇದು ಕೃಷ್ಣನ ಪ್ರೀತಿ ಆಗುತ್ತೆ ಅಂತಲ್ಲ. ಆಚಾರ್ಯರ ನಿರ್ದೇಶನದಲ್ಲಿ ನಾವು ಭಕ್ತಿ ಸಂಬಂಧವಾದ ಕೆಲಸಗಳನ್ನು ಮಾಡಬೇಕು. ನಂತರ ಎಲ್ಲವೂ ಕೂಡ ಕೃಷ್ಣನಿಂದಲೇ ಬಂದಿರೋದು, ಕೃಷ್ಣನ ಬಿಟ್ಟರೆ ಏನೂ ಇಲ್ಲ. ಸೊ ಅದರಿಂದ ಭಗವಂತನಿಂದ ಕೃಷ್ಣ ಹೇಳ್ತಾನೆ, ಮಯಾ ತಥಮಿದಂ ಸರ್ವಂ ಜಗದ್ ಅವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನ ಚಹಾಂ ತೇಷು ಅವಸ್ಥಿತಃ. ಸೊ ಭಗವದ್ಗೀತೆಯಲ್ಲಿ 9.4 ಅರ್ಜುನನಿಗೆ ಭಗವಂತ ಹೇಳ್ತಾ ಇದ್ದಾನೆ, ಅಂದ್ರೆ ನನ್ನ ಅವ್ಯಕ್ತ ರೂಪದಿಂದ ಇಡೀ ವಿಶ್ವ ವ್ಯಾಪಿಸಿದೆ, ಸಕಲ ಜೀವಿಗಳು ನನ್ನಲ್ಲಿದ್ದಾರೆ, ಆದರೂ ನಾನು ಅವರಲ್ಲಿ ಇಲ್ಲ. ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷು ಅವಸ್ಥಿತಃ. ಮತ್ಸ್ಥಾನಿ ಸರ್ವಭೂತಾನಿ, ಎಲ್ಲ ಭೂತಗಳಲ್ಲೂ ನಾನು ಇದ್ದೀನಿ, ಆದ್ರೆ ನಾನು ಎಲ್ಲ ಭೂತಗಳು ನನ್ನಲ್ಲಿದ್ದಾವೆ, ಆದ್ರೆ ನಾನು ಅವರಲ್ಲಿ ಇಲ್ಲ ಅಂತ ಭಗವಂತ ಹೇಳ್ತಾನೆ. ಸೊ ಸದ್ಗುರುವಿನ ಮಾರ್ಗದರ್ಶನದಲ್ಲಿ ಪ್ರತಿಯೊಂದನ್ನು ನಾವು ಕೃಷ್ಣನ ಬಳಕೆಗೆ, ಕೃಷ್ಣನ ಸೇವೆಗೆ ಹೇಗೆ ಮಾಡಬೇಕು ಅನ್ನೋದನ್ನು ನಾವು ಮಾಡ್ಕೋಬೇಕು. ಸೊ ಶೀಲ ಪ್ರಭುಪಾದರ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಈ ಡಿಕ್ಟಾಫೋನ್ ಏನಿದೆ ಅಂದ್ರೆ ಇದು ರೆಕಾರ್ಡರ್ ಅಂದ್ಬಿಟ್ಟು, ನಾವು ಮೊದಲು ಸೌಂಡ್ ಇದು ಆಡಿಯೋ ರೆಕಾರ್ಡರ್ ಏನಿದೆ ಅದ್ ಮೊದಲು ಈ ಕ್ಯಾಸೆಟ್ ಎಲ್ಲ ಬಂದಿರಲಿಲ್ಲ, ಅದಕ್ಕೆ ಮುಂಚೆ ಡಿಕ್ಟಾಫೋನ್ ಅಂತ ಇದ್ರು. ಅಂದ್ರೆ ನಾವು ಹೇಳ್ತೀವಿ ಅದು ರೆಕಾರ್ಡ್ ಆಗ್ತಿತ್ತು ಅದರಲ್ಲಿ. ಸೊ ಒಂದು ಟೇಪ್ ತರ ಇರ್ತಿತ್ತು, ಅದರಲ್ಲಿ ರೆಕಾರ್ಡ್ ಆಗ್ತಾ ಇತ್ತು, ಅದನ್ನ ನಾವು ಪ್ಲೇ ಬ್ಯಾಕ್ ಮಾಡಬಹುದು. ಸೊ ಅದನ್ನ ಎಲ್ಲರೂ ಏನಕ್ಕೆ ಯೂಸ್ ಮಾಡ್ತಾ ಇದ್ರು? ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಯಾರು ಅದನ್ನ ಕಂಡಿಡಿದಾನೆ ಅವನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ ಇದು ಭಕ್ತಿ ಸೇವೆಗೆ ಯೂಸ್ ಮಾಡ್ಬೋದು ಅಂದ್ಬಿಟ್ಟು, ಆದ್ರೆ ನಾವು ಅದನ್ನ ಕೃಷ್ಣನ ಸೇವೆಗೋಸ್ಕರ ಉಪಯೋಗಿಸ್ತಾ ಇದ್ದೀವಿ. ಸೊ ಇದೇ ರೀತಿ ಪ್ರತಿಯೊಂದನ್ನು ಕೂಡ ಕೃಷ್ಣನ ಸೇವೆಗೆ ಹೇಗೆ ಅನುಕೂಲ ಮಾಡ್ಲಿಕ್ಕೆ ಸಾಧ್ಯ, ನಾವು ಯಾವುದೇ ಭೌತಿಕ ವಸ್ತು ಅಂತ ನಾವು ಯಾವಾಗಲೂ ನಿರಂತರವಾಗಿ ಚಿಂತನೆ ಮಾಡಬೇಕು. ಸೊ ನಂತರ ಈ ಉತ್ಸಾಹ, ನಿಶ್ಚಯ, ಧೈರ್ಯ ಇದನ್ನೆಲ್ಲ ನಾವು ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಅದರಿಂದ ಕೃಷ್ಣ ಪ್ರಜ್ಞಾ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಬೇಕು ಅಂದ್ರೆ ನಮಗೆ ಕೂಡ ತಾಳ್ಮೆ, ಕೇವಲ ನಮ್ಮ ಭಕ್ತಿ ಮಾತ್ರ ಅಲ್ಲ, ನಾವು ಭಕ್ತಿ ಮಾಡೋದ್ರೆ ಕೃಷ್ಣ ಪ್ರಜ್ಞೆ ಚಳುವಳಿಕೆಯನ್ನು ಮುಂದುವರ್ಸ್ಕೊಂಡು ಹೋಗುವ ಒಂದು ಜವಾಬ್ದಾರಿ ಕೂಡ ಶ್ರೀಲ ಪ್ರಭುಪಾದರು ನಮ್ಗೆಲ್ಲ ಕೊಟ್ಟಿದ್ದಾರೆ. ಸೊ ಅದಕ್ಕೆ ತಾಳ್ಮೆ ಇರಬೇಕು, ಮತ್ತೆ ಆತ್ಮವಿಶ್ವಾಸ ಇರಬೇಕು. ನಾವು ಬೇಕಾದಷ್ಟು ನೋಡಿದ್ದೀವಿ, ಶ್ರೀಲ ಪ್ರಭುಪಾದರು ಮತ್ತು ಶ್ರೀಲ ಪ್ರಭುಪಾದರ ಶಿಷ್ಯರು ಎಷ್ಟೊಂದು ಕಷ್ಟಪಟ್ಟಿದ್ದಾರೆ, ಎಷ್ಟೊಂದು ತಾಳ್ಮೆಯಿಂದ, ಎಷ್ಟೊಂದು ಆತ್ಮವಿಶ್ವಾಸದಿಂದ ಈ ಒಂದು ವಿಜ್ಞಾನವನ್ನು, ಕೃಷ್ಣ ಪ್ರಜ್ಞಾನ ವಿಜ್ಞಾನವನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಸೊ ನಮಗೂ ಕೂಡ ಅದೇ ತರ ಇರಬೇಕು. ಸೊ ಮತ್ತೆ ಶರಣಾಗತಿ ಅಂದ್ರೆ ಭಕ್ತಿ ಸೇವೆಯಲ್ಲಿ ಆತ್ಮವಿಶ್ವಾಸ ಉಳ್ಳವರಾಗಿರ್ಬೇಕು. ಮತ್ತು ಕೃಷ್ಣ ಯಾವಾಗ್ಲೂ ನಮ್ಮನ್ನು ರಕ್ಷಿಸ್ತಾನೆ. ಅವಶ್ಯ ರಕ್ಷಿಬೇ ಕೃಷ್ಣ, ಅವಶ್ಯವಾಗಿ ಕೃಷ್ಣ ರಕ್ಷಿಬೆ, ನಮ್ಮನ್ನು ರಕ್ಷಿಸ್ತಾನೆ, ಖಂಡಿತವಾಗ್ಲೂ ರಕ್ಷಿಸ್ತಾನೆ. ಯಾರ್ಯಾರನ್ನು ಪ್ರತಿಯೊಂದು ಜೀವಿಯನ್ನು ರಕ್ಷಿಸ್ತಾನೆ, ಭಕ್ತರನ್ನು ರಕ್ಷಿಸೋದಿಲ್ವಾ? ಸೊ ಅದರಿಂದ ಕೃಷ್ಣನನ್ನು ಸದಾ ನೆನಪು ಮಾಡ್ಕೊಳ್ತಾ ಇರೋನ್ ಬಿಟ್ಬಿಡ್ತಾನೆ, ಕೃಷ್ಣ ಎಲ್ಲರನ್ನೂ ರಕ್ಷಿಸ್ತಾನೆ. ಸೊ ಅದರಿಂದ ಸದಾ ಅವಶ್ಯ ರಕ್ಷಿಬೇ ಕೃಷ್ಣ ಅನ್ನೋ ಒಂದು ನಮ್ಗೆ ವಿಶ್ವಾಸ ಯಾವಾಗ್ಲೂ ಇರ್ಬೇಕು, ದೃಢ ನಿಶ್ಚಯ ಮತ್ತು ದೃಢ ವಿಶ್ವಾಸ ಇರ್ಬೇಕು. ಮತ್ತು ನನಗೆ ತತ್ ಕರ್ಮ ಅಂದ್ರೆ ಭಕ್ತಿ ಸೇವೆಗೆ ಅನುಕೂಲವಾದ ನಾನಾ ಚಟುವಟಿಕೆಗಳನ್ನು ನಾವು ಮಾಡ್ಬೇಕು. ಅಂದ್ರೆ ನಾವು ಸೋಮಾರಿ ಆಗಿರಬಾರದು, ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ನಾವು ತುಂಬಾ ಉತ್ಸುಕರಾಗಿರ್ಬೇಕು. ನಿಯಂತ್ರಕ ತತ್ವಗಳು ಅಂದ್ರೆ ಆಧಾರ ಮಾಡೋದು, ಮಾಂಸಭಕ್ಷಣ, ಜೂಜು, ಮದ್ಯಪಾನ ಇವುಗಳನ್ನೆಲ್ಲ ವರ್ಜಿಸುವುದು. ಸೊ ಇದನ್ನೆಲ್ಲ ಪಾಲಿಸದೇ ಇದ್ರೆ ಏನಾಗುತ್ತೆ, ಭಕ್ತಿ ಸೇವೆ ಹಾಳಾಗುತ್ತೆ. ಅದನ್ನ ನಾವು ಶ್ಲೋಕ 2 ಕೂಡ ನೋಡಿದ್ವಿ. ಸೊ ನಂತರ ಇಲ್ಲಿ ಶ್ರೀ ರೂಪ ಗೋಸ್ವಾಮಿಯವರು ವೈದಿ ಭಕ್ತಿಯ ನಿಯಂತ್ರಕ ತತ್ವಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಬಗ್ಗೆ ಮಾತಾಡಿದ್ದಾರೆ. ಸೊ ನಾವು ಯಾವ ಇದನ್ನು ಮಾಡ್ತಾ ಇರೋದು, ನಾವು
ವೈದಿ ಸಾಧನ ಭಕ್ತಿ ನಾವು ಮಾಡ್ತಾ ಇರೋದು. ಈ ಶ್ರೀಲ ರೂಪ ಗೋಸ್ವಾಮಿಯವರು ಮತ್ತು ಶ್ರೀಲ ಪ್ರಭುಪಾದರ ಒಂದು ಮಾರ್ಗದರ್ಶನದಲ್ಲಿ ನಾವು ಮಾಡ್ತಾ ಇರೋದೇನು ವೈದಿ ಸಾಧನ ಭಕ್ತಿ. ಸೊ ಈ ವೈದಿ ಸಾಧನ ಭಕ್ತಿಯ ನಿಯಂತ್ರಕ ತತ್ವಗಳನ್ನೇನಿದೆ ಕಟ್ಟುನಿಟ್ಟಾಗಿ ಪಾಲಿಸಬೇಕು. 4 ನಿಷೇಧ ನಿಯಮಗಳು. ಸೊ ಮತ್ತು ಅಂದ್ರೆ ಇವುಗಳನ್ನು ಯಮ ಅಂತಾರೆ, ಯಮ ಮತ್ತು ನಿಯಮ ಅಂತಾರಲ್ವಾ. ಸೊ ಈ 4 ನಿಷೇಧ ತತ್ವಗಳೇನಿವೆ ಇವು ಯಮಗಳು. ಅಂದ್ರೆ ನಮ್ಮ ಒಂದು ಶುಚಿತ್ವವನ್ನು, ನಮ್ಮ ಮನಸ್ಸು ಮತ್ತು ದೇಹದ ಶುಚಿತ್ವವನ್ನು ಮೇಂಟೈನ್ ಮಾಡ್ಕೋಬೇಕು ನಮ್ಗೆ. ಅಂದ್ರೆ ಈ 4 ವಿಷಯಗಳನ್ನು ವರ್ಜಿಸ್ಬೇಕು. ಆದರ, ಮಾಂಸ ಭಕ್ಷಣ, ಜ್ಯೂಸು ಮತ್ತು ಮದ್ಯಪಾನಗಳು. ಸೊ ಇದು ಯಾರು ಈ ಕೃಷ್ಣ ಪ್ರಜ್ಞೆ ಒಂದು ಇದರಲ್ಲಿದ್ದಾರೆ ಅವ್ರಿಗೆ ಇದು ಸುಲಭ ಅನ್ಸುತ್ತೆ. ಮಾಂಸ ಭಕ್ಷಣ ಯಾರು ಮೋಸ್ಟ್ಲಿ ಮಾಡಲ್ಲ ನಮ್ಮಲ್ಲಿ, ಯಾರು ಕೃಷ್ಣ ಪ್ರಜ್ಞೆಗೆ ಬರ್ತಾರೆ. ಜೂಜು ಮದ್ಯಪಾನಗಳನ್ನು ಕೂಡ ಮಾಡಲ್ಲ, ಮತ್ತು ಆದರವನ್ನು ಕೂಡ ಯಾರು ಮಾಡೋದಿಲ್ಲ. ಇವು ಯಾರನ್ನು ಮಾಡೋದಿಲ್ಲ. ಅದರಿಂದ ನಮಗೆ ಇದು ಸುಲಭ ಅನ್ಸುತ್ತೆ. ಆದ್ರೆ ಯಾರು ಇವುಗಳನ್ನೆಲ್ಲ ಮಾಡ್ತಾರೆ ಅವರಿಗೆ ಬಿಡೋದು ತುಂಬಾ ಕಷ್ಟ ಇದೆ ಅದು. ಆದ್ರೆ ಅದನ್ನೆಲ್ಲವನ್ನು ಕೂಡ ಕೃಷ್ಣನ ಒಂದು ಜಪ ಮಾಡುವುದರ ಮೂಲಕವಾಗಿ, ನಾವು 16 ಸುತ್ತು ಜಪ ಮಾಡುವುದರ ಮೂಲಕವಾಗಿ ನಿಧಾನವಾಗಿ ಬಿಟ್ಕೊಂಡ್ ಬರ್ಬೋದು. ಸೊ ಈ ರೀತಿಯಾಗಿ ನಾವು ಯಮ ಮತ್ತು ನಿಯಮ ಅಂದ್ರೆ 16 ಸುತ್ತು ಜಪ ಮಾಡುವ ವಿಧಿ. ಸೊ ಈ ಎರಡನ್ನು ನಾವು ನಿಷ್ಠೆಯಿಂದ ಪಾಲಿಸಿದ್ರೆ, ಉತ್ಸಾಹದಿಂದ ಪಾಲಿಸಿದ್ರೆ ಅದು ತತ್ ಕರ್ಮ ಪ್ರವರ್ತನ ಅಂತ ಕರೀತಾರೆ. ಅಂತ ಕರೀತಾರೆ. ನಂತರ ಸಂಗತ್ಯಾಗ. ಭಕ್ತಿ ಸೇವೆಯಲ್ಲಿ ನಮ್ಗೆ ಯಶಸ್ಸು ಬೇಕು ಅಂದ್ರೆ ಈ ಅನಿಷ್ಟವಾದ ವ್ಯಕ್ತಿಗಳ ಸಹವಾಸವನ್ನು ತೊರಿಬೇಕು. ಇವ್ರು ಯಾರು ಅನಿಷ್ಟವಾದ ವ್ಯಕ್ತಿಗಳು? ಕರ್ಮಿಗಳು. ಬೆಳಗ್ಗಿನ ಸಂಜೆವರೆಗೂ 12 ಗಂಟೆ 18 ಗಂಟೆ ಅತಿ ಶ್ರಮ ಏಕೆ ಬರೀ ಶ್ರಮವನ್ನು ಮಾಡುವುದು. ನಂತರ ಜ್ಞಾನಿಗಳು. ಈ ಜ್ಞಾನಿಗಳು ಏನಂದ್ರೆ ಸುಮ್ಮನೆ ತರ್ಕ ಮಾಡ್ತಾ ಇರೋದು. ಕೊನೆಗೆ ಅವರ ಮುಂದಕ್ಕೂ ಹೋಗಲ್ಲ ಹಿಂದಕ್ಕೂ ಹೋಗಲ್ಲ. ಅದೇನ್ ಹೇಳ್ತಾರೆ, 3ಕ್ಕೆ ಇಳಿಯಲ್ಲ 6ಕ್ಕೆ ಏಳಲ್ಲ ಅಂದ್ಬಿಟ್ಟು ಆ ರೀತಿಯಾಗಿ ಅವ್ರು ಏನೋ ಒಂದು ತರ್ಕ ಮಾಡ್ಕೊಂಡು ಕೂತಿರ್ತಾರೆ. ನಂತರ ಯೋಗಿಗಳು ಮತ್ತು ಅಭಕ್ತರು. ಈ ರೀತಿಯಾಗಿ ಇವರೆಲ್ಲ ಸಂಘವನ್ನು ತ್ಯಾಗ ಮಾಡಬೇಕು. ಸೊ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ, ಸಂಗತ್ಯಾಗ ಏಯಿ ವೈಷ್ಣವ ಆಚಾರ. ಅಂದ್ರೆ ಯಾರು ವೈಷ್ಣವರು ಇದ್ದಾರೆ, ಈ ವೈಷ್ಣವರು ಇವರೆಲ್ಲರನ್ನು ತ್ಯಾಗ ಮಾಡ್ತಾರೆ ಅಂತ ಹೇಳಿ. ಸೊ ಲೌಕಿಕ ವ್ಯಕ್ತಿಗಳ ಅಥವಾ ಅಭಕ್ತರ ಸಹವಾಸವನ್ನು ಯಾರು ತುರಿತಾರೆ ಅವರೇ ವೈಷ್ಣವರು ಅಂತ ಚೈತನ್ಯ ಮಹಾಪ್ರಭುಗಳು ಹೇಳಿದರು. ನಂತರ ಸತಃ ವೃತ್ತಿ ಸತೋಪತ್ ವೃತ್ತಿ ಅಂದ್ಬಿಟ್ಟು. ಸತಃ ಅಂದ್ರೆ ಪೂರ್ವಾಚಾರ್ಯರು, ಹಿಂದಿನ ಆಚಾರ್ಯರು. ವೃತ್ತಿ ಅಂದ್ರೆ ನಡೆದ ಹಾದಿಯನ್ನು ಅನುಸರಿಸುವುದು. ಸತಃ ವೃತ್ತಿ ಅಂದ್ರೆ ಹಿಂದಿನ ಆಚಾರ್ಯರು ನಡೆದು ಹೋದ ಆ ದಾರಿಯನ್ನು ನಾವು ಅವರ ಫುಟ್ ಪ್ರಿಂಟ್ಸ್ ಅಂತ ಏನ್ ಹೇಳ್ತೇವೆ, ಅವರ ಹಾದಿಯಲ್ಲಿ ನಾವು ನಡೆಯುವುದು. ಸೊ ಶುದ್ಧ ಭಕ್ತರ ಸಹವಾಸದಲ್ಲಿ ಇರಬೇಕು. ಮತ್ತು ಪೂರ್ವಾಚಾರ್ಯರು ಮತ್ತು ಗೋಸ್ವಾಮಿಗಳು ಹೇಳಿದ ನಿಯಂತ್ರಕ ತತ್ವಗಳನ್ನು ನಾವು ಫಾಲೋ ಮಾಡೋದ್ರಿಂದ, ಸೊ ಇವರೆಲ್ಲ ಗೋಸ್ವಾಮಿಗಳ ಬಗ್ಗೆ ಇಲ್ಲಿ ಹೇಳಲಾಗಿದೆ. ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಶ್ರೀ ಜೀವ ಗೋಸ್ವಾಮಿ, ಶ್ರೀ ರಘುನಾಥ ದಾಸ ಗೋಸ್ವಾಮಿ, ಶ್ರೀ ಗೋಪಾಲ ಭಟ್ಟ ಗೋಸ್ವಾಮಿ ಮತ್ತು ಶ್ರೀ ರಘುನಾಥ ಭಟ್ಟ ಗೋಸ್ವಾಮಿ. ಈ ರೀತಿಯಾಗಿ ಒಂದು 6 ನಾವು ಗೋಸ್ವಾಮಿಗಳು, ಅವರನ್ನು ನಾವು ಫಾಲೋ ಮಾಡಬೇಕು. ಸೊ ನಾವು ಯಾವಾಗ ಭಕ್ತರ ಸಂಘದಲ್ಲಿ ಇರ್ತೀವಿ ಅವಾಗ ಆ ಭಕ್ತರು ತಂತಾನೆ ನಮ್ಮನ್ನು ಬಿಟ್ಟು ಹೋಗ್ತಾರೆ. ಅಯ್ಯೋ ಇವ್ನು ಯಾವಾಗ್ಲೂ ಕೃಷ್ಣ ಕೃಷ್ಣ ಅಂತ ಇರ್ತಾನಪ್ಪ, ಏನು ಸುಖ ಇಲ್ಲ ಇವನಿಂದ ಅಂತ ಅವರಾಗವರೇ ಬಿಟ್ಟು ಹೋಗ್ತಾರೆ. ಸೊ ನಂತರ ಸತೋವೃತ್ತಿಯ ಬಗ್ಗೆ ಇಲ್ಲಿ ಮಾತಾಡಿದ್ದಾರೆ. ಸತೋವೃತ್ತಿ ಅಂದ್ರೆ ಪ್ರತಿ ಕ್ಷಣವನ್ನು ನಾವು ಕೃಷ್ಣ ಪ್ರಜ್ಞಾ ಚಟುವಟಿಕೆಗಳಲ್ಲಿ ಕಳೆದ ಆಚಾರ್ಯರ ಹಾದಿಯಲ್ಲಿ ನಡೆಯೋದು. ಸೊ ನಂತರ ರೂಪ ಗೋಸ್ವಾಮಿಯವರು ಇಲ್ಲಿ ನೀಡಿರುವ ಉಪದೇಶವನ್ನು ಖಂಡಿತವಾಗಿ ಪಾಲಿಸಿದ್ರೆ, ನಾವು ಸಂಪೂರ್ಣವಾಗಿ ಪಾಲಿಸಿದ್ರೆ ಭಕ್ತಿ ಸೇವೆಯಲ್ಲಿ ಮುಂದುವರಿಬಹುದು. ಸೊ ನಂತರ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಏನ್ ಹೇಳ್ತಾರೆ, ತಾತ್ವಿಕ ಊಹಾಪೋಹ ಅದೆಲ್ಲ ಮಾಡೋದ್ರಿಂದ ಏನು ಸುಖ ಇಲ್ಲ. ಇವೆಲ್ಲವೂ ಭಕ್ತಿ ಯೋಗ ತತ್ವಗಳಿಗೆ ವಿರುದ್ಧವಾದದ್ದು. ಏನು ಅಂದ್ರೆ ಐಹಿಕ ಸಂಪತ್ತು, ಯೋಗ ಸಿದ್ಧಿಗಳ ಆಸೆ, ಇವೆಲ್ಲವೂ ಕೂಡ ಭಕ್ತಿ ಯೋಗಕ್ಕೆ ವಿರುದ್ಧವಾದವು. ನಂತರ ಇವೆಲ್ಲ ಅಶಾಶ್ವತವಾದ ಚಟುವಟಿಕೆಗಳು. ಇಂತಹ ಅಶಾಶ್ವತವಾದ ಚಟುವಟಿಕೆಗಳ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯವನ್ನು ನಾವು ತಾಳಬೇಕು. ಏನಂತೆ, ಯಾನಿಶಾ ಸರ್ವಭೂತಾನಾಂ ತಸ್ಯ ಜಾಗೃತಿ ಸಂಯಮಿ ಯಸ್ಯ ಜಾಗೃತಿ ಭೂತಾನಿ ಸನಿಶಾ ಪಶ್ಯತೋ ಮುನಿಹಿ. ಅಂದ್ರೆ ಎಲ್ಲ ಸಕಲ ಜೀವಿಗಳು ಯಾವಾಗ ನಿದ್ದೆ ಮಾಡ್ತಾ ಇರ್ತಾರೆ ಅವಾಗ ಆತ್ಮ ಸಂಯಮಗಳಿಗೆ ಎಚ್ಚರದ ಕಾಲ. ಸೊ ಅಂದ್ರೆ ಉದಾಹರಣೆಗೆ ಒಂದು ಹೇಳ್ಬೋದು ಅಂದ್ರೆ, ಒಂದು ಭೌತಿಕ ಒಂದು ಲೆಕ್ಕದಲ್ಲಿ ಉದಾಹರಣೆ ಹೇಳ್ಬೋದು ಅಂದ್ರೆ, 4 ಗಂಟೆಗೆ ಯಾರು ಎದ್ದು ಕೂತ್ಕೊಳ್ಳಲ್ಲ, ಎಲ್ಲ ಜೀವಿಗಳು ನಿದ್ದೆ ಮಾಡೋ ಟೈಮ್ ಅದು. ಸೊ ಆದ್ರೆ ಈ ಆತ್ಮ ಸಮಯಗಳು ಏನ್ ಮಾಡ್ತಾರೆ, ಅವ್ರು ಎದ್ದು ಕೂತ್ಕೋತಾರೆ. ಎದ್ದು ಕೂತ್ಕೊಂಡು ಏನ್ ಮಾಡ್ತಾರೆ, ಭಗವಂತನ ಧ್ಯಾನವನ್ನು ಮಾಡ್ತಾರೆ. ಮಂಗಳಾರತಿ ಅಟೆಂಡ್ ಮಾಡೋದು, ಮತ್ತೆ ನಿತ್ಯ ಶೌಚಗಳನ್ನೆಲ್ಲ ಮುಗಿಸಿ ಮಂಗಳಾರತಿಯನ್ನು ಅಟೆಂಡ್ ಮಾಡೋದು. ಇದು ಒಂದು ಸಣ್ಣ ಉದಾಹರಣೆ ಭೌತಿಕ ಲೆಕ್ಕದಲ್ಲಿ. ಸೊ ಅಂದ್ರೆ ಸಕಲ ಜೀವಿಗಳು ಯಾವಾಗ ಎಚ್ಚರವಾಗಿರ್ತಾರೋ ಅಂದ್ರೆ ಅವ್ರು ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆವರೆಗೂ ಎಚ್ಚರಾಗಿರ್ತಾರೆ. ಸೊ ಅದು ಅಂತರ್ಮುಖಿಯಾದ ಮುನಿಗೆ ರಾತ್ರಿ. ಅಂದ್ರೆ ಅಂತಹ ಭಕ್ತರೇನಿರ್ತಾರೆ ಅದು ಅವರಿಗೆ ರಾತ್ರಿ ಆಗಿರುತ್ತೆ ಅಂದ್ಬಿಟ್ಟು. ಸೊ ಅವರಿಗೆ ಯಾವ ಸಮಯದಲ್ಲಿ ಭಗವಂತನ ಭಕ್ತಿ ಮಾಡಲಿಕ್ಕೆ ಅನುಕೂಲವೋ ಆ ಸಮಯದಲ್ಲಿ ಅವರು ಎಚ್ಚರವಾಗಿರ್ತಾರೆ ಅಂತ ಹೇಳಿ.
ಸೊ ಶ್ರೀಮದ್ ಭಾಗವತದ 7ನೇ ಸ್ಕಂದದಲ್ಲಿ ಒಂದು ವಿಷಯವನ್ನು ಕೊಟ್ಟಿದ್ದಾರೆ. ಬೇರೆ ಉದ್ದೇಶವನ್ನಿಟ್ಟುಕೊಂಡು ಉಗ್ರ ತಪಸ್ಸನ್ನು ಮಾಡಲು ಭಕ್ತಿ ಸೇವೆ ಮಾಡಬಾರದು. ಸೊ ಅಂತಹ ಕಠಿಣ ತಪಸ್ಸಿನ ಆಚರಿಸಿದ್ರೆ ಏನಾಗುತ್ತೆ, ಮನಸ್ಸಿಗೆ ಶುದ್ಧಿ ಸಿಗುವುದಿಲ್ಲ ಮತ್ತು ಭಗವಂತನ ದಿವ್ಯ ಪ್ರೇಮೆಯ ಬಗ್ಗೆ ಗೊತ್ತೇ ಇರುವುದಿಲ್ಲ ಅವರಿಗೆ. ಮತ್ತೆ ಊಹಾಪೋಹ ಮಾಡುವವರು, ಕಾಮ್ಯ ಕರ್ಮಿಗಳು, ಇಂಥವ್ರು ಏನ್ ಮಾಡ್ತಾರೆ, ಉಗ್ರವಾದ ತಪಸ್ಸುಗಳನ್ನು ವ್ರತಗಳನ್ನು ಮಾಡಿದ್ರು ಕೂಡ ಅವರು ಪತಿತರಾಗ್ತಾರೆ. ಯಾಕಂದ್ರೆ ಅವರಿಗೆ ಭಗವಂತನ ಚರಣಾರಂಧಗಳ ಬಗ್ಗೆ ತಿಳುವಳಿಕೆ ಇರುವುದಿಲ್ಲ. ಮತ್ತು ಎಲ್ಲಿಯವರೆಗೂ ನಾವು ಭಗವಂತನ ಚರಣಾರವಿಂದಗಳ ಆಶ್ರಯವನ್ನು ಪಡೆಯುವುದಿಲ್ಲವೋ ಯಾವಾಗ ಬೇಕಾದ್ರೂ ನಾವು ಪತಿತರಾಗ್ಬೋದು. ಒಮ್ಮೆ ಭಗವಂತನ ಚರಣಗಳನ್ನು ಆಶ್ರಯ ಪಡ್ಕೊಂಡಿವಿ ಅಂದ್ರೆ ನಾವು ಅಲ್ಲಿಗೆ ಮುಗೀತು. ಭಗವಂತ ಮತ್ತೆ ಬಿಡೋದಿಲ್ಲ ನಮ್ಮನ್ನ. ಭಗವಂತನಿಗೂ ಕೂಡ ನಮಗಿಂತ ಹೆಚ್ಚು ಇಂಟ್ರೆಸ್ಟ್ ಇದೆ ನಾವು ವಾಪಸ್ ಬರ್ಬೇಕು ಅಂತ. ಸೊ ಭಗವಂತ ಹೇಳ್ತಾನೆ, ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಕುಂತಿಪುತ್ರ, ನನ್ನ ಭಕ್ತ ಎಂದಿಗೂ ಹಾಳಾಗುವುದಿಲ್ಲ. ಸೊ ಮಾತಾಜಿಯನ್ನು ಸಮರೈಸ್ ಮಾಡಿದ್ರು. ಅಂದ್ರೆ ಒಂದು ಸ್ವಲ್ಪ ಮುಂದುವರೆದ್ರು ಸಾಕು, ನಾವು ಎಂತಹ ಅಪಾಯಕಾರಿ ಭಯದಿಂದಲೂ ಕೂಡ ನಮ್ಮನ್ನು ರಕ್ಷಿಸಿಕೊಳ್ಬಹುದು. ನೇಹ ವಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ಯಾಯತೆ ಮಹತೋ ಭಯಾತ್. ಸೊ ನಾವು ಭಕ್ತಿ ಸೇವೆಯಲ್ಲಿ, ಭಕ್ತಿಯ ಒಂದು ದಾರಿಯಲ್ಲಿ, ಮಾರ್ಗದಲ್ಲಿ ಎಷ್ಟು ಕಡಿಮೆ ಪ್ರಯತ್ನ ಪಟ್ಟರು ಪರವಾಗಿಲ್ಲ, ಎಷ್ಟು ಜಾಸ್ತಿ ಪ್ರಯತ್ನ ಪಟ್ಟರು ಪರವಾಗಿಲ್ಲ, ಸ್ವಲ್ಪನಾದ್ರೂ ಪ್ರಾರಂಭ ಮಾಡಬೇಕು. ಅದರಲ್ಲಿ ಯಾವ ಲಾಸು ಇಲ್ಲ. ಮತ್ತೆ ಅದರಿಂದ ಏನಾಗುತ್ತೆ, ಸ್ವಲ್ಪ ಮುಂದುವರೆದ್ರು ಕೂಡ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ರೆ, ನಾವೆಲ್ಲರೂ ಯಾರು ತಮ್ಮ ಶಿಷ್ಯರಿಗೆ ಹೇಳ್ತಾ ಇದ್ರು, ನೀವೆಲ್ಲರೂ ಅತಿ ದೊಡ್ಡ ಒಂದು ಸಂಕಷ್ಟದಿಂದ ಪಾರಾಗಿದ್ದೀರಿ ಅಂತ ಹೇಳಿ. ಆಗ ಭಕ್ತರು ಕೇಳ್ತಾರೆ, ಪ್ರಭುಪಾದ್ ವಾಟ್ ಇಸ್ ಅಷ್ಟು ಯಾವುದು ಅದು ಅಂತ ಸಂಕಷ್ಟದಿಂದ ಪಾರಾಗಿದ್ದೀರಿ? ಕನಿಷ್ಠ ಪಕ್ಷ ಮುಂದಿನ ಜನ್ಮದಲ್ಲಿ ನೀವು ಮನುಷ್ಯರಾಗಿ ಹುಟ್ಟುತ್ತೀರಾ, ಪ್ರಾಣಿಗಳಾಗಿ ಹುಟ್ಟೋದಿಲ್ಲ. ಮತ್ತೆ ನೀವು ಭಕ್ತಿಯನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು. ಕನಿಷ್ಠ ಪಕ್ಷ ಅಷ್ಟೇ ನನಗೆ ಸಂತೋಷ ಆಗುತ್ತೆ. ನೀವೆಲ್ಲರೂ ಇದು ಭಕ್ತಿ ಮಾಡ್ತಾ ಇದ್ದೀರಾ, ಭಕ್ತಿ ಮಾರ್ಗಕ್ಕೆ ಬಂದಿದ್ದೀರಾ, ಕೃಷ್ಣನ ಒಂದು ದೇವಸ್ಥಾನದಲ್ಲಿ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಾ. ಕನಿಷ್ಠ ಪಕ್ಷ ಮುಂದಿನ ಜನ್ಮದಲ್ಲಿ ಎಲ್ಲಿ ಬಿಟ್ಟಿದಿರೋ ಅಲ್ಲಿಂದ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ನಿಮ್ಗೆ ಅನುಕೂಲಕರವಾದಂತ ಮನುಷ್ಯ ಜನ್ಮವೇ ಸಿಗುತ್ತೆ. ಸೊ ಅದರಿಂದ ದೊಡ್ಡ ಒಂದು ಭಯಂಕರವಾದ ಒಂದು ಡೇಂಜರ್ ಇಂದ ನೀವು ತಪ್ಪಿಸ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ಅಂದ್ರೆ ಸೊ ಎಂತಹ ಎಂತಕ್ಕೆ ದೊಡ್ಡ ಅಪಾಯಕಾರಿ ಪರಿಸ್ಥಿತಿ ಅಂದ್ರೆ ಏನು, ಮನುಷ್ಯ ಜನ್ಮ ಹೋಗಿ ಯಾವುದೋ ಪ್ರಾಣಿ ಜನ್ಮ ಸಿಗೋದು. 80 ಲಕ್ಷ ಜೀವಿಗಳಲ್ಲಿ ಯಾವಂಥದೋ ಒಂದು ಸಿಗೋದು. 4 ಲಕ್ಷ ಜೀವಿಗಳು ಮಾತ್ರ ಮನುಷ್ಯ ಜನ್ಮ. ಅದೇ 80 ಲಕ್ಷಗಳಲ್ಲಿ ಎಂಥದೋ ಒಂದು ಸಿಕ್ಕಿದ್ರೆ ಕೃಷ್ಣ ಭಜನೆ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೂ ಆಗುದಿಲ್ಲ ನಮ್ಗೆ. ಸೊ 84 ಲಕ್ಷದಲ್ಲಿ ಕೇವಲ 5-6% ಅಷ್ಟೇ 4 ಲಕ್ಷ ಲೆಕ್ಕಕ್ಕೆ ಬರೋದು. ಸೊ 5-6% ಅಂದ್ರೆ ಪ್ರತಿ 20 ಜೀವಿಗಳಲ್ಲಿ ಒಂದು ಜೀವಿ ಮಾತ್ರ ಮನುಷ್ಯ ಜೀವಿ. ಸೊ ಅದರಿಂದ ನಾವು ತಿಳ್ಕೋಬಹುದು ಎಷ್ಟು ಒಂದು ಕಷ್ಟಕರವಾದ ಒಂದು ನಮಗೆ ಎಷ್ಟು ಒಂದು ಅದೃಷ್ಟವಶಾತ್ ಇದೊಂದು ಭಗವಂತನ ಕೃಪೆಯಿಂದ ದೇಹ ಸಿಕ್ಕಿದೆ. ಸೊ ಆದ್ರಿಂದ ನಾವು ಭಕ್ತಿ ಸೇವೆಯನ್ನು ಆದಷ್ಟು ಮಾಡಬೇಕು. ಸೊ ಅದರಿಂದ ಪರಿಪೂರ್ಣ ಆಗದೆ ಇದ್ದು ತೊಂದರೆ ಇಲ್ಲ, ಅದನ್ನು ಆರಂಭಿಸಿದ್ರೆ ಸಾಕು, ಯಶಸ್ಸು ಸಿಗುತ್ತೆ. ಸೊ ನಾಮನಿಷ್ಠಾಸ್ ಪ್ರಭು ಒಂದ್ಸರಿ ಹೇಳ್ತಾ ಇದ್ರು, ಅವರು ಐಐಟಿಯಲ್ಲಿ ಅವರು ಗ್ರಾಜುಯೇಟ್ ಆಗಿದ್ದಾರೆ. ಸೊ IIT ಇಂದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಅದರಲ್ಲಿ ಹೇಳ್ತಾ ಇದ್ರು. ಸೊ ಅವರು ಫ್ರೆಂಡ್ಸ್ ಎಲ್ಲ ಏನು ದಿನಾ ರಾತ್ರಿ ಪಾರ್ಟಿ ಮಾಡೋದು ಅಂತೆ, ಹಾಗೆ ಎಲ್ಲ ಮಾಡ್ತಾ ಇದ್ರಂತೆ. ಅವರು ಎಕ್ಸಾಮ್ ಹತ್ರ ಬಂದಾಗ ಏನೋ ಸ್ವಲ್ಪ ಓದೋದು, ಇಲ್ಲಾಂದ್ರೆ ಬರೀ ಪಾರ್ಟಿ ಮಾಡೋದು ಅಂತ. ಇವರು ನಾಮನಿಷ್ಠ ಪ್ರಭು ಕೇಳಿದ್ರಂತೆ, ನೀವೆಲ್ಲ ಹಿಂಗ್ ಮಾಡಿದ್ರೆ ಹೆಂಗಪ್ಪ ಪಾಸ್ ಆಗ್ತೀರಾ ನೀವು ಅಂದ್ಬಿಟ್ಟು. ಅವಾಗ ಅವ್ರ ಹುಡುಗರು ಹೇಳ್ತಾ ಇದ್ರಂತೆ, ಅವರ ಫ್ರೆಂಡ್ಸ್ ಅಂದ್ರೆ ಅವರ ಅವಾಗ ಇದರಲ್ಲಿ, ಪ್ರಭುಜಿ ಒಳಗಡೆ ಬರೋದು ನಮ್ ಕೆಲಸ, IIT ಒಳಗಡೆ, ಹೊರಗಡೆ ತೆಗಿಯೋದು IIT ಅವ್ರ ಕೆಲಸ ಅಂತ ಹೇಳಿ. ಸೊ ಹಾಗೆ ಅವರು ಜೋಕಿಂಗ್ಲಿ ಹೇಳ್ತಾ ಇದ್ರು. ಅಂದ್ರೆ ನಾವು ಹಾಗೆ ಮಾಡ್ಬೇಕು ಅಂತಲ್ಲ ಇಲ್ಲಿ, ಅಂದ್ರೆ ನಾವು ಕೃಷ್ಣ ಭಕ್ತಿಗೆ ಬಂದಿದ್ದೀವಿ, ಹೊರಗಡೆ ಕೃಷ್ಣ ಭಕ್ತಿಯಿಂದ ಮುಂದುವರ್ಸ್ಕೊಂಡು ಹೋಗೋದು ಕೃಷ್ಣನ ಕೆಲಸ ಅಂತಲ್ಲ. ಸೊ ನಮ್ಮ ಪ್ರಯತ್ನ ಇರ್ಲೇಬೇಕಿಲ್ಲ. ಸೊ ಆದ್ರಿಂದ ನಾವು ಆ ರೀತಿ ಮಾಡ್ಲಿಕ್ಕಿಲ್ಲ, ನಾವ್ ಯಾವಾಗ್ಲೂ ನಮ್ಮ ಭಕ್ತಿಯನ್ನು ಮುಂದುವರ್ಸ್ಕೊಂಡೇ ಹೋಗ್ಬೇಕು. ಸೊ ನಂತರ ಇಲ್ಲಿ ಕಾಮ್ಯ ಕರ್ಮಿಗಳು, ತಾತ್ವಿಕ ಚಿಂತಕರು ಮತ್ತು ಹಠಯುಗಗಳಲ್ಲಿ ಅನೇಕ ಸದ್ಗುಣಗಳು ಇವೆ. ಆದ್ರೆ ಆ ಸದ್ಗುಣಗಳು ಪಡಿಬೇಕು ಅಂದ್ರೆ ಅವ್ರು ತುಂಬಾ ಕಷ್ಟ ಬಿದ್ದಿರ್ತಾರೆ. ಆದ್ರೆ ನಮಗೆ ಆ ಕಷ್ಟಗಳನ್ನೆಲ್ಲ ಪಡುವ ಅವಶ್ಯಕತೆ ಇಲ್ಲ. ಅವೆಲ್ಲ ಸದ್ಗುಣಗಳು ತಾವಾಗಿ ಬೆಳೆಯುತ್ತವೆ. ಸೊ ಅದರಿಂದ ದೇವತೆಗಳ ಸಕಲ ಸದ್ಗುಣಗಳು ಕೂಡ ಯಾರು ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೆ ಅವರಲ್ಲಿ ತಂತಾನೆ ವ್ಯಕ್ತವಾಗ್ತಾ ಹೋಗುತ್ತೆ. ಯಾಕಂದ್ರೆ ಭಕ್ತಿ ಸೇವೆಯಲ್ಲಿ ತೊಡಗಿದ್ದಾರೆ ಅಂದ್ರೆ ಭಗವಂತನ ಕೃಪೆ ಇದೆ ಅಂತ ಹೇಳರ್ಥ. ಸೊ ಯಾವಾಗ ಭಗವಂತನ ಕೃಪೆ ಇರುತ್ತೆ, ಆ ಭಗವಂತನ ಕೃಪೆ ಇರುವಾಗ ಈ ದೇವತೆಗಳೆಲ್ಲ ಇದಾರಲ್ಲ, ಅವರೆಲ್ಲ ಭಗವಂತನ ಭಕ್ತರೇ. ಸೊ ಅದರಿಂದ ಭಗವಂತನ ನಾವು ಯಾವಾಗ ಒಂದು ಸೇವೆ ಮಾಡ್ತೀವಿ ಅಥವಾ ಭಗವಂತನ ನಾಮ ಜಪ ಮಾಡ್ತೇವೆ,
ಅವಾಗ ಭಗವಂತ ಅಲ್ಲಿ ಸ್ವಯಂ ಪ್ರಕಟನ ಆಗ್ತಾನೆ. ಸೊ ಅದರಿಂದ ಭಕ್ತರು ದೇವತೆಗಳು ಕೂಡ ಭಗವಂತನ ದರ್ಶನ ಮಾಡ್ಲಿಕ್ಕೋಸ್ಕರ ನಮ್ಮಲ್ಲಿ ಬರ್ತಾರವರು ಅಂತ ಹೇಳಿ. ಅದರಿಂದ ಅಂತಹ ವ್ಯಕ್ತಿ ತಕ್ಷಣ ದಿವ್ಯ ಜೀವನದ ನೆವೆಯಲ್ಲಿರ್ತಾನೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿಗೆ ಸ್ವಲ್ಪ ಪರ್ಪೋರ್ಟ್ ತುಂಬಾ ದೊಡ್ಡದಾಗಿತ್ತು, ಸ್ವಲ್ಪ ಟೈಮ್ ಜಾಸ್ತಿ ಆಯ್ತು. ಹರೇ ಕೃಷ್ಣ. ಯಾರಿಗಾರು ಏನಾದ್ರು ಪ್ರಶ್ನೆ ಇದೆಯಾ? ಎಲ್ರು ಅಟೆಂಡೆನ್ಸ್ ಹಾಕಿದ್ದೀರಾ? ಹಾಕಿದೀವಿ ಪ್ರಭುಜಿ. ಹರೇ ಕೃಷ್ಣ. ಗುರುಜಿ ಇದ್ರಲ್ಲಿ ಹ್ಮ್ ಫಲ್ಗು ವೈರಾಗ್ಯ ಯುಕ್ತ ವೈರಾಗ್ಯ ಅಂತ ಇದೆಯಾ? ಈ ಶ್ಲೋಕದಲ್ಲಿ ಇಲ್ಲ ಮಾತಾಜಿ. ಇಲ್ಲ. ಇಲ್ಲ ಅಲ್ಲ? ಫಲ್ಗು ವೈರಾಗ್ಯ ಅಂದ್ರೆ ನಾವು ಸುಮ್ಮನೆ ಟೆಂಪರರಿ ಆಗಿ ಮಾಡೋವಂಥದ್ದು. ಅದು ಏನದು ಕಾಟಾಚಾರಕ್ಕೆ ಮಾಡುವಂಥದ್ದು, ಬೇರೆಯವ್ರಿಗೆ ತೋರಿಸ್ಲಿಕ್ಕೆ ಮಾಡುವಂಥದ್ದು. ಯುಕ್ತ ವೈರಾಗ್ಯ ಅಂದ್ರೆ ನಾವು ಭಗವಂತನಿಗೆ ಎಲ್ಲಾ ಭೌತಿಕ ವಸ್ತುಗಳನ್ನು ಭಗವಂತನ ಸೇವೆಗೆ ಬಳಸುವುದು ಹೇಗೆ ಅಂತ, ಅದು ಯುಕ್ತ ವೈರಾಗ್ಯ ಅಂತ. ಇಲ್ಲಾಂದ್ರೆ ಫಲ್ಗು ವೈರಾಗ್ಯ ಅಂದ್ರೆ ನೇತಿ ಅಂತ ಮಾಡ್ತಾರಲ್ಲ ಇವರು. ಅದು ಓಕೆ. ಸೊ ನಿನ್ನೆ ಒಂದು ಕ್ಲಾಸಲ್ಲಿ ಒಂದು ಮಾತು ಪ್ರಭುಜಿ ಹೇಳ್ತಾ ಇದ್ದೆ. ಸೊ ನಮಗೆ ಏನು ನಮಗೆ ಪ್ರೀತಿ ಪೂರ್ವಕೋ ಅದನ್ನು ಭಗವಂತನ ಸೇವೆಯಲ್ಲಿ ಬಿಡಬೇಕು ಅಂತ ಹೇಳಿ. ಅಂದ್ರೆ ಕೆಲವರು ಹೋಗಿ ಹೇಳ್ತಾರೆ, ನಾವು ಗಯಾ ಹೋಗಿದ್ದೆ, ನಾನು ಬದನೆಕಾಯಿ ತಿನ್ನೋದು ಬಿಟ್ಬಿಟ್ಟೆ ಅಂತ ಹೇಳಿ. ಸೊ ಆ ತರ ಅಲ್ಲ. ಸೊ ಅವೆಲ್ಲ ಫಲ್ಗು ವೈರಾಗ್ಯಗಳು. ಸೊ ಏನೋ ಒಂದು ಬಿಡಬೇಕು, ಸರಿ ನಾನು ಬದನೆಕಾಯಿ ತಿನ್ನೋದು ಬಿಟ್ಬಿಟ್ಟೆ ಅಲ್ವಾ? ಕೇಳಿರ್ಬೇಕು ನೀವು. ಕೇಳಿದೀವಿ. ಬದನೆಕಾಯಿ ತಿನ್ನೋದು ಬಿಟ್ಬಿಟ್ಟೆ, ಆಲೂಗಡ್ಡೆ ತಿನ್ನೋದು ಬಿಟ್ಬಿಟ್ಟೆ. ಇವ್ರಿಗೆ ಇಷ್ಟ ಇರ್ಲಿಲ್ಲ, ಅದಕ್ಕೆ ಅಲ್ಲಿ ಬಿಟ್ಬಿಟ್ಟೆ. ಅದು ಬಿಟ್ಬಿಡೋದು. ಈ ತರ ಅಲ್ಲ, ನಾವು ಫಲ್ಗು ವೈರಾಗ್ಯ ಅಂದ್ರೆ ಆ ತರ ಜನಗಳಿರ್ತಾರೆ. ಓಕೆ, ಮತ್ತೇನಾದ್ರು ಪ್ರಶ್ನೆ ಇದೆಯಾ? ಇಲ್ಲ ಗುರುಜಿ.